ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತೆಯನ್ನ ಸಭೆನೆ ಈ ಮುಲ್ಪ ಲೆದ್ದದ ಬತ್ತು ಸೇರಿದಂಚಿನ ಮಾತ ಕಾರ್ಯಕರ್ತ ಬಂದ ಮೇಲೆ ಕಾರ್ಯಕ್ರಮವು ಪ್ರೀತಿಪೂರ್ವಕವಾದ ಸ್ವಾಗತ ಮಾಡಿದ್ದು ನೇರವಾದ ಸ್ವಾಗತ ಕಾರ್ಯಕ್ರಮವನ್ನೆಲ್ಲ ಸೇರಿದಂಚಿನ ಸಂಸ್ಥೆನೇ ಮಂಡಲದ ಅಧ್ಯಕ್ಷರು ಶ್ರೀಯುತ ದಿನೇಶ್ ಪುತ್ರ ಮೇಲೆ ಸ್ವಾಗತ ಮಾಡಿಕೊಂಡು ಕೊಟ್ಟು ವಿನಂತಿಸಬಹುದು. ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದಿರೆ ಮಂಡಲ, ಮೂಡುಬಿದಿರೆ ನಗರ, ಕುತ್ತಿಗೆ, ಶಿರ್ತಡಿ ಈ ಮೂಜಿ ಭಾಗದ ಮಹಾಶಕ್ತಿ ಕೇಂದ್ರದ ಸಭೆಯಲ್ಲಿ ಕನ್ನಡ ಭವನ ನಡೆದುಕೊಂಡು ಈ ಸಭೆಯ ವೇದಿಕೆ ಉಪಸ್ಥಿತಿ ಉಪನಂಚಿನ ನಮ್ಮ ಕ್ಷೇತ್ರದ ಶಾಸಕರ ನೆಂಚಿನ ಉಮನಾಥ್ ಕೋಟಿ ಅಂದ್ರೆ ಈ ಸಂದರ್ಭಗಳು ಈ ಕಾರ್ಯಕ್ರಮ ಸ್ವಾಗತ ಮಾಡುವುದಿಲ್ಲ. ಅದೇ ರೀತಿ ಲೋಕಸಭಾ ಚುನಾವಣೆಯ ದಕ್ಷಿಣ ಕನ್ನಡದ ಅಭ್ಯರ್ಥಿ ನೆಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಧರಿನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವುದಿಲ್ಲ. ಅದೇ ರೀತಿ ಈ ವೇದಿಕೆಯಲ್ಲಿ ಮುಲ್ಕಿ ಮೂಡುಬಿದಿರೆ ಮಂಡಲದ ಚುನಾವಣಾ ಸಂಚಾಲಕರ ನೆಂಚಿನ ಈಶ್ವರ್ ಕಟೀಲ್ ಉಳ್ಳರು ಮೆರಳಿ ಈ ಸಂದರ್ಭ ಸ್ವಾಗತ ಮಾಡುವುದು. ಶಾಸಕರ ನೆಂಚಿನ ಭಾಸ್ಕರ್ ಬೆಳ್ವಾಯಿ ಮೆರಳಿನ ಸ್ವಾಗತ ಮಾಡುವುದಿಲ್ಲ. ಅದೇ ರೀತಿ ಜಿಲ್ಲೆದ ಉಪಾಧ್ಯಕ್ಷರ ನೆಂಚಿನ ಸುನೀಲ್ ಆಳ್ವರು, ಶಾಂತಿ ಪ್ರಸಾದ್ ಹೆಗಡೆ, ನಗರದ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರ ನೆಂಚಿನ ಲಕ್ಷ್ಮಣ್ ಪೂಜಾರಿ, ಸೋಮನಾಥ್ ಪೂಜಾರಿ, ನಾಗವರ್ಮ ಜೈನರ ಈ ವೇದಿಕೆ ಉಳ್ಳರು ಅರಣ್ಯ ಈ ಸಂದರ್ಭ ಸ್ವಾಗತ ಮಾಡುತ್ತೊಂದು. ವೇದಿಕೆದ ಮುಂಭಾಗಗಳು ಭಾರತೀಯ ಜನತಾ ಪಾರ್ಟಿದ ಹಿರಿಯ ಕಾರ್ಯಕರ್ತರು, ಅಂಚನೆ ಹಿರಿಯ ಕಾರ್ಯಕರ್ತರು, ಬೂತ್ ಸಮಿತಿ ಅಧ್ಯಕ್ಷರು, ಅಂಚನೆ ಶಕ್ತಿ ಕೇಂದ್ರದ ಪ್ರಮುಖ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪುರಸಭೆದ ಅಧ್ಯಕ್ಷರು ಅಥವಾ ಬೈಲಿನ ಮಾತಾ ಉಪಾಧ್ಯಕ್ಷರು, ಅಂಚನೆ ಸದಸ್ಯರನ್ನ ಈ ಸಂದರ್ಭ ಸ್ವಾಗತ ಮಾಡುತ್ತೊಂದು. ಮುಲ್ಕಿ ಮೂಡುಬಿದಿರೆದ ಭಾರತೀಯ ಜನತಾ ಪಾರ್ಟಿದ ಹಿರಿಯ ನಮ್ಮ ನಾಯಕರ ನಕಲು ವೇದಿಕೆದ ಮುಂಭಾಗಡುಳ್ಳರು ಕೃಷ್ಣರಾಜ್ ಹೆಗಡೆ, ನಮ್ಮ ಮೇಘನಾಥ್ ಶೆಟ್ಟಿ, ಭುವನಾಭಿರಾಮ ಉಡುಪ, ದಯಾನಂದ್ ಪೈ ಉಳ್ಳರು ಏನೆಲ್ಲ ಪುದರ ಬುದ್ದು ಬೋತುಂಡಲ ಕ್ಷಮೆ ಪಡು ಒಟ್ಟು ಈ ಕಾರ್ಯಕ್ರಮಕ್ಕೂ ಯಶಸ್ವಿ ನಿಖಲು ಮಾತೆಲ್ಲ ಕಾರ್ಯಕರ್ತರಾದುಳ್ಳರು. ಮಾಧ್ಯಮದ ಮಿತ್ರರನ್ನ ಈ ಸಂದರ್ಭ ಸ್ವಾಗತ ಮಾಡುವುದಿಲ್ಲ. ಸೇರಿದಿನ ಮಾತ ಕಾರ್ಯಕರ್ತರು ಚೇರದ ದೀತಿನಲ್ಪ ಕುಳಿತು ನಿಖಲು ಈ ಕಾರ್ಯಕ್ರಮ ಯಶಸ್ವಿ ಮಲ್ಪರ ಮಾತೆಲ್ಲ ಕಾರ್ಯಕರ್ತರು ಅವರು ಬಂದು ಬೈದಿನಂಚಿನ ಮಾತಿರಿಗಳನ್ನು ಸ್ವಾಗತ ಮಾಡುವುದಿಲ್ಲ. ಯಾನು ಮಂಡಲದ ಅಧ್ಯಕ್ಷತೆ ಒಂದು ಎರಡು ವಿಚಾರವನ್ನು ಪ್ರಸ್ತಾಪ ಮಲ್ಕೊಂಡಿದೆ. ನಮ್ಮ ಇನಿ ಲೋಕಸಭಾ ಚುನಾವಣೆಗೆ ನಮ್ಮ ತಯಾರಿ ಇಲ್ಲ ಅಂಚಾದ ಇನಿ ಮೂಜಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರನ್ನು ಭೇಟಿಯಾಗುವ ಬಂದಿನ ದೃಷ್ಟಿಗೆ ಲೋಕಸಭೆಯ ಅಭ್ಯರ್ಥಿ ನಂಚಿನ ಬ್ರಿಜೇಶ್ ಚೌಧರಿ ನಮ್ಮನ್ನು ಭೇಟಿಯಾದ ಬೈದಿದ್ದಾರೆ. ದಯಪಟ್ಟ ಬೂತ್ ಮಟ್ಟಕ್ಕೂ ಪ್ರತಿಯೊಂದು ಬೂತ್ ಮಟ್ಟಕ್ಕೆ ಹೋದು ಕಾರ್ಯಕರ್ತರು ದಿಕ್ಕು ನಂಚಿನ ಈ ಸಂದರ್ಭ ಪಂಡ ತಿಕ್ಕೋಡ ಒಂದೇ ಅಸಾಧ್ಯ ಅಂಚದ ಮಾತಾ ಬೂತ್ ಮಟ್ಟದ ಕಾರ್ಯಕರ್ತರನ್ನು ತಿಕ್ಕೋಡು ಬಂದಿನ ಉದ್ದೇಶ ಮಹಾಶಕ್ತಿ ಕೇಂದ್ರದ ಸಭೆಯ ಮೂಲಕ ಆಯೋಜನೆ ಮಾಡಿದ ಹೆಚ್ಚಿನ ಸಂಖ್ಯೆಯ ಬೈದರ ನಿಖಲಿಗೆ ಪ್ರಪ್ರಥಮವಾದ ನಿಖಲಿಗೆ ಅಭಿನಂದನೆ ಸಲ್ಲಿಸವೆ. ಅದೇ ರೀತಿ ನಮ್ಮ ಲೋಕಸಭಾದ ಚುನಾವಣೆದ ದೃಷ್ಟಿಗೆ ಪ್ರತಿ ಬೂತ್ ಮಟ್ಟಕ್ಕೂ ಹೋದ ನಮ್ಮ ಮಾತೆಲ್ಲ ಸಂಘಟನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ನೆಂಚಿನ ಬ್ರಿಜೇಶ್ ಚೌಧರಿಗೆ ಹೆಚ್ಚಿನ ಮತನ್ನು ನಮ್ಮ ಗೆಪ್ಪ ಗುರುಪಿನಂಚಿನ ಕೆಲಸ ಮುಲ್ಕಿ ಮೂಡುಬಿದಿರೆ ಭಾಗದ ನಮ್ಮ ಮಾತಾ ಕಾರ್ಯಕರ್ತ ಬಂದು ಮಲ್ಪೋಡು ಬಂದಿಲ್ಲ. ಈ ಸಂದರ್ಭ ವಿನಂತಿ ಮಾಡೋದಿಲ್ಲ. ನಮ್ಮ 10 ವರ್ಷದ ಅವಧಿ ಕೇಂದ್ರ ಸರ್ಕಾರದ ನಮ್ಮ ಮೋದಿ ಸರ್ಕಾರ ನಮಗೆ ಏತುಪುರ ಯೋಜನೆಯಲ್ಲಿ ಕೊಟ್ಟು ಬಂದ ಪ್ರತಿ ಒಂಜಿ ಇಲ್ಲದ ಕಾರ್ಯಕರ್ತರಿಗೆಲ್ಲ ಗೊತ್ತು ನಾಂಡ ಎರೆದು ಗೊತ್ತುಜಿ ಕೆಲವೊಂದು ಇಲ್ಲಡೆ ಕೆಲವೊಂದು ಪ್ರಾಯದಾಗ ಇರ್ತಿರ ನಾಂಡ ಅಲ್ಲಿಗೆ ತೆರಿಪಾದ ನಮ್ಮ ಕೇಂದ್ರ ಸರ್ಕಾರ ಮೋದಿಜಿ ಹೆಂಚಿನ ಪೂರ್ವ ಸವಲತ್ತನ್ನು ಕೊಡ್ತೇವೆ ಅವೇನು ಪೂರಕಲಿಲ್ಲ ಗೊತ್ತು ಮಲ್ಪಂಚಿನ ಕೆಲಸ ನಮ್ಮ ಕಾರ್ಯಕರ್ತರು ಮಲ್ಪೋಡು ಬಂದು ಈ ಸಂದರ್ಭಗಳು ವಿನಂತಿ ಮಲ್ತೊಂದಿಲ್ಲ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಕರೀನ ಲೋಕಸಭಾ ಚುನಾವಣೆಯಲ್ಲಿ ಎಡ್ಡೆ ರೀತಿಯ ಒಂದು ಬಹುಮತ ಎಲ್ಲ ಕೊಟ್ಟಿನಂಚಿನ ನಮ್ಮ ಕ್ಷೇತ್ರ ಬಂಡ ಮೂಡುಬಿದಿರೆ ಅಂಡ ಈ ಸಲ ಹೆಚ್ಚ ಓಟನ್ನು ಗೆಪ್ಪಾದು ಕೊಟ್ಟು ನಮ್ಮ ಎಡ್ಡೆ ರೀತಿಯ ಒಂದು ಸಹಕಾರ ಮುಲ್ಕಿ ಮೂಡುಬಿದಿರೆದ ನಮ್ಮ ಅಭ್ಯರ್ಥಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿ ಕೊರಡು ಬಂದು ನಮ್ಮ ಏನು ವಿನಂತಿ ಮಾಡೋದಿಲ್ಲ. ಮಾತೆರೆಗಳ ಶುಭ ಹಾರೈಕೆ ಮತ್ತೊಂದು ಎನ್ನ ಮಂಡಲ ಅಧ್ಯಕ್ಷರಾದ ಪಾತ್ರೆಗೆ ಅವ್ರ ಪಾತ್ರೆ ಅವಕಾಶ ಕೊಟ್ಟರೆ ಮಾತೆರೆಗಳನ್ನು ಒಂದನೇ ಮತ್ತೊಂದು ಎರಡನೇ ಪಾತ್ರೆಯಿಂದ ಮುಕ್ತಾಯ ಮಾಡಲು
ಭತ್ತ ಸೇರಿದ ನೆಚ್ಚಿನ ಮಾತ ಪಕ್ಷದ ಪದಾಧಿಕಾರಿನ ಕೈಯಲ್ಲಿ ಕಾರ್ಯಕರ್ತ ಬಂದ ಮಿತ್ರರೇನು ಪತ್ರಕರ್ತ ಮಿತ್ರರೇನು ಮಾತ ಕಾರ್ಯಕ್ರಮಗಳು ಕೊಡೋರ ಮೌಖಿಗೆ ಎತ್ಕೊಂಡು ನನ್ನದೊಬ್ಬ ನಮ್ಮ ಎದುರು ಕಾರ್ಯಕರ್ತರನ್ನ ಸಭೆಯನ್ನು ಉದ್ದೇಶಿಸಿದ ಮಾತಾಡಲಿದೆ ಮುಳುಕಿ ಮೂಡವಿದ್ಯದ ಚುನಾವಣಾ ಸಂಚಾಲಕರ ದೀಪ್ ಮಂಚಿನ ಈಶ್ವರ್ ಕಟೀಲ್ ಮೇಲೆ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಚುನಾವಣೆ ಡಿಸ್ಟಿಕ್ ನೋಡು ಇಡೀ ಮೂಡಬಿದಿರೆ ನಗರ ಸಿರ್ತಾಡಿ ಅಂಚನೆ ಕುತ್ತಿಗೆ ಶಕ್ತಿ ಕೇಂದ್ರದ ಈ ಸಭೆಟ್ ವೇದಿಕೆ ಅಂಚನ ನಮ್ಮ ಮಂಡಲಾಧ್ಯಕ್ಷರ ದಿನೇಶ್ ಪುತ್ರಣ್ಣ ಅಂಚನೆ ನಮ್ಮ ಪ್ರೀತಿದ ಶಾಸಕರ ಅಂಚನೆ ಉನ್ನಾಥ್ ಕೋಟೆ ಅಂಚನೆ ಗಡಿಟ್ ನಮ್ಮ ವ್ಯಾಪಾರ ಬಂದ ಭಾಷಣ ಗಡಿಟ್ ಸೇನಾನಿನಕ್ಕೂ ನಮ್ಮ ದೇಶದ ರಕ್ಷಣೆ ಮಾಡ್ಪೇರು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗೂ ದೇಶದ ಉಗಾಯಲು ನಮ್ಮ ದೇಶದ ರಕ್ಷಣೆ ಮಾಡ್ಪೇರು ಅಂದ್ರೆ ಇಲ್ಲಿ ಬ್ರಿಜೇಶ್ ಚೌಕೇರು ಗಡಿ ಇಟ್ಟು ನಮ್ಮನ್ನು ರಕ್ಷಣೆ ಮಾಡ್ತದ್ದು ಸೇನಾನಿಯಾದ ರಕ್ಷಣೆ ಮಾಡ್ತದ್ದು ಇಲ್ಲಿ ಭಾರತೀಯ ಜನತಾ ಪಾರ್ಟಿದ ಅವರಿಗೆ ಅಭ್ಯರ್ಥಿಯಾದ ದೇಶದ ಉಗಾಯಲು ಭಾರತೀಯ ಜನತಾ ಕಾರ್ಯಕರ್ತನ ದೇಶದ ರಕ್ಷಣೆ ಮಾಡ್ತಾರೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆದ ಅಭ್ಯರ್ಥಿಯಾದ ಆಯ್ಕೆ ಆಯ್ತಾರೆ ಅರಣ್ಯ ಚುರುಕಾದ ಸ್ವಾಗತ ಮಾಡ್ತಿದ್ದಾರೆ ಬ್ರಿಜೇಶ್ ಚೌಕೇರು ಯುವ ಮೋರ್ಚಾದ ಜಿಲ್ಲೆದ ಜನರಲ್ ಸೆಕ್ರೆಟರಿ ಆದ ಪ್ಯಾರೆಂಟ್ ಬೋರ್ಡ್ದ ಜನರಲ್ ಸೆಕ್ರೆಟರಿ ಆದ ಇತ್ತ ಜಿಲ್ಲೆದ ಕಾರ್ಯದರ್ಶಿ ಆದ ಭಾರತೀಯ ಜನತಾ ಪಾರ್ಟಿ ಎಡೆ ರೀತಿಯ ಕೆಲಸ ಕಾರ್ಯ ಮಾಡ್ತದ್ದು ಇಲ್ಲಿ ಪಕ್ಷ ಅಲ್ಲಿ ಗುರುತಿಸಿದಾದ ಒಂದು ವೆಲ್ ಎಜುಕೇಟೆಡ್ ಬಂದ್ಪೇರಿ ವೆಲ್ ಎಜುಕೇಟೆಡ್ ಒಂದು ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ನಮ್ಮ ಅಭ್ಯರ್ಥಿಯಾದ ಆಯ್ಕೆ ಮಾಡಿದ್ದಾರೆ ನಮ್ಗೆ ಭಾರಿ ಖುಷಿ ಬಂದರೆ ನಮಗೆ ಹೋಗಲ ನಮಗೆ ನಮ್ಮ ಕೈಟು ಕೊಡುವುದು ರಾಜಕೀಯವಾದ ನಮ್ಮ ಹೋಗಲ ವಸ್ತು ನಮ್ಮ ಕೈಟು ಕೊಡುವುದು ನಮ್ಮ ಒಂದು ಆಸೆ ದಯವಿಟ್ಟು ಅವು ಇಜ್ಜಿರದಾದ ಒಂದು ಇತ್ತೆ ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಸರ್ಕಾರ ನಮ್ಮ ಕೈಟಿಜ್ಜಿ ಲೆಕ್ಕ ಮಾಡಲಿ ಪೊಯ್ಸತ್ತಿ ಉಮಣತ್ ಕೋಟಿ ಅಂದ್ರೆ ಶಾಸಕರ ಸುಮಾರು 2,000 ಕೋಟಿ ಅನುದಾನ ಹಿಡಿಯಕಂತ ನಮ್ಮ ಮೂಡಿದ ಕ್ಷೇತ್ರಕ್ಕೆ ಇತ್ತೆ ಒಂಜಿ ವರ್ಷ ಕಾಂಗ್ರೆಸ್ ಸರ್ಕಾರ ಬರ್ತದೆ ಲೆಕ್ಕ ಮಾಡಲಿ ಒಂಜಿ ವರ್ಷ ಒಂಜಿ ವರ್ಷದ ಪೊಯ್ಸತ್ತಿ ಉಮಣತ್ ಕೊಟ್ಟರು ಈ ಟರ್ಮ್ 500 ಕೋಟಿ ಆಗಿರುತ್ತೆ ಒಂದೇ ವರ್ಷದಲ್ಲಿ 500 ಕೋಟಿ ಅಂದ್ರೆ ಇದ ಮುಟ್ಟ 10 ಪೈಸೆ ಕಂಡ್ರೆ ಆಗ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬರ್ಬೇಕ 10 ಪೈಸೆ ಕಾಸು ಕಂಡ್ರೆ ಆಗ್ತಿದ್ವಿ ಲೆಕ್ಕ ಮಾಡಲಿ ಕಾಂಗ್ರೆಸ್ ಸರ್ಕಾರ ಬರ್ತಿರೋ ನನಗೆ ದಾದಾಪು ಅಂದ್ರೆ ಈಗ ಬಿಜೆಪಿ ಸರ್ಕಾರ ಬರ್ತಾರೆ ದಾದಾಪು ಒಂದು ಕಾಂಗ್ರೆಸ್ ಸರ್ಕಾರ ಬರ್ತಾರೆ ಏನಪ್ಪ ಅಂಡ ಪ್ರಾಣಿ ಹನುಮಾನ ಚಾಲಿಸ್ ನಮ್ಮ ಅಂಗಡಿ ಪಾಡುಗಳಿಂದ ಆ ಹನುಮಾನ ಚಾಲಿಗೆ ಬರ್ತದೆ ಹಾಗೆ ಪೆಟ್ಟು ಪೇರ ಡೈಮಂಡ್ ಪೇರು ಅವನು ಬಂದ್ ಮಾಡ್ಕೊಂಡ ಕೆಲಸವಾರ ಈ ಕಾಂಗ್ರೆಸ್ ಸಪೋರ್ಟೆಡ್ ಆಗುತ್ತದೆ ಇಲ್ಲಿ ನಮ್ಮ ವಿಧಾನಸಭೆಯಲ್ಲಿ ಪಾಕಿಸ್ತಾನದಿಂದ ಬಂದು ಡ್ಯಾಗಾಪು ಬಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬರ್ತದೆ ಹಾಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಬರ್ತದೆ ಹೆಂಗಾಪು ಹನುಮಾನ ಚಾಲಿಸ್ ಮಾಡಿ ಅಂಗಡಿ ಬರ್ತದೆ ಹಾಕೋದಿಲ್ಲ ವಿಧಾನಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಪಡೆದಿಲ್ಲ ಇಲ್ಲಿ ಮುರಾಣಿ ಮಲ್ಲೇಶ್ವರ ಕಬೆಟ್ ಬಾಂಬ್ ಬ್ಲಾಸ್ಟ್ ಒಂದು ಪಾಕಿಸ್ತಾನ ಕಾಂಗ್ರೆಸ್ ಪತ್ತಿನ ಮಾತ್ರ ಹಾಕೊಂಡಿನಿ ಕಾಂಗ್ರೆಸ್ ಪತ್ತಿನ ಮಾತ್ರ ಹಾಕಿನಿ ಇದ ಬಿಟ್ಟ ನಾನು ಪತ್ತರ ಮಗಳಿಗೆ ಕಾಂಗ್ರೆಸ್ ಆಗಲಿ ಒಂದು ಕಾಂಗ್ರೆಸ್ ಪತ್ತಿನ ಹಾಕಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಪತ್ತಿನ ದೇಶೋಡಿ 500 ವರ್ಷದ ನಮ್ಮ ಕಲ್ಪನೆ ರಾಮ ಮಂದಿರ ಇದು ಕಾಂಗ್ರೆಸ್ ಬಿಜೆಪಿ ಪತ್ತಿನ ಒಂದು ಹಾಕಿದೆ ನಮ್ಮ 370 ಆರ್ಟಿಕಲ್ ತೆಕ್ಕೊಡೋದು ದುಮ್ಮೂರು ದಿನ ನಮ್ಮ ಹೋರಾಟ ಬಂದೊಂದಿಲ್ಲ ಉಳ್ಳಿರವರು ದುಮ್ಮೂರು ದಿನ ಹೋರಾಟ ಬಂದೊಂದಿಲ್ಲ ಇನ್ನು ಅವು ಅప్పుడు ಬಿಜೆಪಿ ಸರ್ಕಾರ ಬರ್ತನಂಡ ಇಲ್ಲಿ ಸಿಎ ಕಾನೂನು ಬಂದು ನಮ್ಮ ಹೋರಾಟ ಬಂದೊಂತ ಇಲ್ಲಿ ಬಿಜೆಪಿ ಬರ್ತನ ಸೆಂಟ್ರಲ್ ಒಂದು ಪೂರ ಹಾಕೊಂಡು ಕಾಂಗ್ರೆಸ್ ಬರ್ತನ ಎಣ್ಣೆ ಹಾಕೊಂಡು ಟೆರರಿಸಮ್ ಮಾಡ್ತಾರೆ ಹಾಕಲಿಗೆ ಸಪೋರ್ಟ್ ಮಾಡ್ತೀರಿ ಟೆರರಿಸಮ್ ಹಾಕಲಿಗೆ ಅವಕಾಶ ಮಾಡ್ಕೊಡ್ತೀರಿ ಇಲ್ಲಿ ಇಂದಲೇ ಲೆಕ್ಕ ಮಾಡಿ ಇಲ್ಲಿ ನಮ್ಮ ಹೆಚ್ಚಿನ ಸಂಘಟನೆದಾಗ ಈ ಟೈಮ್ ಹೆಚ್ಚಿನ ಸಂಘಟನೆ ಜವಾಬ್ದಾರಿ ಪೂರ ದಾಳಿ ಹಾಕೊಡ್ತೀರಿ ಹೆಚ್ಚಿನ ಪಾಪು ಗತಿದಾದ ಹೊರವರು ದಡಿಬಾರ್ ಇಲ್ಲಿ ಕಾಂಗ್ರೆಸ್ ಬಂದ್ರೆ ಹುಂಪ ಹಾಕ್ಲಿಕ್ಕೆ ನಮ್ಮ ಜವಾಬ್ದಾರಿನ ದಡಿಬಾರ್ ಮಾಡ್ಕೊಳ್ಳಿ ಕೆಲಸ ಈ ಕಾಂಗ್ರೆಸ್ ಮತ್ತೊಂದು ಅದು ಹೋಗಲ್ಲ ದಯಮಾಡಿ ನಮ್ಮ ವಸ್ತು ನಮ್ಮ ಕೈ ನಂಗೆ ಗೊತ್ತಾಗ್ತದೆ ನಮ್ಮ ಕೈದು ತತ್ತುಕೊಂಡು ಈ ಕಾಂಗ್ರೆಸ್ ನಮ್ಮ ಮನೆಗಳಲ್ಲಿ ಈಗ ಚುಂಚುಂಕೆ ಮಾರ್ಗ ಅಂತ ಒಂದು ಮಾಡ್ಕೊಂಡಿಲ್ಲ ನಮ್ಮ ಕಾರ್ಯಕರ್ತರಿಗೆ ಬೆರಿ ಮಟ್ಟದ ಒಂದು ಗಿಡಪ್ಪನಿಗೆ ಕೆಲಸ ಈ ಕಾಂಗ್ರೆಸ್ ಮತ್ತೊಂದು ಅದು ಇಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಯಾಕೆ ನಮಗೆ ದೇಶದ ಬದಲಾವಣೆ ಒಂದು 15 ವರ್ಷ ನಮ್ಮ ಎಲ್ಲಿನ ಪೂರೈಕೆಯಿಂದ ಶಾಸಕರಿಗೆ ಪಂಡ್ಯ ಹೆಗ್ಗಳು ಇರುವ ದುಂಬು ಮುಲ್ಕಿ ಮೂಡಿದ ಕ್ಷೇತ್ರಗಳು MLA ಉಮಣತ್ ಕೋಟೆ ದೊಡ್ಡ ಟರ್ಮಾನ ಅದು ದುಂಬುಲ MLA ಬಡ ದುಂಬುಲ MP ಎಲೆಕ್ಷನ್ ಹೈಯೆಸ್ಟ್ ಲೀಡ್ ಕೊಡ್ತಾ ಕ್ಷೇತ್ರ ಬಣ್ಣ ಮುಲ್ಕಿ ಮೂಡಿದ ಕ್ಷೇತ್ರ ಹೈಯೆಸ್ಟ್ ಲೀಡ್ ಕೊಡ್ತಾ ಅವು ಇದ್ದಿಲ್ಲ ಅದು ಉಮಣತ್ ಕೋಟೆ ಎರಡು ಸಾರಿ ಶಾಸಕ ಆಗಬೇಕಾ ಇಲ್ಲಿ ಲಾಸ್ಟ್ ಟೈಮ್ 32,000 ಓಟ್ ನಂಗೆ ಲೀಡ್ ಕೊಡ್ತಾ ನಮ್ಮ ಆದ್ಮೇಲೆ ಯಾಕಂದ್ರೆ ಪ್ರೆಸ್ ಮೀಟ್ ಇಟ್ಕೊಂಡಿದೆ ಇಲ್ಲಿ ಈ ಸತಿ 50,000 ಓಟು ಲೀಡ್ ಬರ್ಬಂದು 50,000 ಓಟು ಲೀಡ್ ಸೇರ್ಬೇಕಂತ ಪೂರ ಮತ ಅದು ನಮ್ಮ ಕಂಡು ನಮ್ಮ ಹೆಂಗೆ ಡಿಮಾಂಡ್ ಇರ್ತದೆ ರಾಮ ಮಂದಿರ ಒಂದು ನಮ್ಮ ಡಿಮಾಂಡ್ ಇರ್ತದೆ
370 ಆರ್ಟಿಕಲ್ಗಂತೂ ಕನ್ನಡ ಬಂದು ನಮ್ಮ ಡಿಮಾಂಡ್ ಇತ್ತು. ಸಿಎ ನಮ್ಮ ದೇಶದ ಸಿಎ ಕನ್ನಡ ಬಂದು ನಮ್ಮ ಡಿಮಾಂಡ್ ಇತ್ತು. ಒಂದು ಪೂರ ಆಳು ಒಂದು ಪೂರ ಅಯೋಧ್ಯೆ ರಾಮ ಮಂದಿರ ಅನ್ನೋ ಡಿಮಾಂಡ್ ಇತ್ತು. ನಾವು ಒಂದು ಪೂರ ಆಗ್ಬೇಕಾದ್ರೆ ನಮ್ಮದಾದ ಡಿಮಾಂಡ್ ಇದೆ. ನಮ್ಮ ಡಿಮಾಂಡ್ ಇದೆ. ದೇಶದ ಪ್ರಧಾನಿ ಕುಡರ ದೇಶದ ಪ್ರಧಾನಿ ಆಯ್ಕೆ ಅವರು ಆ ಮೂಲಕ ನಮ್ಮ ಪ್ರಪಂಚದ ನಂಬರ್ 1 ಪ್ರಧಾನಮಂತ್ರಿ ಎಂದು ನಮ್ಮ ಲೋಕೋಪಯೋಗಿ ಜವಾಬ್ದಾರಿ ನಮ್ಮ ಕೆಲಸ ಕಾರ್ಯ ಮಾಡ್ಕೊಳ್ಳಿ. ಈಗಾಗಲೇ ಬ್ರಿಜೇಶ್ ಅವರಿಗೆ ತಾನು ವಿಜ್ಞಾಪನೆಗೆ ಸಮಸ್ಯೆ ಇತ್ತು. ಬ್ರಿಜೇಶ್ ಅವರು ವಿಜ್ಞಾಪನೆಗೆ ಸಮಸ್ಯೆ ದಾಪಣದಲ್ಲಿ ಬಂದ 15 ವರ್ಷದ ನಳಿನ್ ಕುಮಾರ್ ಕಟೀಲ್ ಸಂಸದರ ಕಾರಣಕ್ಕೆ ಅದು ಆಯ್ಕೆ ಆಗ್ತಿದೆ. ನಳಿನ್ ಕುಮಾರ್ ಕಟೀಲ್ ಬಂದ ಏನಿಲ್ಲ ಗೊತ್ತು ಜನಗಳಿಗೆ. ಅದಕ್ಕೆ ಜನಾರ್ದನ ಪೂಜಾರಿ ಲೆಕ್ಕ ಮಾಡಲಿ ಫಿನಾನ್ಸ್ ಮಿನಿಸ್ಟರ್ ಆಗ್ತಿದ್ದಾರೆ ಜನಾರ್ದನ ಪೂಜಾರಿ. ನಳಿನ್ ಕುಮಾರ್ ಕಟೀಲ್ ಹೋದ ಫಿನಾನ್ಸ್ ಮಿನಿಸ್ಟರ್ ಆಗ್ತಿದ್ದ ಜನಾರ್ದನ ಪೂಜಾರಿ. ಆದ್ರೇನು ಸೋಪಾನ ಶಕ್ತಿ ಪುಣಿಯರು ದಕ್ಷಿಣ ಕನ್ನಡ ಕಾರ್ಯಕರ್ತನ ಅಂಚಿನ ವ್ಯಕ್ತಿನ ಸೋಪಾನ ತಾಕತ್ತು ಪುಣಿಯರೇ ಬೇಡ ನಮ್ಮ ಜಿಲ್ಲೆ ಮಾತ್ರ ಅಂಚಾದು ನಂಗೆ ಮೂಲ ಡಿಫೆನ್ಸ್ ಸಪೋರ್ಟ್ ವಿಜ್ಞಾಪನೆ ನಂಗೆ ಈ ಸತಿ ಲಾಸ್ಟ್ ಟೈಮ್ 2,80,000 ಓಟ್ ನಮಗೆ ಬೈದ್ರಿ. ಈ ಸತಿ 4 ಲಕ್ಷ ಲೀಡ್ ಬೈದ್ರಿ. ಈ ಸತಿ 4 ಲಕ್ಷ ಲೀಡ್ ದೊರಕಿ ನಮ್ಮ ಕಾಂಪಿಟೇಷನ್ ಅವೇ ನಮ್ಗೆ ನೀಟ್ ಬ್ರಿಜೇಶ್ ಚೌಧರಿ ಏತು ಓಟ್ ಲೀಡ್ ದಪ್ಪಾಗ ನಮ್ಗೆ ಮಾತ್ರ ನಮ್ಗೆ ಹೋಗಬೇಕಿಲ್ಲ. ಕಾಂಗ್ರೆಸ್ ಆಗಲಿ ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲೆ ಸೋಪಾರ ಒಂದು ಚಾಲೆಂಜ್ ಆಗಲಿ ಅಂಚೆ ಅದು ಜಾಸ್ತಿ ಪಾತ್ರ ಅಂದ್ರೆ ಬ್ರಿಜೇಶ್ ಚೌಧರಿಗೆ అంటే ನಮ್ಮ ದೇಶದ ಪ್ರಧಾನಿ ಕೂಡ ದೇಶದ ಪ್ರಧಾನಿಯವರು నాకు ಮಾತೆಲ್ಲ ಆಸೆ ಯಾನು ಮುರನ್ 2 ಕೋಟಿ ಪಾತ್ರ ಮಂಡೆ ರಾಮದೇವಿಯರು ಛತ್ರಿ ಆ ರೀತಿ ದೇವಿರಾಯರು ರಾಮದೇವರು ಛತ್ರಿಯಾದ ஒரு ರಾಜೇತ್ನಾರ ದೇವರಿದ್ದಾರೆ ಆರು ಮಂತ್ರಿ ಕೆಲಸ ಕಾರ್ಯಗಳು ರಾಮದೇವರು ಮಂತಿನ ಕೆಲಸ ಕಾರ್ಯ ರಾಮದೇವರಾಯರು ಅಂಚೆ ನರೇಂದ್ರ ಮೋದಿ ಇಲ್ಲಿ ಪಾಪದ ಕೆಲಸ ಕಟ್ಟಡದ ಸಾಮಾನ್ಯ ಜನಗಳ ಕೆಲಸ ಮಾಡುತ್ತಿದ್ದಾರೆ. ಅಂಚಿನ ಒಂದಿನ ನರೇಂದ್ರ ಮೋದಿ ದೇವರಾಯ ಚಾನ್ಸ್ ಉಂಟು ನಮಗೆ ಹಿಂದೂ ಸಮಾಜಕ್ಕೂ ನರೇಂದ್ರ ಮೋದಿ ದೇವರಾಯ ಚಾನ್ಸ್ ಉಂಟು. ಅಚ್ಚಾದಿ ನಮ್ಮ ಅಂಚಿನ ವ್ಯಕ್ತಿನ ಅಲ್ಲಿ ನಮ್ಮ ಕೆಲಸ ಕಾರ್ಯ ಮಾಡ್ತಾರೆ ಭಾರಿ ಖುಷಿಯಾಗುಂಟು. ಅಲ್ಲಿಲೇ ಸೇವೆ ಮಾಡ್ತೇವೆ ನಮ್ಮ ಮಕ್ಕಳು ಅಲ್ಲಿಲೇ ಸೇವೆ. ಆ ಮೂಲಕ ಬ್ರಿಜೇಶ್ ಚೌಧರಿಗೆ ಎಲ್ಲ ಅತ್ಯಧಿಕ ಮಟ್ಟದ್ದು ನಮ್ಮ ಮುಖ್ಯಮಂತ್ರಿ ಕ್ಷೇತ್ರ ನೋಡೋದಪ್ಪಾಗೋದು ನಮ್ಮ ಏನು ಅಲ್ಲಿಲೇ ಸೇವೆ ಮಲ್ಪ ಮಾಡೋದು ಈಗ ಮಾತ್ರ ಈಗ ನಾನು ಈಗ ಪಾತ್ರ ಅವಕಾಶ ಕೊಡ್ತೀನಿ ಮಂಡಲದ ಚುನಾವಣಾ ಸಂಚಾಲಕ ಮತ್ತು ನಮ್ಮ ಶಾಸಕ ಅಧ್ಯಕ್ಷರಿಗೆ ಮಾತ್ರ ಧನ್ಯವಾದಗಳು. ಮಾತೆಲ್ಲ ಚುನಾವಣೆ ಒಬೇರಿಸಿದ ಗೊಂದಲ ಅಂತ ನಮ್ಮ ಆಯ್ನಾಗಬೇಕು ಒಂಜಿ ತಿಂಗಳದಲ್ಲೇ ಇಲೆಕ್ಷನ್ ಆಪ ನಂಗೆ ಬೇತಲಕ್ಕೆ 25 ಒಂಜಿ ತಿಂಗಳದಲ್ಲಿ ಇಲೆಕ್ಷನ್ ಆಗ್ಬಿಟ್ಟು ಒಂಜಿ ದಿನಲ್ಲ ನಮ್ಮ ರೆಸ್ಟ್ ಮಾಡ್ಕೊಂಡೆ ಮಾತೆಲ್ಲ ಕಾರ್ಯಕರ್ತೆ ನಗನ ಕೈತಲ್ಲ ಹೋದು ನಮ್ಮ ಬಿಜೆಪಿ ಓಟು ಮಾಡಕ್ಕೆ ಕೇಂದ್ರ ಬಣ್ಣದು ಮಾತ್ರೆಗಳ ಶುಭ ಪಡೊಂದು ನಮ್ಮ ನಿಂತಿನ ಕಠಿಣ ಮಾತ್ರೆಗಳ ಆಶೀರ್ವಾದ ಮಕ್ಕಳು ಬಣ್ಣದು ಈಗ ಮಾತ್ರೆಗಳ ಧನ್ಯವಾದಗಳು ನನ್ನ ಪಾತ್ರ ಜೈ ಪ್ರಾಸ್ತಾವಿಕವಾದ ಪಟ್ಟಣಚಿನ ಸಂಚಾಲಕರಿಗೆ ವಂದಿಸಬಹುದು. ಕಾರ್ಯಕ್ರಮದ ಮುಖ್ಯ ಘಟ್ಟಗಳು ಬರೋದಿಲ್ಲ. ಇತ್ತೆ ನಮ್ಮ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಪೆರ್ಮೇಲ್ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ ಪರವಾದ ಸಹಕಾರ ಶಾಸಕರಿಗೆ ಯಾಚಿಸಬಹುದು. ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರ ಬಗ್ಗೆ ಶಾಸಕರು ಸೇರಲು ಮಾತಾಡ್ತಿದ್ದು ಪುಷ್ಪಾರ್ಚನೆ ಮಾಡ್ಕೊಂಡು ದೀಪಟ್ಟು ವಿನಂತಿಸಬಹುದು. ಭಾರತ್ ಮಾತಾ ಕಿ ವಂದೇ ವಂದೇ भारत माता की भारतीय जनता पार्टी की मोदी 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 अब की बार अब की बार अब की बार ನನ್ನದು ಕಾರ್ಯಕರ್ತರು ಪ್ರಿಯ ಶಾಸಕರು बोलो भारत माता की वंदे वंदे ವೇದಿಕೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿ ವಿಧಾನಸಭಾ ಕ್ಷೇತ್ರದ ಮೂಡುಬಿದಿರೆ ನಗರ ಪುತ್ತಿಗೆ ಹಾಗೂ ಚಿತ್ತಾಡಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಒಂದು ಸಭೆಯಲ್ಲಿ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಮಂಡಲದ ಅಧ್ಯಕ್ಷರಂತ ದಿನೇಶ್ ಪುತ್ರನ್ರವರೇ, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುದರ್ಶನ್ ಅವರೇ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಹರಿಪ್ರಸಾದ್ ರವರೇ, ರಂಜಿತ್ ಪೂಜಾರಿ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಶಾಂತಿ ಪ್ರಸಾದ್ ಹೆಗ್ಡೆ ಅವರೇ, ಸುನೀಲ್ ಆಳ್ವಾರ್ ಅವರೇ, ಜಿಲ್ಲಾ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದಂತಹ ಜಗನ್ನಾಥ್ ರವರೇ, ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆಯೇ 3 ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರಗಳ ಸೋಮನಾಥ್ ಅಂಚಲ್, ಹಾಗೆಯೇ
ನಾಗವರ್ಮ ಜೈನ್, ಲಕ್ಷ್ಮಣ್ ಪೂಜಾರಿ, ಹಾಗೆಯೇ ನಮ್ಮ ಮೂಡುಬಿದ್ರೆ ಮಂಡಲದ ಚುನಾವಣಾ ಪ್ರಭಾರಿಯಾಗಿ ಜಿಲ್ಲೆಯಿಂದ ನಿಯುಕ್ತಿಗೊಂಡಂತಹ ಆತ್ಮೀಯ ಸಹೋದರ ಚಂದ್ರಶೇಖರ್ ಗೊಪ್ಪಳಿಗೆ ಅವರೇ, ನನ್ನ ಆತ್ಮೀಯ ಸಹೋದರರು ಮೂಡುಬಿದ್ರೆ ಮಂಡಲದ ಚುನಾವಣೆಯ ಪ್ರಮುಖರಾದಂಥ ಈಶ್ವರ್ ಕಟೀಲ್ ಅವರೇ, ಸಹ ಪ್ರಭಾರಿಗಳಾದಂಥ ಭಾಸ್ಕರಾಚಾರ್ಯ ಅವರೇ, ಮುಂದುಗಡೆ ಕೂತಂಥ ಹಿರಿಯರಾದಂತಹ ಕೃಷ್ಣರಾಜ ಹೆಗ್ಡೆ ಅವರೇ, ಮೇಘನಾಥ್ ಶೆಟ್ಟಿ ಅವರೇ, ದಯಾನಂದ್ ಪೈ ಅವರೇ, ವನಾಭಿರಾಮ್ ಉಡುಪರ್ ಅವರೇ, ಹಾಗೆಯೇ ಎಲ್ಲ ಇಲ್ಲಿ ಸೇರ್ತಕ್ಕಂಥ ಪುರಸಭೆಯ ಗೌರವಾನ್ವಿತ ಎಲ್ಲ ಸದಸ್ಯರೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷರೇ, ಸದಸ್ಯರುಗಳೇ, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಬಹುಶಃ ಇವತ್ತು ಬೆಳಿಗ್ಗೆ 9:30 ಗಂಟೆಗೆ ನಮ್ಮ ಅಭ್ಯರ್ಥಿಯ ಪ್ರವಾಸ ನಮ್ಮ ಮಂಡಲದಲ್ಲಿ ಪ್ರಾರಂಭ ಆಗಿದೆ. ಬೆಳಿಗ್ಗೆ 9:30 ಗಂಟೆಗೆ ಸರಿಯಾಗಿ ಬಜ್ಪೆ ಮಹಾಶಕ್ತಿ ಕೇಂದ್ರ ಮತ್ತು ಪೆರ್ಬದೆ ಮಹಾಶಕ್ತಿ ಕೇಂದ್ರ, ಎಕ್ಕಾಲು ಮಹಾಶಕ್ತಿ ಕೇಂದ್ರ, 3 ಮಹಾಶಕ್ತಿ ಕೇಂದ್ರಗಳ ಸಭೆ ಪ್ರಾರಂಭವಾಗುವುದಕ್ಕೆ ಮುಂಚೆ ಪ್ರಪ್ರಥಮವಾಗಿ ಹುರ್ಕೋಡಿ ಸೋಮನಾಥೇಶ್ವರ ದೇವರ ದರ್ಶನವನ್ನು ಪಡೆದು ಆ ಬಳಿಕ 3 ಮಹಾಶಕ್ತಿ ಕೇಂದ್ರಗಳ ಸಭೆ ಬಜ್ಪೆಯಲ್ಲಿ ನಡೆಯಿತು. ಅಸಂಖ್ಯಾತ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದರು. ಈ ಸಭೆಯ ಉದ್ದೇಶ ಇಷ್ಟೇ, ಅಭ್ಯರ್ಥಿಯ ಪರಿಚಯ, ಕಾರ್ಯಕರ್ತರ ಜೊತೆ ಕೂಡಿ ಮಾಡುವಂಥ ಒಂದು ಉದ್ದೇಶ. ಬ್ರಿಜೇಶ್ ಚೌಟ ಜಿಲ್ಲಾ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ, ಜಿಲ್ಲೆಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿ, ಈಗ ಪ್ರಸ್ತುತ ರಾಜ್ಯ ಕಾರ್ಯದರ್ಶಿಯಾಗಿ ಸಂಘಟನಾತ್ಮಕವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವರು. ಆದರೆ ಕೆಲವು ಕಾರ್ಯಕರ್ತರಿಗೆ ಬ್ರಿಜೇಶ್ ಚೌಟರ ಮುಖ ಪರಿಚಯ ಇರಲಿಕ್ಕಿಲ್ಲ, ಹಾಗೆಯೇ ಚೌಟರಿಗೆ ಎಲ್ಲ ಕಾರ್ಯಕರ್ತರ ಮುಖ ಪರಿಚಯ ಇರಲಿಕ್ಕಿಲ್ಲ. ಆದ್ದರಿಂದ ಅವರನ್ನ ಎಲ್ಲ ಮಂಡಲಗಳಿಗೆ, ಜಿಲ್ಲೆಯ ಎಲ್ಲ ಮಂಡಲಗಳಿಗೆ ಒಂದೊಂದು ದಿವಸ ಕೊಟ್ಟು ಪ್ರಾಥಮಿಕ ಹಂತದ ಪರಿಚಯಗಳನ್ನು ಮಾಡಿಕೊಂಡು ಬರಬೇಕು ಅಂತ ಜಿಲ್ಲೆಯ ಸೂಚನೆ ಮೇರೆಗೆ ಇವತ್ತು ಬಹುಶಃ 4ನೇ ಮಂಡಲ, ಇದೀಗ 3 ಮಂಡಲಗಳನ್ನು ಮುಗಿಸಿ 4ನೇ ಮಂಡಲ ನಮ್ಮ ಮಂಡಲಕ್ಕೆ ಬಂದಿದ್ದಾರೆ. ಕಾರ್ಯಕರ್ತರ ಜೊತೆ ಸಂವಾದ ನಡೆಸಬೇಕು, ಕಾರ್ಯಕರ್ತರಿಗೆ ತನ್ನ ಅನಿಸಿಕೆಯನ್ನು ಹೇಳಬೇಕು, ಕಾರ್ಯಕರ್ತರ ಪ್ರೀತಿಯ ಸ್ವಾಗತವನ್ನು ತಾನು ಪಡ್ಕೊಳ್ಬೇಕೆಂಬ ದೃಷ್ಟಿಯಿಂದ ಮಂಡಲಕ್ಕೆ ಪ್ರವಾಸವನ್ನು ಮಾಡಿದ್ದಾರೆ. ಇವತ್ತು ಬಜ್ಪೆ ಮಹಾಶಕ್ತಿ ಕೇಂದ್ರ, ಎಕ್ಕಾಲು ಪೆರ್ಬದೆ ಆದ ಬಳಿಕ ಅಲ್ಲಿಂದ ನೇರವಾಗಿ ನಾವು ಮುಲ್ಕಿ ಮಹಾಶಕ್ತಿ ಕೇಂದ್ರ, ಕಿನ್ನಿಗೋಳಿ ಮಹಾಶಕ್ತಿ ಕೇಂದ್ರ, ಹಳೇಕಡಿ ಮಹಾಶಕ್ತಿ ಕೇಂದ್ರದ ಸಭೆಯ ಮೊದಲು ನಾವು ಬಪ್ಪನಾಡು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ತಾಯಿಯ ಅನುಗ್ರಹವನ್ನು ಬೇಡಿ ಅಲ್ಲಿಂದ ವೆಂಕಟರಮಣ ದೇವರ ದರ್ಶನವನ್ನು ಪಡೆದು ಬಳಿಕ ಸಭೆಯನ್ನು ಮುಗಿಸಿ ಇದೀಗ ನಾವು ಮೂಡುಬಿದಿರೆ ಇತಿಹಾಸ ಪ್ರಸಿದ್ಧ ಜೈನ ಮಠಕ್ಕೆ ಭೇಟಿ ಕೊಟ್ಟು ಪೂಜ್ಯ ಶ್ರೀಗಳ ದರ್ಶನವನ್ನು ಮಾಡಿ ಅವರಿಂದ ಆಶೀರ್ವಾದವನ್ನು ಪಡೆದು ನಮ್ಮ ಸ್ವರಾಜ್ ಮೈದಾನ ಮಾರಿಗುಡಿಗೆ, 2 ಮಾರಿಗುಡಿಗಳಿಗೆ ಹೋಗಿ ಪ್ರಸಾದವನ್ನು ಸ್ವೀಕರಿಸಿ ಇದೀಗ ಈ ಸಭೆಗೆ ಬಂದಿದ್ದೇವೆ. ಮುಂದೆ ಹನುಮಂತ ದೇವರ ದರ್ಶನ ಮಾಡಲಿಕ್ಕಿದೆ, ಹಾಗೆಯೇ ಕಾಳಿಕಾಂಬೆಯ ದರ್ಶನವನ್ನು ಮಾಡಲಿಕ್ಕಿದೆ, ಸುತ್ತಿಗೆ ಸೋಮನಾಥೇಶ್ವರ ದರ್ಶನ ಮಾಡಲಿಕ್ಕಿದೆ, ಅಲ್ಲಿಂದ ಕೊಟ್ಟಿಯರ್ಕ ದೇವಸ್ಥಾನ, ಕಡೆಗೆ ವಿಜಯ ವಿಷ್ಣುಮೂರ್ತಿ ದೇವಸ್ಥಾನಕ್ಕೆ ಹೋಗಿ ಬಳಿಕ ಸಂಜೆ ಡಾಕ್ಟರ್ ಮೋಹನ್ ಅವರ ಮನೆಯಲ್ಲಿ ಒಂದು ಲಘು ಉಪಹಾರವನ್ನು ಮಾಡಲಿಕ್ಕಿದ್ದೇವೆ. ಇವತ್ತು ಇಡೀ ದಿನ ನಮ್ಮ ಮಂಡಲದಲ್ಲಿ ನಮ್ಮ ಅಭ್ಯರ್ಥಿಯ ಪ್ರವಾಸ, ನಮ್ಮ ಪದಾಧಿಕಾರಿಗಳು ಕಾರ್ಯಕರ್ತರ ಜೊತೆಗೆ. ಈಗಾಗಲೇ ಈಶ್ವರ್ ಕಟೀಲ್ ಮತ್ತು ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತಾಡಿದ್ದಾರೆ. ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ನೋಡಿದಾಗೆ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಇದೆ. ಆದರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಕಿಂಚಿತ್ತೂ ಹಿನ್ನಡೆ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತದಾರರು ಅವರು ವಿದ್ಯಾವಂತರು, ಬುದ್ಧಿವಂತರು ಮತ್ತೆಲ್ಲದನ್ನ ತಿಳ್ಕೊಂಡವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ಯಾವುದೇ ಕಪಟ ನಾಟಕಗಳಿಗೆ, ಯಾವುದೇ ಪಂಚ ಗ್ಯಾರಂಟಿಗಳಿಗೆ ನಮ್ಮ ಜಿಲ್ಲೆಯವರು ಕಿವಿಕೊಡಲಿಲ್ಲ. ಯಾಕೆ ಕಿವಿಕೊಡಲಿಲ್ಲ ಅಂತ ಹೇಳಿದ್ರೆ 100ಕ್ಕೆ ಮೇಲೆ ಗೊತ್ತಿದೆ, ಪ್ರತಿಯೊಬ್ಬರಿಗೂ ಗೊತ್ತಿದೆ ಇದನ್ನು ಅವರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವರು ಮಾಡಲಿಲ್ಲ. 100ಕ್ಕೆ 100 ಬಿಡಿ, 100ಕ್ಕೆ 25% ಅವರಿಗೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗಲಿಲ್ಲ. ಹೇಗಾದ್ರೂ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು, ಒಮ್ಮೆ ಈ ಕರ್ನಾಟಕ ರಾಜ್ಯವನ್ನು ಸೂರೆಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಚುನಾವಣೆಯಲ್ಲಿ ಭರವಸೆಗಳನ್ನು ಕೊಟ್ಟು ಗೆದ್ದಿದ್ದಾರೆ, ಮೋಸದಿಂದ ಗೆದ್ದಿದ್ದಾರೆ. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದಲ್ಲಿ ಸರ್ಕಾರ ಇರುವಾಗ ಈಶ್ವರನ್ನ ಹೇಳಿದಷ್ಟು ಅನುದಾನ ತಂದಿದ್ದೇವೆ, ನಿಮ್ಮ ಕಣ್ಣ ಮುಂದೆ ಇದೆ, ಮಾಧ್ಯಮದ ಮಿತ್ರರು ನೀವು ಇಲ್ಲಿದ್ದೀರಿ, ಮುಲ್ಕಿ ಮೂಡುಬಿದ್ರೆ ಹೇಗಿತ್ತು ಹೇಗಾಗಿದೆ ಅಂತ ನಮ್ಗೆ ಗೊತ್ತಿದೆ. ಇವತ್ತು ಕಳೆದ 10 ವರ್ಷಗಳಿಂದ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರವನ್ನು ನಡೆಸುತ್ತಿರುವಂತಹ ಈ ಒಂದು ಸುಸಂದರ್ಭದಲ್ಲಿ 10 ವರ್ಷಗಳಲ್ಲಿ ದೇಶದಲ್ಲಿ ಏನು ಬದಲಾವಣೆಗಳಾಗಿದೆ, ಈ ದೇಶದ ಹೆಸರು ಹೇಗೆ ವಿಶ್ವವಿಖ್ಯಾತಿಯಾಗಿದೆ, ಈ ದೇಶಕ್ಕೆ ಮೋದಿ ಅಂತ ನಾಯಕನ ಅನಿವಾರ್ಯತೆ ಯಾಕೆ ಬೇಕು ಅಂತ ಜಗತ್ತು ಇವತ್ತು ಹೇಳ್ತಾ ಇದೆ.
ಜಿ ಶೃಂಗಸಭೆ ನವದೆಹಲಿಯಲ್ಲಿ ಆಯಿತು, ನಮ್ಮ ಆತಿಥ್ಯದಲ್ಲಿ ಆಯಿತು. ಯಾವ ರೀತಿಯಲ್ಲಿ ಯಶಸ್ವಿ ಆಯಿತು ಅಂತ ನಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇವತ್ತು ಭಾರತ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ದೇಶ. ಅತಿ ವೇಗವಾಗಿ ಯಾವುದೇ ದೇಶದಲ್ಲಿ ಇವತ್ತು ಹಣದುಬ್ಬರ ಕುಗ್ಗಿದ್ರು ಭಾರತ ದೇಶ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಇವತ್ತು ವೇಗವಾಗಿ ಬೆಳೀತದೆ. ಕಾರಣ ಏನು? ನಮ್ಮ ನಾಯಕತ್ವ. ಇವತ್ತು ಕೊರೋನಾದಂತಹ ಸಂದರ್ಭದಲ್ಲಿ ಪ್ರಪಂಚಕ್ಕೆ ಧರ್ಮಾರ್ಥವಾಗಿ ಫ್ರೀ ಆಗಿ ಲಸಿಕೆಯನ್ನು ಕೊಟ್ಟ ದೇಶ ಇದ್ರೆ ಅದು ಭಾರತ. ಅಂತ ಭಾರತ ದೇಶದ ಒಬ್ಬ ನಾಯಕ ಇವತ್ತು ಜಗತ್ತಿನ ಯಾವ ದೇಶಕ್ಕೆ ಹೋದ್ರೂ ಆ ದೇಶದ ಪ್ರಧಾನಿಗಳು, ಆ ದೇಶದ ಅಧ್ಯಕ್ಷರು ಇವತ್ತು ಯಾವ ರೀತಿಯಲ್ಲಿ ನಮ್ಮ ಮೋದಿಯವರಿಗೆ ಗೌರವವನ್ನು ಕೊಡ್ತಾರೆ ಅನ್ನೋದನ್ನು ನಾವು ಕೇಳ್ತೇವೆ, ನೋಡ್ತೇವೆ. ಅಂತ ಒಂದು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇರುವಂತಹ ನಮ್ಮ ಈ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಬ್ಬ ಸೈನಿಕನನ್ನು ಇವತ್ತು ನಮಗೆ ಒಬ್ಬ ಅಭ್ಯರ್ಥಿಯಾಗಿ ಕೊಟ್ಟಿದ್ದಾರೆ. ಇವತ್ತು 8 ಜನ ಸೈನಿಕರಲ್ಲಿ ಸೇವೆ ಮಾಡಿದವರು, ಸೈನ್ಯದಲ್ಲಿ ಸೇವೆ ಮಾಡಿದಂಥವರು ಅವರನ್ನು ಸ್ವಾಗತ ಮಾಡಿದರು. ನಾವು ಬೇರೆ ಬೇರೆ ರೆಜಿಮೆಂಟ್ ಅಲ್ಲಿ ಕೆಲಸ ಮಾಡಿದ್ದೇವೆ, MEG ಅಲ್ಲಿ ಇದ್ದೇವೆ, ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದೇವೆ ಅಂತೇಳಿ ಬಹಳ ಖುಷಿಯಿಂದ ಅವರು, ಯಾಕೆಂದ್ರೆ ನಮ್ಮಂತ ಒಬ್ಬ ಸೇನಾನಿ ಇವತ್ತು ಈ ಜಿಲ್ಲೆಯ ಅಭ್ಯರ್ಥಿಯಾಗಿ ಬಂದಿದ್ದಾನೆ ಅಂತ ಹೇಳಿಕೊಂಡು ಅವರಿಗೆ ಪುಷ್ಪಗುಚ್ಛವನ್ನು ಕೊಟ್ಟು ಅವರನ್ನು ಸ್ವಾಗತಿಸಿದರು. ಇವತ್ತು ದೇಶ ಸೇವೆಯನ್ನ ಮಾಡುವಂಥದ್ದು ಭಾಗ್ಯ ಇವತ್ತು ರಾಜಕೀಯವಾಗಿ ನಮ್ಮ ಕ್ಯಾಪ್ಟನ್ ವಿಜೇಶ್ ಚೌಧರಿಗೆ ಸಿಕ್ಕಿದೆ. ಯುವಕ, ಇನ್ನೂ ಅವರು ಮದುವೆ ಆಗಲಿಲ್ಲ, ನಮಗೆ ಸಂಸಾರಿ ಅಲ್ಲೊಬ್ಬ ಯುವಕ ನಮ್ಮ ಜೊತೆ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳು ನಾವು ಒಟ್ಟೊಟ್ಟಾಗಿ ಕೆಲಸ ಮಾಡಿದಂತ ಅನುಭವ ಇದೆ. ಇವತ್ತು ಕನ್ನಡ, ತುಳು, ಇಂಗ್ಲಿಷ್, ಹಿಂದಿ ಈ 4 ಭಾಷೆಗಳಲ್ಲಿ ಸುಲಲಿತವಾಗಿ ಮಾತಾಡಬಲ್ಲಂತ ಒಬ್ಬ ವಿದ್ಯಾವಂತ, ಅಂತ ಒಬ್ಬ ವಿದ್ಯಾವಂತ ಸ್ವರದ್ರೂಪಿ ಯುವಕನನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಜಿಲ್ಲೆಗೆ, ಭಾರತೀಯ ಜನತಾ ಪಾರ್ಟಿಯ ಲೋಕಸಭೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅಭ್ಯರ್ಥಿಯನ್ನಾಗಿ ಕೊಟ್ಟಿದೆ. ಇವತ್ತು ಹೇಳಿದ್ರು, ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯೇ ವಿಜಯಿ ಆಗ್ತಾರೆ. ಯಾವ ಸರ್ವೆಗಳಿಗೆ ಹೋಗಿ, ಮಾಧ್ಯಮದವರ ಹತ್ರ ಕೇಳಿ, ಯಾರ ಹತ್ರ ಕೇಳಿ, ಬಿಜೆಪಿ ಗೆಲ್ತದೆ. ಆದ್ರೆ ಗೆಲ್ತದೆ ಅಂತ ನಮಗೂ ಗೊತ್ತಿದೆ. ಆದ್ರೆ ನರೇಂದ್ರ ಮೋದಿ ಅವರ 10 ವರ್ಷದ ಸಾಧನೆಗೆ ನಾವೆಷ್ಟು ಬೋನಸ್ ಓಟ್ಗಳನ್ನು ತೆಗೆದುಕೊಡ್ತೇವೆ ಅನ್ನೋದು ಇಲ್ಲಿ ಮುಖ್ಯ. 10 ವರ್ಷಗಳಲ್ಲಿ ಅವರು ಮಾಡಿದಂತ ಸಾಧನೆಗೆ ನಾವೇನು ಕೊಡಬಲ್ಲೆವು? ನೀವು ಮಾಡಿದಂತ ಕೆಲಸ ನಾವು ಮೆಚ್ಚಿದ್ದೇವೆ, ಜಗತ್ತು ಮೆಚ್ಚಿದೆ, ಈ ದೇಶ ಮೆಚ್ಚಿದೆ. ಪ್ರತಿಯೊಬ್ಬ ಹಳ್ಳಿಯ, ಪ್ರತಿಯೊಬ್ಬ ಮೂಲೆಯ ಒಬ್ಬ ಮತದಾರ ನಿಮ್ಮ ಕೆಲಸವನ್ನು ಮೆಚ್ಚಿದ್ದಾನೆ ಅಂತ ತೋರಿಸಿಕೊಡುವಂತದ್ದು ಯಾವುದು ಅಂತ ಹೇಳಿದ್ರೆ 26ನೇ ತಾರೀಕಿಗೆ ನಡೆಯತಕ್ಕಂತ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬ್ರಿಜೇಶ್ ಚೌಟರ ತಾವರೆ ಚಿಹ್ನೆಗೆ ಮತವನ್ನು ಕೊಟ್ಟು ಸುಮಾರು ಮೂಡುಬಿದ್ರೆ ಮುಲ್ಕಿ ಕ್ಷೇತ್ರದಲ್ಲಿ 50,000ಕ್ಕಿಂತಲೂ ಅಧಿಕ ಲೀಡನ್ನು ಕೊಟ್ಟಾಗ ನರೇಂದ್ರ ಮೋದಿ ಅವರಿಗೆ ನಾವು ಕೊಡುವಂತ ಗೌರವ ಅಂತ ನಾನು ಭಾವಿಸ್ತೇನೆ. ಆದ್ದರಿಂದ ಇವತ್ತು ನಾವು 50,000ಕ್ಕಿಂತಲೂ ಹೆಚ್ಚು ಅಂತರದಲ್ಲಿ ಇಲ್ಲಿ ನಾವು ಅವರಿಗೆ ಲೀಡನ್ನು ಕೊಡಬೇಕಾದಂತ ಅಗತ್ಯತೆ ಇದೆ. ಕಳೆದ ಅವಧಿಯಲ್ಲಿ 5 ವರ್ಷದಲ್ಲಿ ನಿಮ್ಮ ಸೇವೆ ಮಾಡುವಂತ ಭಾಗ್ಯವನ್ನು ಈ ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ನನಗೆ ಕೊಟ್ಟರೆ, ಕಾರ್ಯಕರ್ತರ ಪರಿಶ್ರಮ, ಮತದಾರರು ಒಂದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಬಲವನ್ನು ತೋರಿಸಿ ಗೆದ್ದು ಗಳಿಸಿದ ಬಳಿಕ 5 ವರ್ಷದಲ್ಲಿ ನಾನು ಈ ಕ್ಷೇತ್ರಕ್ಕೆ ಏನು ಮಾಡಿದ್ದೇನೆ, ನಮ್ಮ ಕಾರ್ಯಕರ್ತರ ಬೆಂಬಲದಿಂದ, ಕಾರ್ಯಕರ್ತರ ಸಹಕಾರದಿಂದ ಏನು ಮಾಡಿದ್ದೇನೆ ಅಂತ ಗೊತ್ತಿದೆ, ನಾನು ಹೇಳಬೇಕು ಅಂತಿಲ್ಲ. ಹಾಗಾಗಿ ಇನ್ನೊಂದು ಅವಧಿಗೆ ನನ್ನನ್ನು ಆಯ್ಕೆ ಮಾಡಿದ್ದೇನೆ. ಹೀಗಾಗಿ ಈಶ್ವರನ ಹೇಳಿದ್ರು, 1 ವರ್ಷ ಆಗ್ತಾ ಬಂತು, 1 ನಯಾ ಪೈಸಾ ನಮಗೆ ಅನುದಾನ ಸರ್ಕಾರ ಕೊಡಲಿಲ್ಲ. ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ. ಹಿಂದೆಯೂ ಕಾಂಗ್ರೆಸ್ ಸರ್ಕಾರ ಇತ್ತು, ಆದ್ರೆ ಈ ರೀತಿಯ ಸೇಡಿನ ರಾಜಕಾರಣ ಮಾಡಲಿಲ್ಲ. ಸೇಡು ಅನ್ನೋದಕ್ಕಿಂತ ಇನ್ನೊಂದು ಭಾಗದಲ್ಲಿ ಹೇಳಬೇಕಾದ್ರೆ ಅವರಿಗೆ ಈ ಪಂಚ ಏನು ಗ್ಯಾರಂಟಿಗಳಿದೆ ಅದಕ್ಕೆ ಕೊಡ್ಲಿಕ್ಕೆ ದುಡ್ಡಿಲ್ವೇನು, ಅದಕ್ಕಾಗಿ ನಮಗೆ ಕೊಡ್ತಾ ಇಲ್ವೇನು ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಇವತ್ತು ನನಗೆ ಪ್ರತಿಯೊಬ್ಬರು ನಮಗೆ ರಸ್ತೆ ಕೊಡಿ, ನೀರು ಕೊಡಿ, ಅದು ಇಲ್ಲ ಇದಿಲ್ಲ ಅಂತ ಹೇಳುವಾಗ ಹಿಂದೆ ನಾವು ಬಹಳ ಆಯ್ತು ಮಾಡೋಣ ಅಂತ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಮಾಡಿಕೊಡ್ತಿದ್ದೇವೆ. ಆದ್ರೆ ಇವತ್ತು ನಮಗೆ 11 ತಿಂಗಳಲ್ಲಿ ಒಂದೇ ₹1 ಅನುದಾನ ಬರಲಿಲ್ಲ. ನಮಗೇನು ಮಾಡ್ಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳು, ಅದನ್ನು ಹೇಳಿದ್ರೆ 1 ದಿನ ಬೇಕಾದಷ್ಟು ಯೋಜನೆಗಳನ್ನು ನಮಗೆ ಗ್ರಾಮೀಣ ಭಾಗಕ್ಕೆ ಇರ್ಬೋದು, ನಗರ ಭಾಗಕ್ಕೆ ಕೊಟ್ಟಿದ್ದನ್ನು ನಾವು ಗಮನಿಸ್ತೇವೆ. ಇವತ್ತು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ನೀರಿನ ಟ್ಯಾಪ್, ಇದು ಕೇಂದ್ರ ಸರ್ಕಾರದ ಯೋಜನೆ. ಇವತ್ತು ನಮ್ಮ ನಗರಕ್ಕೆ, ಮೂಡುಬಿದ್ರೆ ಪುರಸಭೆಗೆ, ಬಜ್ಪೆ ಪಟ್ಟಣ ಪಂಚಾಯತಿಗೆ, ನಿಮಗೆ ಮುಲ್ಕಿ ನಗರ ಪಂಚಾಯತಿಗೆ, ಹಾಗೇನೆ ಕಿನ್ನಿಗೋಡಿ ಪಟ್ಟಣ ಪಂಚಾಯತಿಗೆ ಇವತ್ತು ಮೂಡುಬಿದ್ರೆ ಪುರಸಭೆಗೆ 78 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ ಪುರಸಭೆಗೆ ಇವತ್ತು ನಮಗೆ ಸರ್ಕಾರ ಕೊಟ್ಟಿದೆ. ಇನ್ನು ಕೆಲವು ದಿನಗಳಲ್ಲಿ ನಾವು ಕುಚ್ಚಮೊಗ್ಗದಿಂದ ಡ್ಯಾಮ್ಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಒಟ್ಟು ಮೂಡುಬಿದ್ರೆಗೆ 78 ಕೋಟಿ,
ಬಜ್ಪೆಗೆ 78 ಕೋಟಿ, ನಗರಸಭೆಗೆ ಪಟ್ಟಣ ಪಂಚಾಯತಿಗಳಿಗೆ ಹೇಳುದು ನಾನು, ಕಿನ್ನಿಗೋಳಿಗೆ 61 ಕೋಟಿ, ಮುಲ್ಕಿಗೆ 41 ಕೋಟಿ, ಒಟ್ಟು 258 ಕೋಟಿ ರೂಪಾಯಿ ನಗರ ಪ್ರದೇಶಕ್ಕೆ ಕುಡಿಯುವ ನೀರಿನ ಯೋಜನೆಯನ್ನ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಈಗಾಗಲೇ ಮೂಡುಬಿದ್ರೆ ತಾಲೂಕಿಗೆ ನಮ್ಮ ಸರ್ಕಾರ ಇರುವಾಗ 148 ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆಯನ್ನು ಕೊಟ್ಟಿದೆ. ಗುರುಪುರದಿಂದ ನಾವು ನೀರನ್ನು ತರ್ತಾ ಇದ್ದೇವೆ. ಕೊಂಪದವಲ್ಲಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಪ್ಲಾಂಟ್ ಆಗಿ ಅಲ್ಲಿಂದ ಡೈರೆಕ್ಟ್ ಪಂಪ್ ಆಗಿ KMR ಅಲ್ಲಿ 5 ಲಕ್ಷ ಲೀಟರ್ನ ನೀರಿನ ಟ್ಯಾಂಕಿ ಆಗ್ತದೆ. ಇವತ್ತು ಅಲ್ಲಲ್ಲಿ ಪೈಪ್ ಲೈನ್ಗಳು ಆಗ್ತಾ ಇದೆ, ನೀವು ನೋಡ್ತೀರಿ. ಮೂಡುಬಿದ್ರೆ ತಾಲೂಕಿಗೆ 148 ಕೋಟಿ ರೂಪಾಯಿಯ ನೀರಿನ ಗ್ರಾಮೀಣ ಭಾಗಕ್ಕೆ ಇವತ್ತೆಲ್ಲ ಕೇಂದ್ರ ಸರ್ಕಾರದ ಯೋಜನೆಗಳು. ಇವತ್ತು ಬೇರೆ ಬೇರೆ ರೀತಿ ರೈತ ಕಿಸಾನ್ ಸಮ್ಮಾನ್ ಯೋಜನೆ ಇರಬಹುದು, ಬೇರೆ ಬೇರೆ ಯೋಜನೆಗಳು, ನೂರಾರು ಯೋಜನೆಗಳು, ಸಾವಿರಾರು ಯೋಜನೆಗಳನ್ನು ಇವತ್ತು 10 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಇದು ನ್ಯಾಷನಲ್ ಹೈವೇ ಆಗ್ತಾ ಇದೆ, ಬಿಗಿರ್ನಕಟ್ಟೆ ಟು ಕಾರ್ಕಳ 400 ಕೋಟಿ ರೂಪಾಯಿಯ ಯೋಜನೆ ನಮ್ಮ ಕ್ಷೇತ್ರದಲ್ಲಿ ರಸ್ತೆ ಹೋಗ್ತಾ ಇದೆ. ಎಲ್ಲ ಯೋಜನೆಗಳನ್ನು ಕೊಡ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಯೊಬ್ಬ ಭಾರತೀಯ ಮತದಾರನ ನಾಗರಿಕನ ಮನದಾಳದ ಮಾತು ಏನು ಅಂತ ಕೇಳಿದ್ರೆ ಮೋದಿ ಮತ್ತೊಮ್ಮೆ ಇನ್ನೊಮ್ಮೆ ನೀವು ದೇಶದ ಪ್ರಧಾನಿ ಆಗಬೇಕು. ಈಗಾಗಲೇ ಹೇಳಿದಂತಹ ಹಲವಾರು ಕ್ಲಿಷ್ಟಕರವಾದಂತಹ ಕಾನೂನುಗಳನ್ನ ಏನು ಅಡೆತಡೆಗಳಿತ್ತು ಅದನ್ನೆಲ್ಲವನ್ನ ಸರಿ ಮಾಡಿ ದೇಶಕ್ಕೆ ಕೊಟ್ಟಂತಹ ಮೋದಿ ಇನ್ನೊಮ್ಮೆ ಬರಬೇಕು. ಆರ್ಟಿಕಲ್ 370 ಇರ್ಬೋದು, ನಿಮಗೆ ಈಗಾಗಲೇ CAA ಏನು ಬರ್ತಾ ಇದೆ ಅದು ಇರ್ಬೋದು, ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರ್ಬೋದು. ಯಾರು ಎನಿಸಲಿಲ್ಲ ನಮ್ಮ ಹಿರಿಯರು ಎಷ್ಟೋ ಜನ ಲಕ್ಷೋಪಲಕ್ಷ ಜನ ಬಲಿದಾನ ಆಗಿದ್ದಾರೆ. 500 ವರ್ಷಗಳ ಹೋರಾಟ. ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ. ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಬಂದ್ರೆ ಈ ದೇಶ ಹೇಗಾಗ್ಬೋದು? ರಾಮರಾಜ್ಯದ ಕನಸು ಹೊತ್ತಂತ ನಮ್ಮ ಹಿರಿಯರ ಕನಸು 100ಕ್ಕೆ 100 ಕನಸು ನನಸಾಗ್ತದೆ. ಆ ದೃಷ್ಟಿಯಲ್ಲಿ ಇವತ್ತು ಒಬ್ಬ ಸಮರ್ಥ ಅಭ್ಯರ್ಥಿಯನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲ ಕಡೆಗಳಲ್ಲಿ ಹೋಗುವಾಗ ಒಳ್ಳೆಯ ಸ್ಪಂದನ ಸಿಗ್ತದೆ, ಎಲ್ಲರೂ ಸ್ವಾಗತ ಮಾಡ್ತಾ ಇದ್ದಾರೆ. ಬಹುಶಃ ನಾಮಿನೇಷನ್ ನಾಮಪತ್ರ ಹಾಕುವಂತ ದಿನಾಂಕವನ್ನು ಇವತ್ತು ಅಥವಾ ನಾಳೆ ಫೈನಲ್ ಆಗ್ತದೆ. ಜಿಲ್ಲೆಯವರ ಹತ್ರ ಮತ್ತು MP ನಮ್ಮ ಸಂಸದರ ಹತ್ರ, ಜಿಲ್ಲೆಯವರ ಹತ್ರ, ರಾಜ್ಯದವರ ಹತ್ರ ಮಾತಾಡಿಕೊಂಡು ನಾಳೆ ಅಥವಾ ಇವತ್ತು ಅಥವಾ ನಾಳೆವರೆಗೆ ನಾವು ಡೇಟನ್ನು ದಿನಾಂಕವನ್ನು ಪ್ರಕಟಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾಮಿನೇಷನ್ಗೆ ಸುಮಾರು ನಮ್ಮ ಮೂಡುಬಿದ್ರೆ ಕ್ಷೇತ್ರದಿಂದಲೇ ಒಂದು ಹೆಚ್ಚು ಕಡಿಮೆ 10,000 ಜನ ಮಂಗಳೂರಿಗೆ ಹೋಗಬೇಕು. 10,000 ಜನ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದಿಂದ ನಾವು ಹೋಗಬೇಕು. 1 ಲಕ್ಷಕ್ಕೂ ಅಧಿಕ ಜನ ಅಲ್ಲಿ ನಾಮಪತ್ರ ಹಾಕುವಾಗ ಇರಬೇಕು ಮಂಗಳೂರಲ್ಲಿ. ಆ ದೃಷ್ಟಿಯಲ್ಲಿ ಇವತ್ತು ಪ್ರಪ್ರಥಮವಾಗಿ ನಮ್ಮ ಕ್ಷೇತ್ರಕ್ಕೆ ಅಧಿಕೃತವಾದಂತಹ ಭೇಟಿಯನ್ನ ನಮ್ಮ ಅಭ್ಯರ್ಥಿ ಬ್ರಿಜೇಶ್ ಶೆಟ್ಟರ್ ಅವರು ಮಾಡಿದ್ದಾರೆ. ಎಲ್ಲರ ಬೆಂಬಲವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ, ಮಾಧ್ಯಮದವರ ಬೆಂಬಲವನ್ನು ಕೋರ್ತಾ ಇದ್ದೇವೆ. ಬಹುಶಃ ಕ್ಯಾಪ್ಟನ್ ಬ್ರಿಜೇಶ್ ಅವರಿಗೆ ನಾನೊಂದು ಕ್ಷೇತ್ರದ ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟು ಒಂದು ಮಾತನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ನಮ್ಮ ಕ್ಷೇತ್ರದ ಮತದಾರರಿಂದ, ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ 50,000 ಲೀಡನ್ನು ನಿಮಗೆ 100ಕ್ಕೆ 100 ತೆಗೆದುಕೊಡ್ತೇವೆ ಎಂಬ ವಿಶ್ವಾಸದ ಮಾತನ್ನು ಆಡುತ್ತಾ ಖಂಡಿತವಾಗಿಯೂ ನಾವು ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಮಾಡೋಣ. ಬ್ರಿಜೇಶ್ ಅವರ ಅತ್ಯಧಿಕ ಬಹುಮತದಿಂದ 22ನೇ ತಾರೀಕಿನ ಚುನಾವಣೆಯಲ್ಲಿ ಗೆದ್ದು ಬಂದು ರಿಸಲ್ಟ್ ಬಂದ ಮೇಲೆ ಇನ್ನೊಮ್ಮೆ ದೊಡ್ಡ ಮಟ್ಟದ ಸ್ವಾಗತವನ್ನು ಮೂಡುಬಿದ್ರೆ ಪೇಟೆಯಲ್ಲಿ ಮತ್ತು ನಮ್ಮ ಮುಲ್ಕಿ ನಗರದಲ್ಲಿ ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರಿಗೆ ಶುಭವನ್ನು ಹಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಗೌರವಾನ್ವಿತ ಶಾಸಕರಿಗೆ ವಂದಿಸ ಒಂದು ಕಾರ್ಯಕ್ರಮದ ದುಗ್ಗದ ಪಾತ್ರ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಚುನಾವಣಾ ಪ್ರಭಾರಿಗಳು ಶ್ರೀಯುತ ಚಂದ್ರಶೇಖರ್ ಬೊಪ್ಪಲಿಗೆ ಮೇಲೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಅಧ್ಯಕ್ಷರೇ, ನಮ್ಮ ಲೋಕಸಭಾ ಅಭ್ಯರ್ಥಿಗಳಾದಂಥ ಕ್ಯಾಪ್ಟನ್ ಚೌಕಾರೆ, ಅದೇ ರೀತಿ ಶಾಸಕರಾದಂಥ ಉಮಾನಾಥ್ ಕೋಟೆ ಅಂದರೆ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಸೇರಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಾನು ಮಾತನಾಡುವ ಒಂದು ಇಂಟ್ರೆಸ್ಟ್ನಲ್ಲಿ ಇರಲಿಲ್ಲ. ಯಾಕಂದರೆ ಕ್ಯಾಪ್ಟನ್ ಬ್ಯಾಟಿಂಗಿಗೆ ಬರಬೇಕಾದ್ರೆ ನೈಟ್ ವಾಚ್ಮ್ಯಾನ್ ಬಂದಾಗೆ ಆಗಿದೆ. ಯಾಕಂದರೆ ಕ್ಯಾಪ್ಟನ್ನ ಮಾತಿಗೆ ಅವರು ಕಾಯ್ತಾ ಇದ್ದಾರೆ. ಕ್ಯಾಪ್ಟನ್ ಯಾವಾಗಲೂ ಕ್ಯಾಪ್ಟನ್ನೇ. ನನಗೊಂದು ಆಶ್ಚರ್ಯ ಆಯಿತು, ಅವರು ತುಂಬ ಕಡೆ ಹೇಳ್ತಾ ಇದ್ರು, ಸಣ್ಣ ವಯಸ್ಸಿಗೆ ಕ್ಯಾಪ್ಟನ್ ಆಗಿ ಇಂಡಿಯನ್ ಆರ್ಮಿಗೆ ಸೇರಿ ಲೆಫ್ಟಿನೆಂಟ್ ಆಗಿ, ಆಮೇಲೆ ಸೆಕೆಂಡ್ ಲೆಫ್ಟಿನೆಂಟಿಂದ ಲೆಫ್ಟಿನೆಂಟ್ ಆಗಿ, ಆಮೇಲೆ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆದರು. ನೀವು ಸರ್ವಿಸಿಂದ ಬಂದ್ರಿ. ನನ್ನ ಮನಸ್ಸಲ್ಲಿ ಅನಿಸ್ತಾ ಇರೋದು, ನೀವು ಇವತ್ತಿನವರೆಗೆ ಇರ್ತಿದ್ರೆ, ನೀವು ನಿಮ್ಮ ಮೊನ್ನೆ ಇದರಲ್ಲಿ ನೋಡಿದೆ ಬ್ಯಾಡ್ ಆಡೋದು, ನಿಮಗೆ 42 ವಯಸ್ಸು, ನೀವು ಲೆಫ್ಟಿನೆಂಟ್ ಕರ್ನಲ್ ಆಗಿ ಇವತ್ತು ಬ್ರಿಗೇಡಿಯರ್ ಆಗಿರ್ತಿದ್ರಿ ಅಂತ ನನ್ನ ಒಂದು ಅನಿಸಿಕೆ.
ಯಾಕಂದರೆ ಅವರೊಬ್ಬ ಸೋಲ್ಜರ್ ಅಲ್ಲಿಂದ ಬಂದಿದ್ದಾರೆ ಅಂದರೆ ದೈವ ಸಂಕಲ್ಪವೇನೊಂದು ಬೇರೆ ಇದೆ ಅಂತ ನನಗೆ ಅನಿಸಿದೆ. ಯಾಕಂದರೆ ಅವರು ದೇಶ ಸೇವೆ ಮಾಡಲಿಕ್ಕೆ ಗಡಿಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ಅಲ್ಲಿಂದ ಬಿಟ್ಟು ಅದರ ರಿಟೈರ್ಮೆಂಟ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಆದರೆ ದೈವ ಸಂಕಲ್ಪ ಏನಿದೆ ಅಂದರೆ ಅವರನ್ನು ಮತ್ತೆ ದೇಶ ಸೇವೆಗೆ ಹಚ್ಚಬೇಕು ಅಂತ ಹೇಳಿ ನಿಮ್ಮನ್ನು ಇಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಬ್ಬ ಕ್ಯಾಪ್ಟನ್ ಅವನನ್ನು ನಾವು ಯಾವ ರೀತಿಯಲ್ಲಿ ನೋಡಲಿಕ್ಕೆ ಹೇಗೆ ನೋಡಬೇಕು ಅಂತ ನನಗೆ ಅರ್ಥ ಆಗೋದಿಲ್ಲ. ಯಾಕಂದರೆ ಅವರು ಆರ್ಮಿ ಬಿಟ್ಟು ಬಂದಾಗ ನನಗೆ ಮಂಗಳೂರಿನಲ್ಲಿ ಪರಿಚಯ ಆಯಿತು ಪ್ರಥಮ ಬಾರಿಗೆ. ಆ ಪ್ರಥಮ ಬಾರಿಯ ಭೇಟಿಯಲ್ಲಿ ನಾನು ಮಂಗಳೂರಿನ ಕಚೇರಿಯಲ್ಲಿ ಭೇಟಿಯಾಗಿ ಅವರು ಹೇಳಿದರು, ನಾನು ಹೀಗೆ ಕ್ಯಾಪ್ಟನ್ ಬ್ರಿಜೇಶ್ ಔಟ್ ಅಂತ. ನನಗೆ ಆವಾಗಲೂ ಒಂದು ಖುಷಿ ಆಯಿತು. ನೋಡಬೇಕಾದ್ರೆ ಒಂದು ಪಾದರಸದ ವ್ಯಕ್ತಿತ್ವ. ಇವರು ಹೇಳಿದರು ಅಂತ ಮದುಮಗನಾಗಿ ಕಾಣ್ತಾರೆ ಅಂತ ಶಾಸಕರು. ಮದುಮಗನಾಗಿ ಅಲ್ಲ, ಅದಕ್ಕಿಂತ ಅವರು ಸೂಪರ್ ಆಗಿ ಕಾಣ್ತಾ ಇದ್ದಾರೆ. ಯಾಕಂದರೆ ಒಬ್ಬ ಕ್ಯಾಪ್ಟನ್ಗೆ ನಾವು ಯಾವತ್ತೊಂದು ಸೆಲ್ಯೂಟ್ ಹೊಡಿಲೇಬೇಕು. ಕ್ಯಾಪ್ಟನ್ ಅಂದರೆ ಅವರೊಂದು ದೇಶ ಸೇವೆ ಮಾಡೋದಕ್ಕೋಸ್ಕರ ನನ್ನ ಮನಸ್ಸಿನಲ್ಲಿರುವ ಇಚ್ಛೆ ನಿಮ್ಮೊಟ್ಟಿಗೆ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾದ ಕಾರಣ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೇವೆ. ಇವತ್ತು ಗಡಿ ಕಾಯುವ ಆ ಸೇನೆಯಲ್ಲಿ ಇದ್ದಂಥ ಒಬ್ಬ ಕ್ಯಾಪ್ಟನ್ಗೆ ನಮ್ಮ ಮುಲ್ಕಿ ಮೂಡಬಿದ್ರೆ ನಮ್ಮೆಲ್ಲ ಕಾರ್ಯಕರ್ತರು ಎದ್ದು ನಿಂತು ಒಂದು ಸೆಲ್ಯೂಟ್ ಮಾಡಬೇಕು ಅಂತ ನನಗೊಂದು ಅನಿಸ್ತಾ ಇದೆ. ಯಾಕಂದರೆ ಎಲ್ಲರೂ ಸೇರಿ ಒಂದು ಸೆಲ್ಯೂಟ್. ಕ್ಯಾಪ್ಟನ್, ದಿಸ್ ಇಸ್ ಫಾರ್ ಯು. ಜೈ ಹಿಂದ್. ನನಗೆ ಕೂತ್ಕೊಳ್ಳಿ. ನನಗೆ ಯಾಕಂದರೆ 1952ರಿಂದ ಪ್ರಥಮ ಚುನಾವಣೆ ಈ ದೇಶದಲ್ಲಿ ನಡೀತಾ ಬಂದಿದೆ. 52ರಿಂದ 57, 57ರಿಂದ 62, 62ರಿಂದ 67, 62ರಿಂದ 72, 72ರಿಂದ 77, 77ರಿಂದ ಮತ್ತೆ 80, 80ರಿಂದ ಮತ್ತೆ 84, 84ರಿಂದ 89, 91, 96, 97, 98, 2004, 2009, 2014, 2019, 2024ರ 18ನೇ ಲೋಕಸಭೆಗೆ ನಮ್ಮ ಕ್ಯಾಪ್ಟನ್ ರೆಡಿಯಾಗಿದ್ದಾರೆ. ಹಾಗಾಗಿ ಇಷ್ಟು ಒಂದು 18 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರಾವಳಿ ಭಾಗದಿಂದ ಯಾವುದೇ ಪಾರ್ಟಿಯಲ್ಲಿ ಕೂಡ ಒಬ್ಬ ಇಂಡಿಯನ್ ಆರ್ಮಿಯ ಒಬ್ಬ ಸೋಲ್ಜರಿಗೆ ನಾವು ಟಿಕೆಟ್ ಕೊಡಲಿಲ್ಲ. ಪ್ರಪ್ರಥಮ ಬಾರಿಗೆ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಗೆ ನಾವು ಧನ್ಯವಾದ ನಾವು ಎಲ್ಲರೂ ಹೇಳಬೇಕಾಗಿದೆ. ಕೊಟ್ಟಿದ್ದಾರೆ, ಕೇಳಿದ್ರೆ ಹೇಳ್ಬೋದು. MLCಗೆ ಕೊಟ್ಟಿದ್ದೇವೆ ನಾವು ಕ್ಯಾಪ್ಟನ್ ಗಣೇಶ್ ಕಾರ್ಮಿಕರಿಗೆ. ಆದರೆ ಲೋಕಸಭೆಗೆ ಪ್ರಪ್ರಥಮ ಬಾರಿಗೆ ನಿಮ್ಮನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಾವೆಲ್ಲರೂ ಅವರಿಗೆ ಸೆಲ್ಯೂಟ್ ಮಾಡಿದ್ದೇವೆ. ಮುಂದೆ ಗೆದ್ದು ಬಂದ ಮೇಲೆ ಅವರು ನಮಗೆ ಸೆಲ್ಯೂಟ್ ಮಾಡಬೇಕು ಅಂತ ಒಂದು ಆಸೆ ನನ್ನ ಮನಸ್ಸಾಗಿದೆ. ಯಾಕಂದರೆ ನಾವು ಆವಾಗ ಅವರಿಂದ ಅದನ್ನು ಮಾತ್ರ ನಿರೀಕ್ಷೆ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಾವು ಉಮಾನಾಥಣ್ಣ ಹೇಳಿದರು 50,000ಕ್ಕೆ ನಾವು ಅವರನ್ನು ಗೆಲ್ಲಿಸಿಕೊಡ್ಬೇಕು ಅಂತ ಹೇಳಿ. 100% ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವು ಅವರನ್ನು ಖಂಡಿತವಾಗಲೂ ಇಡೀ ನಮ್ಮ ಸುಳ್ಯದ ಸಂಪಾಜದಿಂದ ಹಿಡಿದು ಈ ಮಂಗಳೂರಿನ ಉತ್ತರದ ಕೊನೆಯ ಭಾಗ ಯಾವುದಲ್ಲಿ ಸುರತ್ಕಲ್ಲಿನ ಮುಂದೆ ಅಲ್ಲಿವರೆಗಿನ ನಮ್ಮೆಲ್ಲ ಕಾರ್ಯಕರ್ತರು ಅವರು ನಾನು ನೋಡಿದ್ದೇನೆ. ನಾನು ಪುತ್ತೂರಿನಲ್ಲಿ ಪ್ರವಾಸ ಹೋಗಿದ್ದೇನೆ, ಸುಳ್ಯ ಹೋಗಿದ್ದೇನೆ ಅವ್ರ ಜೊತೆ. ಇವತ್ತು ಇಲ್ಲಿ ಒಂದು ನನಗೆ ಕೊಟ್ಟಿರೋ ಜವಾಬ್ದಾರಿ ದಿಸೆಯಲ್ಲೂ ನಾನು ಬಂದಿದ್ದೇನೆ. ಒಂದು ಥರ ಯುವಕರಲ್ಲಿ ಒಂದು ಎಂತ ಹೇಳ್ತಾರೆ, ಕರೆಂಟ್ ಪಾಸ್ ಆದ ಹಾಗೆ, ಅಂಡರ್ ಕರೆಂಟ್ ಹೇಳ್ತಾರಲ್ಲ, ಅದು ಕರೆಂಟ್ ಒಮ್ಮೆಗೆ ಬಲ್ಬ್ ಹೊತ್ತಿದ ಹಾಗೆ. ಮೊನ್ನೆ ಅವರು ನಾನು ಹೇಳ್ತಾರೆ ಉತ್ಪ್ರೇಕ್ಷೆ ಅಂತ ನೆನೆಸಬೇಡಿ, ನಿಮಗೆ ಗೊತ್ತಿದೆ ಪುತ್ತೂರು ಹೇಗೆ ಆಯಿತು, ಹೇಗೆ ಹೊತ್ತು ಉರಿಯಿತು ಅಂತ. ಆ ಪುತ್ತೂರು ಕ್ಷೇತ್ರಕ್ಕೆ ಅವರು ಆದ ತಕ್ಷಣ ಒಮ್ಮೆ ಬಂದರಂದ್ರೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅವರು 3 ಗಂಟೆಗೆ ಬರ್ತೇನೆ ಅಂತ ಹೇಳಿದರು. ಅನ್ಯಾನ್ಯ ಕಾರಣಗಳಿಂದಾಗಿ ಸರಿಯಾಗಿ 6 ಗಂಟೆ ಆಯಿತು. ಅಕ್ಷರಶಃ ಅಲ್ಲಿ ಎಲ್ಲ ಕಾರ್ಯಕರ್ತ ನಮ್ಮ ಯುವಕರು ಯಾವ ರೀತಿಯಲ್ಲಿ ಒಂದು ಕ್ಯಾಪ್ಟನ್ ಅನ್ನು ವೆಲ್ಕಮ್ ಮಾಡಿದ್ರೆ ಆವತ್ತೆಲ್ಲರೂ ಹೇಳ್ತದೆ, ಏನು ಚಂದ್ರಣ್ಣ ವಿಜಯೋತ್ಸವ ಮಾಡ್ತಾ ಇದ್ದೀರ ನೀವು ಅಂತ ಹೇಳಿ ನಮ್ಮೊಬ್ರು ಅಲ್ಲಿ ಆ ಮಿತ್ರರು ಕೇಳಿದ್ರು. ಆ ರೀತಿಯ ಜೋಶ್ ಹುಡುಗರಲ್ಲಿ ಇದೆ. ಹಾಗಾಗಿ ಜೋಶ್ನಲ್ಲಿ ನಾವು ಮೈಮರೆಯೋದು ಬೇಡ. ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾವೆಲ್ಲರೂ ಸೇರಿಕೊಂಡು ಮನೆಗೆ ನಾನು ಕೂಡ ನನ್ನ ಬೂತ್ನಲ್ಲಿ ನನ್ನದು 206 ಪುತ್ತೂರು ವಿಧಾನಸಭಾ ಕ್ಷೇತ್ರದ 121ನೇ ಬೂತ್ನಲ್ಲಿ ನನ್ನ ಸೀರಿಯಲ್ ನಂಬರ್ 15. ನಾನು ಯಾಕೆ ಇದನ್ನು ಹೇಳಿದಂದರೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಸುರಿಗೆ ನೆನಪಿರಲಿ, ನಾಳೆ ದಿನ ವೋಟರ್ ಲಿಸ್ಟಿಗೆ ಕೊನೆ ದಿನ ಸೇರಿಸಲಿಕ್ಕೆ ಇವತ್ತೇ ಆದರೆ ಸಂಜೆ ಒಳಗೆ ನೀವು ನಿಮ್ಮ ಹೆಸರು ಆ ವೋಟರ್ ಲಿಸ್ಟಲ್ಲಿ ಇದೆ ಅಂತ ಒಮ್ಮೆ ಕನ್ಫರ್ಮ್ ಮಾಡಿಕೊಳ್ಳಿ. ಯಾಕಂದರೆ ನಮ್ಮ ಸ್ನೇಹಿತರದ್ದು 2-3 ಜನರದ್ದು ಬಿಟ್ಟು ಹೋಗಿತ್ತು. ಹೊಸತ್ತು 2024ರ ವೋಟರ್ ಲಿಸ್ಟ್ ಬಂದಿದೆ. ಹಾಗಾಗಿ ನಾಳೆ ಒಂದು ದಿನ ಅವಕಾಶ ಇದೆ ನಮಗೆ. ಹಾಗಾಗಿ ಇವತ್ತು ರಾತ್ರಿ ವೋಟರ್ ಲಿಸ್ಟನ್ನು ಆಲ್ರೆಡಿ ಎಲ್ಲರೂ ಇದರಲ್ಲಿ ಮಂಡಲಗಳಿಗೆ ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ 50,000ಕ್ಕೆ ಏನವರನ್ನು ಗೆಲ್ಲಿಸಬೇಕಾದ್ರೆ ಮನೆಗೆ ಹೋಗಿ ಕ್ಯಾಪ್ಟನ್ ಅನ್ನು ಗೆಲ್ಲಿಸಿ ಮತ್ತೆ ವಿಜಯೋತ್ಸವಕ್ಕೋಸ್ಕರ ನೀವು ಇಲ್ಲಿ ಸೇರಿದಾಗ ಮತ್ತೆ ನಾನು ಬರ್ತೇನೆ. ಹಾಗಾಗಿ ನಿಮಗೆಲ್ಲರಿಗೂ ಮತ್ತೊಮ್ಮೆ ಒಂದಿವಸ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು ಶ್ರೀಯುತ ಚಂದ್ರಶೇಖರ್ ಪಾಪಡಿಗೆ ಮೇರೆಗೆ ನರಗುಂಬ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ಶಾಂತಿ ಪ್ರಸಾದ್ ದೇಗೆ. ನಮ್ಮ ಭಾರತೀಯ ಜನತಾ ಪಕ್ಷದ
ಕಾರ್ಯಕರ್ತ ದೇವೇಂದ್ರ ನಗರೆ ನಮ್ಮ ಮೂಲ ಎದುರುಗಳು ಸೇರಿದ್ದೀವಿ. ನಿಗಲು ಸೇರ್ದಿನಿ ಹತ್ರ ಆ ಸಭೆ ಕೊಂಜಿ ಗೌರವ ಬೈದಿನ ನಿಗಲಿನ ಎದುರಿನ ವೇದಿಕೆಯಲ್ಲಿ ನಮ್ಮ ಇನ್ನೇಕಾಳು ಭಾಷಣ ಪೂರ ಬಂಡೆ ನಮ್ಮನ ಮೂಡಬಿದ್ರಿ ಕ್ಷೇತ್ರ ಬಿಜೆಪಿಯ ಪತಾಕೆಯನ್ನು ಹಾರಿಸಿದ್ದಾರೆ. ನಮ್ಮನ ಕ್ಷೇತ್ರದ ಸುಧಾರಣೆದ ಆಡಳಿತಾತ್ಮಕ ಬದಲಾವಣೆಗೊಂಡ ಅಭಿವೃದ್ಧಿ ರೂವಾರಿಯಾಗಿ ನಿಂಚಿನ ಉಮರತ್ ಕೋಟೆ ಅಂದ್ರೆ ಇನಿ ಆ ಪುದರ್ಗಳಿ ಸಾವಿರದ 2018 ಚುನಾವಣೆ ನಮ್ಮನೊಟ್ಟು ಈ ಕ್ಷೇತ್ರದ ಅಭ್ಯರ್ಥಿಗಳು ಬಂದಿದ್ದ ಸಂಪಾಯ್ದ ಉಮರತ್ ಕೋಟೆಯನ್ನು ಇಲ್ಲಕೊಳ್ಳುವುದು ಕಾರ್ಯತಂತ್ರ ರೂಪರೇಷ ಪ್ರಯತ್ನ ನಮ್ಮ ಜೊತೆಗಿತ್ತಿನಾರೆ ನಮಗೆ ಸಹಕಾರ ಗೊತ್ತಿನಾರೆ ಏರಿಕೆಂಡ ಅವು ಬ್ರಿಜೇಶ್ ಚೌಧರಿ ಆದ್ರೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇವೆ. ಉಮರತ್ ಕೋಟೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇವೆ. ಪ್ರತಿಯೊಂದು ಗೊತ್ತುಳ್ಳ ಜೊತೆಗೆ ಸಾಟಿ ಕೊಡುದು ಉಮರತ್ ಕೋಟೆ ವಂಚನೆ ಪ್ರತಿಯೊಂದು ವಿಚಾರಗಳ ಬ್ರಿಜೇಶನ ಜೊತೆಗಿತ್ತದೆ. ಜೋಡಿನ ಇಂದಿನ ಭಟ್ಮೇಲ ಬೇದಗಳಿಗೆ ಐದು ಅಕ್ಷರ ಸಚಿವರೇ ನಡಪಾದ ತೋಜಾಗಿನಾರೆ ನಮ್ಮ ಉಮರತ್ ಕೋಟೆ ಅಂದ್ರೆ ಈ ಪಾತ್ರದಾಯ ಪಣ್ಣುವುದಿಲ್ಲ ಏನಂದ ಏತೋ ಜನಕ್ಕೆ ಬ್ರಿಜೇಶರು ಹೊಸತ್ತು ದೀಪು ಬ್ರಿಜೇಶರು ಹೊಸತ್ತು ಉಮರತ್ ಕೋಟೆಯನ್ನ ಚುನಾವಣೆಯ ಸಂದರ್ಭವೇ ಚುನಾವಣೆಯ ಪ್ರಭಾರಿಯಾಗಿತ್ತು. ಮೂರು ಕುಂದಿಯ ಕಾರ್ಯಕರ್ತರಲ್ಲಿ ಎದುರಿತ ಶಕ್ತಿ ನಮಕ್ ಪಾಲ್ಗೊಳ್ಳೋದಲ್ಲ ಒಳ್ಳೆಯ ಅದ್ಭುತವಾದ ಶಕ್ತಿ ರೀತಿಯಾಗ ಕೃಷ್ಣರಾಜರಿಪ್ಪು ದುಮ್ಮದ ಅಮರನಾಥ್ ಶೆಟ್ಟರ ಆ ಕಾಲದ ಅವರಿಗೆ ಚುಕ್ಕಾಣಿ ಕಲಪಾರಿಪ್ಪು ಮೇಘರಾಜ್ ಶೆಟ್ಟರಿಪ್ಪು ಬೇಟೆ ಸಂದರ್ಭಡೆ ಮೂಡಿದ ಪ್ರತಿಯೊಂದು ನಾಯಕರನ್ನಾಗಲ್ಲ ಪಕ್ಷವು ಬೇಟೆ ರೀತಿಯಲ್ಲಿ ಸಾವಿರ ಓಟು ಕರೆದುಕೊಳ್ತಾಗಲೇ ಆ ಶಕ್ತಿ ಪುರಗಳು ನಮ್ಮ ಈ ಪಾತ್ರ ಇಲ್ಲಿ ಪಾಲ್ಗೊಳ್ಳುವ ಉದ್ದೇಶವಾದ ಏನಂದ ನಮ್ಮ ಭಾರತೀಯ ಜನತಾ ಪಕ್ಷದ ಓ ಶಕ್ತಿ ಕರೆದುಕೊಳ್ತಾ ಸಾಮಾನ್ಯ ಕಾರ್ಯಕರ್ತ ಪ್ರಶಾಂತ್ ಪೂಜಾರಿ ಒಂದು ವ್ಯಕ್ತಿ ಆಯನ ಅದ್ಭುತ ವ್ಯಕ್ತಿಯ ಒಂದು ಸಂಘದ ಒಂದು ಪರಿವಾರ ದುಡಿದು ಹೋಗ್ತಿದ್ದಾರೆ. ಆದರೆ ಗೋವಂತಿನ ನಿಷೇಧದ ಬಗ್ಗೆ ಗೋ ಹತ್ಯೆ ಅಪರಾಧಿಯನ್ನು ಉತ್ತಮ ಬೋಧಿದ್ದಾರೆ ನಾಡ ಬ್ರಿಜೇಶ್ ಚೌಟೆಲ್ಲ ಆದರೆ ಮಿಲಿಟರಿ ಬತ್ತಿ ಬುಕ್ಕ ಈಗ ಮೋರ್ಚಡಿಪ್ಪು ಬೇತೆ ಕೆಲಸ ಮಲ್ಪನಾಗ ಗೋ ಹತ್ಯೆಯ ನಿಷೇಧದ ವಿರುದ್ಧ ಹಲವಾರು ಹೋರಾಟ ಆಯೋಜನೆಯನ್ನು ಮಂಗಳೂರು ಭಾಗವಹಿಸಿದ್ದಾರೆ. ಇನಿ ಪ್ರಶಾಂತ್ ಪೂಜಾರಿ ಗೋ ಹತ್ಯೆಯ ಮರಣ ಹೊಂದಿದ್ದಾರೆ ನಾನು ಹತ್ಯೆ ಆಗಿದ್ದಾರೆ ನಾಡ ಆರೇಗಳ ಗೌರವ ಕೊರಪೆ ರೀತಿಯಲ್ಲಿ ಇನಿ ನಮಕ್ಕಲ್ಲಿ ಪಕ್ಷಗೆ ನಮ್ಮ ಅಭ್ಯರ್ಥಿಯಾದ ಗೋ ಹತ್ಯೆ ನಿಷೇಧ ಅವರು ಬಂದು ಹೋರಾಟ ಮಂತ್ರಿ ಒಂದು ವ್ಯಕ್ತಿಗೂ ಗೊತ್ತೇ ಅವು ಬ್ರಿಜೇಶ್ ಚೌಟೆ ಬಂದು ನಮ್ಮ ಮಾತೆಗಳ ನೆನಪಿಪ್ಪಣಿ ಇನಿ ನಮ್ಮ ಮಾತ ಒಟ್ಟಾದೆ ಇನಿ ಬ್ರಿಜೇಶ್ ಚೌಟೆಯ ಬಗ್ಗೆ ಬಂದ್ಬಿಡೋದಾಟ ಯಾರು ಉತ್ತರ ಕ್ಷೇತ್ರದ ಪ್ರಭಾರಿಯಾಗಿ ಓದಿದ್ದೆ ಭರತ್ ಶೆಟ್ಟಿ ನಕ್ಷತ್ರ ಇಲ್ಲಿ ಸುರತ್ಕಲ್ ಬಂದು ಬೇಕಾದ ಆ ಕ್ಷೇತ್ರ ಬೋಡಲ್ಲ ಜವಳಿಯರ್ ನಗರ ಮಾತರ ಬಾಯಿಬಿಡು ಎಂಗಲ ಭರತರ ಕ್ಷೇತ್ರ ಇತ್ತಿಲ್ಲ ಎಂಗಲ ಬ್ರಿಜೇಶ್ ಚೌಟೆ ಕೊಟ್ಟು ಬೆಂತ ಓಲು ಬೆಂತಾನೆ ಒಂಜೈವ ಮಾಡ್ತಾನೆ ನಿಜನ ಕಂಬಳ ಓದಿಕ್ಲ ಅನ್ನೋದು ಕೆಲಸ ಬಂದ ಮಾತ ಕಾರ್ಯಕರ್ತರ ಸಾಮಾನ್ಯ ಒಂದು ರೈತರ ಜೋಕುಲ್ಲ ಬರಲ್ಲ ಬಾಯಿ ಬ್ರಿಜೇಶ್ ಚೌಟೆ ಪುದರ್ ಬರೋದು ಬ್ರಿಜೇಶ್ ಚೌಟೆ ಕಂಬಳ ಬರ್ತಾರೆ ಕಾಶಿತ್ತದ ಮಂದಿನತ್ತೆ ನೆನಪದಿರಿ ಈ ಪಾತ್ರದಾಯ ಪಂಡೋದಿಲ್ಲ ಕೇಂದ್ರ ಸಂಘಟನೆ ಮಲ್ಪನ ಶಕ್ತಿ ಇತ್ತಿನ ಹಾಗೆ ದುಡ್ಡು ಮಾತ್ರ ಕೊಡುದಿಜ್ಜಿ ದುಡ್ಡು ಇಜ್ಜಿನಲ್ಲ ಸಂಘಟನಾತ್ಮಕ ಶಕ್ತಿಯ ಮೂಲಕವಾದ ಸ್ನೇಹದ ಮೂಲಕವಾದ ಆತ್ಮೀಯತೆಯ ಮೂಲಕವಾದ ಮಾತ ಕಾರ್ಯಕರ್ತರ ಮುಖಾಂತರವಾದ ಅಲ್ಪ ಕಂಬಳದ ಆಯೋಜನೆ ಮತ್ತು ಯಶಸ್ಸು ಗಳಿಸಾದಿರ ಇನಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಮಾತ ಕಾರ್ಯಕರ್ತರ ಕ್ಯಾಪ್ಟನ್ ಆದ ಉಲ್ಲೇಖಿತೆ ಆ ಕ್ಯಾಪ್ಟನ್ ನಮಕ್ಕೆ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ ಮತದಾರರ ಕ್ಯಾಪ್ಟನ್ ಆದ ಪ್ರಶ್ನ ಕೆಲಸ ನಮ್ಮ ಮಾತ್ರ ಸೇರಿದ ಮಲ್ಪುಗ ಆ ಮೂಲಕವಾದೆ ಆ ನಮಕ್ಕೆ ಪುನರಪಿ ಈ ನೆಟ್ಟೆ ಅತ್ಯಂತ ಹೆಚ್ಚಿನ ಮೂಡಬಿದ್ರಿ ಕ್ಷೇತ್ರದ ಒಂದು ಅವಿನಾಭಾವ ಸಂಬಂಧ ಬನ್ನಿ ಬೇಕಾದ್ರೆ ಬಂದೆ ನಾನು ಮದಿನಾದ ಬರ್ತೇನೆ ಪೋದ್ದೇನೆ ಮೂಲ ಹೆಜ್ಜೆ ಬಂದ ಆಗ ಚುನಾವಣೆಗೆ ತುಂಬೆ ಮತ್ತು ನಮ್ಮ ಕೆಲಸ ಬಂದಿನ ಮುಖಾಂತರವಾದ ಬ್ರಿಜೇಶ್ ಚೌಟೆರೆ ನಮ್ಮ ಅಧಿಕೃತವಾದ ಮೂಡಬಿದ್ರಿದ ಜೊತೆಗೆ ಅದರ ಸಂಬಂಧ ಉಂಟು. ಬ್ರಿಜೇಶ್ ಚೌಟೆರೆ ಆಗ ಎಟ್ಟೆ ಪುನದ ಕೆಂಡ ಎತೋ ಜನ ಬಂದು ಚುನಾವಣೆ ಆ ತೆಲ್ಪುನ ಕಮ್ಮಿಂದು ನಿತ್ಯ ಕುಲೊಂದು ಬಂಡೆ ಚುನಾವಣೆ ಘೋಷಣೆ ಆಗಬೇಕಾದ ನಮ್ಮ ತೆರಿಗೆ ಮಾಹಿತಿ ಪ್ರತಿ ಹೊತ್ತುಲ್ಲ ರಾತ್ರಿ 2 ಗಂಟೆ ಮಾಡಲು ಈ ರೀತಿಯ ತೆರಿಗೆನೆ ಉಂಟು. ಆ ತೆರಿಗೆ ಈಗ ಜೊತೆ ಕಾರ್ಯಕರ್ತರಲ್ಲ ಮತದಾರರ ಮನಸ್ಸಲ್ಲ ಆ ತೆರಿಗೆ ಉಳಿಸುವ ಕೆಲಸವೇ ಮತ್ತು ಈ ರಾಷ್ಟ್ರದ ಕೆಲಸವೇ ಈಗ ಬ್ರಿಜೇಶ್ ಚೌಟೆ ಮಾಡ್ಬೋದು. ಬ್ರಿಜೇಶ್ ಚೌಟೆ ಜವಳಿಯದ ಶಕ್ತಿ ನಮ್ಮ ಹೆಚ್ಚ ಕೆಂಡ ನಮ್ಮ ಬಿಜೆಪಿ ಸರ್ಕಾರಗಳ ಕಾಂಗ್ರೆಸ್ ಸರ್ಕಾರದ ವ್ಯತ್ಯಾಸ ಬಂತು. ಇನ್ನು ಬಿಜೆಪಿ ಸರ್ಕಾರ ಮೋದಿ ಸರ್ಕಾರ ಬಂದಾಗ
ಒಂದು ಯೋಜನೆ ಕಲ್ತಿರು ಆಯುಷ್ಮಾನ್. ಈಗ ಮಾತ ಬೆಳಿಪಲ್ ಆಯುಷ್ಮಾನ್ ಯೋಜನೆ ಹೋಗಣ್ಣ ವ್ಯತ್ಯಾಸ ಉಂಡೆ, ಅವರು ಪಕ್ಷಪಾತ ಉಂಡ ಎರಡಕ್ಕೆ ಅವರು ಹಿಂದೂಗಳುಂಡು, ಮುಸಲ್ಮಾನಗಳುಂಡು, ಸಿಖ್ಖಗಳುಂಡು, ಜೈನಗಳುಂಡು, ಮಾತ ಸಮುದಾಯದ ಆಯುಷ್ಮಾನ್ ಉಂಟು. ಇನ್ನು ಕಿಸಾನ್ ಸನ್ಮಾನ್ ಯೋಜನೆ ಕಲ್ತಿರು ಮೋದಿ ಐದು ದಾದಾಗಳ ವ್ಯತ್ಯಾಸ ಉಂಡ. ಪ್ರತಿ ಮನೆ ಕೃಷಿಗಾರನ 2,000 ರೂಪಾಯಿ ಸುಮಾರು 6,000 ಬೇರೆ ಬೇರೆ ಸಂದರ್ಭ ದುಡ್ಡು ಬರೋದಿತ್ತು. ಯಡಿಯೂರಪ್ಪ ಸರ್ಕಾರ ఇప్పుడు 4,000 ಬರೆಯರಿ. ಇನಿ ವ್ಯತ್ಯಾಸ ಏತು ಮಲ್ಪೇರು ಮೋಸ ಏತು ಮಲ್ಪೇರು ಕಂಪ್ನಿಗೆ ಸಿದ್ದರಾಮಯ್ಯ ಸರ್ಕಾರವೇ ಒಂದು ಉದಾಹರಣೆ. ಇಡೀ ಕರ್ನಾಟಕ ರಾಜ್ಯ ಕೃಷಿಕರು ಅದರ ಕಷ್ಟ ಕಾರ್ಪೆಂಟರ್ ತತ್ತರಿಸೋದಿಲ್ಲದೆ ಈ ಒಂದು ತಾರೈ 10 ತಾರೈನ ತುಂಬೊಂದು ಬರ್ತಲ್ಲಿ ಆಗಿದ್ದಕ್ಕೆ 150 ರೂಪಾಯಿ ಸ್ವಾಮಿ. ಆಯ್ ಪಾಪದ ಕೂಲಿ ಕಾರ್ಮಿಗೆ ಒಂದು ಕ್ವಾರ್ಟರ್ ಬರೋದು ನಡ 100 ರೂಪಾಯಿ ಉಂಟು. ಆಯ್ 10 ತಾರೈ ತುಂಬೊಂದು ಬತ್ತ ಮಾರುಡು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ದುಡ್ಡಿನ ಮುಖಾಂತರವಾದ ಸಹಾಯಧನ ತಂದು ಗೊಬ್ಬರ ಖರೀದಿ ಕೇಂದ್ರ, ತೆಂಗು ಖರೀದಿ ಕೇಂದ್ರನೇ ಇಡೀ ಕರ್ನಾಟಕ ರಾಜ್ಯದ ಗೊಬ್ಬರ ಬರೆಯರೆ. ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೆ ಓಲ್ಲ ತೆಂಗು ಖರೀದಿ ಕೇಂದ್ರ, ಗೊಬ್ಬರ ಖರೀದಿ ಕೇಂದ್ರಕ್ಕೆ ಅವಕಾಶ ಕೊಡ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ಮತದಾರರಿಗೆ ಆಲೋಚನೆ ಮಾಡಲಿ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ವಾದಿಸಿದ ಅನ್ಯಾಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಪಂಪಣೆ ಒಂದು ಕ್ಷಣ ನೀವು ಚಿಂತನೆ ಮಾಡ್ರೆ ನಮಗೊಂದು ನಮ್ಮ ಕೃಷಿಕರ ಜೋಕೆ ವಿಜ್ಞಾನಿ ಉಳಿತಾಯ ಕೀರ್ತಿಯಾಗಿದ್ದ ಆ ಅಪಕೀರ್ತಿ ಸಿದ್ದರಾಮಯ್ಯ ಸರ್ಕಾರ ಪುರ ಏನೇ ಮೋದಿಯರ ಯೋಜನೆ ಒಮ್ಮೆ ರೀತಿಯ ಪಕ್ಷಪಾತ ಇಚ್ಚೆ ಮೋದಿ ಸರ್ಕಾರ ನೆನಪುದಿದೆ. ಆ ಸಂದರ್ಭ ಓಯರಲ್ಲ ಮುಸಲ್ಮಾನ ಕ್ರಿಶ್ಚಿಯನ್ ಪಡೆದೆ ಒಂದ ಭೇದ ಹೊಂದಿದೆ. ಈ ರಾಷ್ಟ್ರವೇ ಅಬ್ದುಲ್ ಕಲಾಂ ನೆನಪುದಿಲ್ಲ ಐದು ಕಾರ್ಯಕರ್ತರಿಗೆ ಆಳಿದ ವಾಜಪೇಯಿ ಸರ್ಕಾರ ಇಲ್ಲಿ ತಪ್ಪು ಇಲ್ಲ ಆಯಿತು ವರ್ಗ ಮಧ್ಯೆಲ್ಲ ಇಲ್ಲಿ ಪ್ರಶ್ನ ಭಾಜಪ ಕಾರ್ಯಕರ್ತರೆಂದು ಕೊಂಡ್ರ ನಮ್ಮ ಮಾತುಗಳ ಹೆಮ್ಮೆ ಪಡುವುದು. ಇಲ್ಲಿ ಅಬ್ದುಲ್ ಕಲಾಂ ಮಾತ್ರತ್ತೆ ನಮ್ಮ ಊರಿನ ಮಣ್ಣದ ಬಗ್ಗೆ ಇಲ್ಲಿ ನಜೀರ್ ಸಾಹೇಬರಿಗೆ ರಾಜ್ಯಪಾಲ ಹುದ್ದೆ ಗೊತ್ತಿರಲ್ಲ, ಆ ಹುದ್ದೆ ಗೊತ್ತಿದೆ ಅಂತ ಹೇಳಿದಾಗ ನಮ್ಮ ಪ್ರಧಾನಿ ಮೋದಿಗೆ ಕೊಡ್ತೀವಿ. ಅವು ಏನೇ ನಮಕ್ ಸಂಯೋಜನೆ ಗೆಲುವು, ಈ ಮಾತ ಗೆಲುವು. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದು ಮಾತ್ರ ಕಾರ್ಮಿಕರಿಗೆ ESI ಇದೆ. ರಾಜ್ಯ ಸರ್ಕಾರದ 60% ದುಡ್ಡು ರಾಜ್ಯ ಸರ್ಕಾರ ಕೊಡುತ್ತಲು ನಿನ್ನೆ ಕಡಿತ ಬಂದ್ರೆ 20% ಕಡಿತ ಬಂದಿರೋ ಕೇಳಿದಾಗ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಪ್ರತಿ ಮಧ್ಯೆ ಇಲ್ಲ ರೈತರನ್ನು ಶೋಷಣೆ ಮಾಡ್ಕೊಂಡ ಇಲ್ಲಿ ಪ್ರಧಾನಮಂತ್ರಿ ರೈತ ಕಿಸಾನ್ ಸಿಂಚಾಯಿ ಯೋಜನೆ ಇದೆ ಪಂಡ ದುಡ್ಡು ನೀರಾವರಿ ಕೊಡ್ಕೊಂಡ ದುಡ್ಡು ಕೇಂದ್ರ ಸರ್ಕಾರದ ಪಾಲು ಬರುವುದಿಲ್ಲ, ರಾಜ್ಯ ಸರ್ಕಾರಗಳ ಪಾಲು ದುಡ್ಡು ಕಡಿತ ಮಾಡ್ಕೊಂಡಿದ್ದಾರೆ ಸ್ವಾಮಿ. ಹಲವಾರು ಯೋಜನೆ ಮೂಲಕ ತಾರತಮ್ಯ ಬರ್ತದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ಯಾಯ ಬರ್ತದಿಲ್ಲ. ಇಲ್ಲಿ ತೆಂಗು ಖರೀದಿ ಕೇಂದ್ರ ಹೆಚ್ಚಿ, ಗೊಬ್ಬರ ಖರೀದಿ ಕೇಂದ್ರ ಹೆಚ್ಚಿ, ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಅವಮಾನ ಒಂದು. ದಕ್ಷಿಣ ಕನ್ನಡದ ಕಾರ್ಮಿಕರಿಗೆ ಇಲ್ಲಿ ಕಾರ್ಮಿಕ ಇಲ್ಲಿ ಉತ್ತರದ ಮಂಡು ಕ್ಷೇತ್ರ ನಡ 70% ಜನ ಕಾರ್ಮಿಕರಲ್ಲಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರಗಳ ಸೇರಿದಂತೆ MRP ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬೆಂಬಲಾಗಲಿ ಸಾವಿರಾರು ಜನ ಕಾರ್ಮಿಕರಿದ್ದಾರೆ. ಅರೆ ಕಾರ್ಮಿಕರಾದಲ್ಲಿ ಅಗಲ ಬಗ್ಗೆ ಇಂಪಿ ಚಿಂತನೆ ಜಿಂದು ಸಿದ್ದರಾಮಯ್ಯ ಸರ್ಕಾರ ಪಣ್ಣು ಅಗಲ ಜವಾಬ್ದಾರಿ ಅಗಲೇ ಹೋಗಲಿದೆ. ಈಗಿನ ಸರ್ಕಾರ ನಮಕ್ಕೆ ಕೂಡ ನಮಗೆ ಸರ್ವೇ ಜನ ಸುಖಿನೋಪವಂತು ಹೊಸದೈವ ಕುಟುಂಬ ಪಂಪನಜ್ಜ ಇಡೀ ವಿಶ್ವನೇ ಒಂದು ಕುಟುಂಬ ಪಂಪನಜ್ಜ ಮೋದಿ ಸರ್ಕಾರ ಬೋರ್ಡು ಪಂಪರಿಣಮ ಅಲ್ಲಿನ ಜನಜನಗಳಿರ್ಬೋದು ಇಲ್ಲಿಲ್ಲದೆ ಬಂದ ಮಾತ್ರ ಸಾಧ್ಯ ಬದಲಾವಣೆ ಮಾತ್ರ ಸಾಧ್ಯ. ಅತಿಯಾಯ ಆತ್ಮವಿಶ್ವಾಸ ಬಚ್ಚಿ ಖಂಡಿತವಾಗಿ ಗೆಲ್ಲುವ ನಮ್ಮ ಏತಿ ಗೆಲ್ಲುವ ಪ್ರತಿ ಮಾತೆಲ್ಲ ವಿಶ್ವಾಸ ಇಟ್ಕೊಳ್ಳೋದು, ಮಾತೆಲ್ಲ ಜೊತೆಗೆ ಬಂದಬಹುದು. ನಮ್ಮ ಬ್ರಿಜೇಶ್ ಚೌಟೆ ಮಂಚಿನ ಒಬ್ಬ ದೇಶಭಕ್ತನೇ 4 ಲಕ್ಷ ಓಟು ಗೆಲ್ಲಾಂಡ ಅವು ಆರೇಗೆ ಮಾತ್ರ ಕೀರ್ತಿಯಂತೆ ಆ ಕೀರ್ತಿ ಏರಿಗೆ ಸಂಬಂಧಕ್ಕೆಲ್ಲ 3 ಸೇರ್ತಿನ ಕಾರ್ಯಕರ್ತ ಬದಲಿಗೆ ನಿಖಿಲ ವಿಜಯದ ಕೀರ್ತಿ ಸಂದೋಳು ಏನಿ ನಮ್ಮ ಬ್ರಿಜೇಶ್ ಚೌಟೇರೇನೆ ಹೆಚ್ಚಿನ ಗೆದ್ದಾಗ ಅವು ಇನ್ನು ಮೂಲ್ಕಿದ್ದು ಪತ್ತಿನ ಹೆಚ್ಚಿನ ಕಡೆ ಮೂಲ್ಕಿದ್ದು ಸಭೆ ತುದಿಯ ಇಡೀ ನಮ್ಮ ಮೂಡಬಿದ್ರೆ ಭಾರತೀಯ ಜನತಾ ಪಕ್ಷ ಕಟ್ಟಿದ ಮಲ್ಲ ಕೀರ್ತಿದ ಸೇನಾನಿ ಕ್ಯಾಪ್ಟನ್ ಏರ್ಕೆಂಡ ಸುಖಾನಂದ ಶೆಟ್ಟಿ ಐಟೆ ಇನ್ನು ಪ್ರೇಮಾನಂದ ಇಪ್ಪು ದಿನೇಶ್ ಇಪ್ಪು ಏನೆಲ್ಲ ಮೂಡಬಿದ್ರಿದ ಏನಿಲ್ಲ ಪ್ರಶಾಂತ್ ಇಪ್ಪು ಹಲವಾರು ಜನ ಸೈನಿಕರನ್ನು ಶಿಸ್ತು ಮಾಡ್ತಿದ್ದಾರೆ. ಮೂಡಬಿದ್ರೆ ಒಂದು ಪ್ರಥಮವಾದ ತಾಲೂಕು ಪಂಚಾಯತ್ ಸೀಟಿನ ಗೆದ್ದಂಡ
ಅವು ಮುಂದಿನ ಸಂಸ್ಕಾರ ಕ್ಷೇತ್ರ ಪರಿಷ್ಠ ಮಾಡಿದ್ರು. ಇನ್ನು ಅಲ್ಲಿನ ಇಲ್ಲಿಂದ ಮೂಲೆ ಮೂಲೆಗೆ ತಲುಪಾದು ಭಾಜಪಲ್ಲಿ ಇರ್ತದೆ. ಜನಗಳಿಗೆ ಅಭಿವೃದ್ಧಿ ತೋಜೋಸ್ಕರ ಉಮನಾಥ್ ಕೋಟೆ ಅಂದ್ರೆ ಅಭಿವೃದ್ಧಿಗೆ ನಮ್ಮ ಗೊತ್ತಂಚಿನ ಪ್ರತಿಫಲ ಆದಾಯ ಗೊತ್ತಂಚಿನ ಗೌರವದಾದ ಕೈಲಿಂದ ಮೂಡಬಿದ್ರಿ ಕ್ಷೇತ್ರವೇ ಉಮನಾಥ್ ಕೋಟೆಯಲ್ಲಿ ಬರಲಿಕ್ಕ 50,000 ಜಾಸ್ತಿ ಓಟುಗಳಿಗೆ ಅದು ಗೊತ್ತಂದ್ರೆ ನಮ್ಮ ಮಾತ ಕಾರ್ಯಕರ್ತರಿಗೆ ಪ್ರತಿಜ್ಞೆ ಬಂತು ನೋಡು. ಆ ಪ್ರತಿಜ್ಞೆಯ ಮೂಲಕವಾದ ಉಮನಾಥ್ ಕೋಟೆಗೆ ಜಿಲ್ಲೆ ರಾಜ್ಯವೇ ಭಾಜಪದ ನಾಯಕರಿಗೆ ಆರ್ಯ ಶಕ್ತಿ ತೋಜಿದ್ದು ಬರಡು. ಆರ್ಯ ಶಕ್ತಿ ಗಟ್ಟಿಯಾದ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಶಕ್ತಿಗೆ ಜಾಸ್ತಿ ಆಗ್ಬಿಡು. ನಿಗೆಲ್ಲ ಗೌರವ ಜಾಸ್ತಿ ಆಗ್ಬಿಡು. ನಿಗೆಲ್ಲ ಆ ಗೌರವ ಜಾಸ್ತಿ ಅನ್ನೋದನ್ನ ನಮ್ಮ ಊರದ ಹಳ್ಳಿದ ಕೇಳಿದ ಅಭಿವೃದ್ಧಿ ಮಕ್ಕಳ ಉಮನಾಥ್ ಕೋಟೆ ಅಂದ್ರೆ ಸಾಧ್ಯ ಅಂತ ಬಂದೊಂದು ಈಗ ಅವಕಾಶ ಕೊನೆಯಕ್ಕೆ ಮಾತಿಲ್ಲ. ಅತ್ಯಂತ ಶಾಂತಿಯುತವಾದ ಪಾತ್ರ ಆಲಿಸಾಯಕ್ಕೆ ನಿಮಗೆ ಮಾತ್ರ ನನ್ನ ಪ್ರೀತಿಪೂರ್ವಕ ನಮಸ್ಕಾರ ಬಂದಿದೆ. ನನ್ನ ಪಾತ್ರ ಮುಗಿಯುತ್ತೆ ಅದು ಕೊಟ್ಟು ನನ್ನ ಕೊನೆಯಾದ ರಾಷ್ಟ್ರದ ಜೈಕಾರ ಪಾಡುವೆ. ಆ ಜೈಕಾರ ಮೋದಿಗೆ ಎತ್ತಳು ಮೂಲ್ಕುಲಿನ ಹಿರಿಯರಿಗೆ ಗೌರವ ಸಂದಲಿಕ ಅವಳು ಆ ರೀತಿಯ ಗಟ್ಟಿಯಾದ ಜೈಕಾರ ಬೇಡ. ಬರೋ ಭಾರತ್ ಮಾತಾಗೆ ಜೈ ಶ್ರೀರಾಮ್. ಸಂಗೀತ ಸುಂದರಿಗೆ ವಂದಿಸಲು ಕಾರ್ಯಕ್ರಮ ತುಂಬದ ಪಾತ್ರ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಪೂರ್ವ ಜಿಲ್ಲಾಧ್ಯಕ್ಷರು ಶ್ರೀಯುತ ಸುದರ್ಶನ್ಗೆ ಮೂಡಬಿದ್ರೆ. बोलो भारत माता की भारतीय जनता पार्टी के वंदे वंदे नरेंद्र मोदी जी के जेपी नड्डा जी के बोलो भारत माता की. ಮೂರು ಮಹಾಶಕ್ತಿ ಕೇಂದ್ರಗಳ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ದಿನೇಶ್ ಪುತ್ರನ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ನಮ್ಮೆಲ್ಲರ ನಾಯಕರು ಶಾಸಕರಾಗಿರುವಂತಹ ಉಮನಾಥ್ ಕೋಟ್ಯಾನ್ರವರೇ, ಈ ಬಾರಿಯ ಲೋಕಸಭೆಯ ಚುನಾವಣೆಯ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿರುವಂತಹ ನಮ್ಮೆಲ್ಲರ ಕ್ಯಾಪ್ಟನ್ ಆಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರೇ, ಸೇರಿರುವಂತಹ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಭಾರತ ಯುವ ಭಾರತವಾಗಿ ಬದಲಾಗುತ್ತಿರುವಂತಹ ಕಾಲಘಟ್ಟದಲ್ಲಿ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಚುನಾವಣೆಯಲ್ಲಿ ಅನೇಕ ಯುವಕರಿಗೆ ಆದ್ಯತೆಯನ್ನು ಕೊಟ್ಟಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯಾಗಿ ನನ್ನ ಮಿತ್ರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೋಸ್ಕರ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಸಾಕಷ್ಟು ವಿಷಯಗಳನ್ನ ಬ್ರಿಜೇಶ್ ಬಗ್ಗೆ ಈ ಸಭೆಯಲ್ಲಿ ಉಲ್ಲೇಖ ಮಾಡಿದರು. ಸೇನೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಂತರ ಸಂಘ ಪರಿವಾರದ ಚಿಂತನೆಗೆ ಒಳಗಾಗಿ ಸಂಘ ಪರಿವಾರದ ವಿವಿಧ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಮುಂದೆ ಸಮಾಜದಲ್ಲಿ ಒಂದು ವ್ಯವಸ್ಥಿತವಾದಂತಹ ಚಟುವಟಿಕೆಯನ್ನ ಮಾಡಬೇಕಾದ್ರೆ ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು ಎನ್ನುವ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಂಡು ಜಿಲ್ಲೆಯ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ, ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ನನ್ನ ಜೊತೆಯಲ್ಲೇ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸವನ್ನ ನಿರ್ವಹಿಸಿ ಇವತ್ತು ರಾಜ್ಯದ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ಮತ್ತೊಂದು ಮಹತ್ತರವಾದಂತಹ ಜವಾಬ್ದಾರಿಯನ್ನ ಕೊಟ್ಟಿರುವಂತಹ ನಮ್ಮ ಪಾರ್ಟಿಯ ರಾಷ್ಟ್ರೀಯ ವರಿಷ್ಠರಿಗೆ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ತುಂಬಾ ಜನ, ಅನೇಕ ಜನ ನಮ್ಮ ವೇದಿಕೆಯಲ್ಲಿರುವಂತಹ ತುಂಬಾ ಪ್ರಮುಖರು ಅಭಿವೃದ್ಧಿಯ ಬಗ್ಗೆ ಮಾತಾಡಿದರು. ಆದರೆ ಇಲ್ಲಿ ಕೂತಿರುವಂತಹ ನಾವೆಲ್ಲ ಕಾರ್ಯಕರ್ತರು ಅಭಿವೃದ್ಧಿಯ ಚಿಂತನೆಯಲ್ಲಿ ಇಲ್ಲಿ ಸೇರಿಲ್ಲ. ಭಾರತೀಯ ಜನತಾ ಪಾರ್ಟಿ ಸ್ಥಾಪನೆಯಾದದ್ದು ಅಧಿಕಾರಕ್ಕೆ ಬರಬೇಕು ಅಥವಾ ಈ ದೇಶದ ಅಭಿವೃದ್ಧಿಯನ್ನ ಮಾಡಬೇಕು ಎನ್ನುವ ಒಂದೇ ಒಂದು ಚಿಂತನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾರಂಭವಾಗಿಲ್ಲ. ಈ ರಾಜಕಾರಣದಲ್ಲಿ ಒಂದು ಬದಲಾವಣೆಯನ್ನು ತರಬೇಕು, ರಾಜಕೀಯ ಇಚ್ಛಾಶಕ್ತಿಯ ಮುಖಾಂತರ ಸಮಾಜದಲ್ಲಿ ಪರಿವರ್ತನೆ ತರಬೇಕು, ಆ ಸಮಾಜದ ಪರಿವರ್ತನೆಯಿಂದ ಈ ದೇಶದಲ್ಲಿ ಪರಿವರ್ತನೆಯನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಎನ್ನುವ ಚಿಂತನೆಯ ಆಧಾರದಲ್ಲಿ ನಮ್ಮ ಪಾರ್ಟಿ ಪ್ರಾರಂಭವಾಯಿತು.
ಯಾವಾಗ ಬಿಜೆಪಿ ಪ್ರಾರಂಭವಾಯಿತು ಅವತ್ತಿನಿಂದ ಇವತ್ತಿನ ತನಕ ನಮ್ಮ ಪಾರ್ಟಿಯ ಸಿದ್ಧಾಂತದಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿಲ್ಲ. ಅದರಿಂದಾಗಿ ಅವತ್ತು ಪ್ರಾರಂಭವಾದಂತಹ ಸಣ್ಣ ಪಾರ್ಟಿ ಇವತ್ತು ಜಗತ್ತಿನ ನಂಬರ್ 1 ಪಾರ್ಟಿಯಾಗಿ ಇವತ್ತು ಮೂಡಿ ಬರಬೇಕಾದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಪಾರ್ಟಿಯ ಸಿದ್ಧಾಂತ ಎಂಬುದನ್ನ ನಾವು ಇವತ್ತು ನೆನಪು ಮಾಡಿಕೊಳ್ಳುವಂತಹ ಕಾಲಘಟ್ಟದಲ್ಲಿ ಇದ್ದೇವೆ ಬಂಧುಗಳೇ. ಬಿಜೆಪಿ ಯಾಕೆ ಅಧಿಕಾರಕ್ಕೆ ಬರಬೇಕು ಎನ್ನುವ ಉದಾಹರಣೆಗಳನ್ನು ತುಂಬಾ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಅಭಿವೃದ್ಧಿಯನ್ನ ಯಾರು ಬೇಕಾದ್ರೂ ಮಾಡಬಹುದು. ಅಟಲ್ ಬಿಹಾರಿ ವಾಜಪೇಯಿ ಕೂಡ ಅದ್ಭುತವಾದಂತಹ ಅಭಿವೃದ್ಧಿಯನ್ನ ಮಾಡಿದ್ರು. ಅದರ ನಂತರ ನಾವು ಅಧಿಕಾರವನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆದರೆ ಇವತ್ತು ನರೇಂದ್ರ ಮೋದಿಜಿ ಅವರು ಅಭಿವೃದ್ಧಿಯ ಜೊತೆಗೆ ಈ ದೇಶದ ಧರ್ಮದ ಆಧಾರದಲ್ಲಿ, ಈ ದೇಶದ ಸಂಸ್ಕೃತಿಯ ಆಧಾರದಲ್ಲಿ, ಈ ದೇಶದ ಪರಂಪರೆಯ ಆಧಾರದಲ್ಲಿ ಭಾರತವನ್ನ ಭಾರತವಾಗಿ ಉಳಿಸುವ ಒಂದು ಅಭಿವೃದ್ಧಿಯನ್ನ ಮಾಡಿರುವಂತಹ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಅದು ನರೇಂದ್ರ ಮೋದಿ. ಅದಕ್ಕೋಸ್ಕರ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಯಾಗಿ ಬರಬೇಕು. ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಉಲ್ಲೇಖ ಮಾಡಿದರು. ಜನಸಂಘ ಪ್ರಾರಂಭವಾದಾಗ ನಮ್ಮಲ್ಲಿ ಕಾರ್ಯಕರ್ತರ ಕೊರತೆ ಇತ್ತು, ಅಧಿಕಾರ ಇರಲಿಲ್ಲ. ಇದ್ದಿರುವ ಅಧಿಕಾರವನ್ನು ಬದಿಗಿಟ್ಟಂತಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ದೇಶದ ಅವಿಭಾಜ್ಯ ಅಂಗವಾಗಿರುವಂತಹ ಕಾಶ್ಮೀರ ಉಳಿಬೇಕು ಎನ್ನುವ ಉದ್ದೇಶದಿಂದ ಕಾಶ್ಮೀರದ ಹೋರಾಟಕ್ಕೆ ಧುಮುಕ್ತಾರೆ. ಎಷ್ಟು ವರ್ಷ ಆಯಿತು. ಆದರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸು ನನಸಾಗಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಬರಬೇಕಾಯಿತು. ಅವರ ನೇತೃತ್ವದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕನಸನ್ನ ನನಸು ಮಾಡಿದ್ರು. ಅದಕ್ಕೋಸ್ಕರ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು. ರಾಜಕಾರಣದಲ್ಲಿ ಮಜವಾದ ರಾಜಕಾರಣ ಇತ್ತು, ಕುಟುಂಬದ ರಾಜಕಾರಣ ಇತ್ತು, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇತ್ತು. ಆ ಸಂದರ್ಭದಲ್ಲಿ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಏಕಾತ್ಮ ಮಾನವ ದರ್ಶನವನ್ನು ಈ ಸಮಾಜದ ಮುಂದೆ ಇಡ್ತಾರೆ. ರಾಜಕಾರಣದಲ್ಲಿ ಅಂತ್ಯೋದಯದ ಪರಿಕಲ್ಪನೆಯನ್ನು ತರಬೇಕು ಅಂತ ಹೇಳ್ತಾರೆ. ಯಾವೊಬ್ಬ ವ್ಯಕ್ತಿಯು ಹಸಿರಿನಿಂದ ಆಕಾಶದಲ್ಲಿ ಮಲಗಬಾರದು ಎನ್ನುವ ಸಿದ್ಧಾಂತವನ್ನು ರಾಜಕಾರಣದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಆದರೆ ಅಂತ್ಯೋದಯದ ಪರಿಕಲ್ಪನೆ ಈ ದೇಶದಲ್ಲಿ ಅನುಷ್ಠಾನ ಆಗಬೇಕಾದ್ರೆ ಅದಕ್ಕೆ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪ್ರಧಾನಮಂತ್ರಿಯಾಗಿ ಬರಬೇಕಾಯಿತು. ಬಂಧುಗಳೇ, ಇವತ್ತು ಆತ್ಮನಿರ್ಭರ ಭಾರತದ ಮುಖಾಂತರ ರಕ್ಷಣಾ ವ್ಯವಸ್ಥೆ ಇರಬಹುದು, ವೈದ್ಯಕೀಯ ವ್ಯವಸ್ಥೆ ಇರಬಹುದು, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಆತ್ಮನಿರ್ಭರ ಭಾರತದ ಮುಖಾಂತರ ಅಂತ್ಯೋದಯದ ಪರಿಕಲ್ಪನೆಯನ್ನ ಈ ದೇಶದ ಅಧಿಕಾರದಲ್ಲಿ ಅನುಷ್ಠಾನ ಮಾಡಿದಂತಹ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅಂತ ನಾವು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗುತ್ತೆ. ಬಂಧುಗಳೇ, ಅಮೆರಿಕದ ದಿಗ್ಬಂಧವನ್ನ ಬದಿಗಿರಿಸಿ ಅಣು ಸಾಮರ್ಥ್ಯದಲ್ಲಿ ಮುಖಾಂತರ ಭಾರತವನ್ನ ಜಗತ್ತಿನ ಎತ್ತರಕ್ಕೆ ಬೆಳೆಸಿದವರು ಅಟಲ್ಜಿ ಅವರು. ಭಾರತ ಸದೃಢವಾಗಿ ಮೂಡಿಬರಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟರು. ಆದ ನಂತರ ಅವರು ಅಧಿಕಾರವನ್ನು ಕಳ್ಕೊಂಡ್ರು. ಆದರೆ ಇವತ್ತು ಅಟಲ್ಜಿ ಅವರು ಕಂಡಿರುವಂತಹ ಸದೃಢ ಭಾರತದ ನಿರ್ಮಾಣ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತಾ ಇದೆ. ಅದಕ್ಕೋಸ್ಕರ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಬರಬೇಕು. ಬಂಧುಗಳೇ, ಒಬ್ಬ ವಿಜ್ಞಾನಿಯನ್ನ ರಾಷ್ಟ್ರಪತಿ ಮಾಡಿದರು. ತುಂಬಾ ಜನ ಆ ಸಂದರ್ಭದಲ್ಲಿ ದೂಷಣೆ ಮಾಡಿದರು. ಆದರೆ ಈ ದೇಶದ ರಾಷ್ಟ್ರಪತಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಅಬ್ದುಲ್ ಕಲಾಂ ಅವರು ಯುವಕರಿಗೆ ಒಂದು ಮಾದರಿಯಾದರು. ಭಾರತ ಸೂಪರ್ ಪವರ್ ಆಗಬೇಕು ಅಂತ ಘೋಷಣೆ ಮಾಡಿದರು. ಆದರೆ ಇವತ್ತು ಅಬ್ದುಲ್ ಕಲಾಂ ಕಂಡಿರುವಂತಹ ಸೂಪರ್ ಪವರ್ ಭಾರತ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗಿದೆ ಎನ್ನುವ ಸತ್ಯ ಇವತ್ತು ನಮ್ಗೆ ಗೊತ್ತಿರಬೇಕು. ಇವತ್ತು ಜಗದ್ವಂದ್ಯ ಭಾರತ ನಿರ್ಮಾಣ ಆಗ್ತಾ ಇದೆ. ಜಗದ್ಗುರು ಭಾರತವನ್ನು ನಾವು ನೋಡಿಲ್ಲ. ಆದರೆ ಇವತ್ತು ನಮ್ಮ ಕಾಲಘಟ್ಟದಲ್ಲಿ ಮತ್ತೊಮ್ಮೆ ಜಗದ್ಗುರು ಭಾರತವನ್ನ ನೋಡುವಂತ ಅವಕಾಶವನ್ನ ಭಗವಂತ ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. ಅಧಿಕಾರ ಇರಬೇಕು, ಅಭಿವೃದ್ಧಿ ಆಗಬೇಕು, ಇದೆಲ್ಲ ಚಿಂತನೆ ಬದಿಗಿರಿಸಬೇಕು. ನಮ್ಮ ಮುಂದಿನ ಪೀಳಿಗೆ ಉಳಿಬೇಕಾದ್ರೆ, ಈ ಭಾರತವಾಗಿ ಉಳಿಬೇಕಾದ್ರೆ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರ ಇದು ಜೀವಂತವಾಗಿ ಈ ದೇಶದಲ್ಲಿ ಉಳಿಬೇಕಾದ್ರೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಮತ್ತೊಮ್ಮೆ ಈ ದೇಶದ ಚುಕ್ಕಾಣಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ವಹಿಸಿಕೊಳ್ಬೇಕು. 2014 ಮೊದಲು ಭಾರತದ ಪರಿಸ್ಥಿತಿ ಹೇಗಿತ್ತು ನಿಮ್ಗೆ ಗೊತ್ತಿದೆ. 2014ರಿಂದ 2020 ತನಕ ಭಾರತದ ಪರಿಸ್ಥಿತಿ ಇವತ್ತು ನಮ್ಗೆ ಗೊತ್ತಿದೆ. ಇವತ್ತು ಆರ್ಥಿಕವಾಗಿ ಜಗತ್ತಿನ 5ನೇ ರಾಷ್ಟ್ರವಾಗಿ ಇವತ್ತು ಭಾರತ ಮೂಡಿ ಬಂದಿದೆ. ಇವತ್ತು ಅನೇಕ ವಿರೋಧ ಪಕ್ಷಗಳು ಅನೇಕ ಗ್ಯಾರಂಟಿಗಳನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಈ ದೇಶದ ಜನತೆ ಒಂದು ಘೋಷಣೆಯನ್ನು ಕೊಟ್ಟಿದ್ದಾರೆ.
ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ, ಮತ್ತೊಮ್ಮೆ ನನಗೆ ಅಧಿಕಾರವನ್ನು ಕೊಡಿ, ಮುಂದಿನ ಅವಧಿಯಲ್ಲಿ ಭಾರತವನ್ನ ಜಗತ್ತಿನ 3ನೇ ಆರ್ಥಿಕ ಶಕ್ತಿಯಾಗಿ ನಾನು ಮೂಡಿ ಬರಿಸ್ತೇನೆ ಎನ್ನುವಂತಹ ಸಂಕಲ್ಪವನ್ನು ಇವತ್ತು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಆ ಸಂಕಲ್ಪವನ್ನು ನನಸು ಮಾಡಬೇಕಾದ್ರೆ ಇಲ್ಲಿ ಕೂತಿರುವಂತಹ ನಾವೆಲ್ಲ ಕಾರ್ಯಕರ್ತರ ಜವಾಬ್ದಾರಿ ಬಹಳ ಪ್ರಮುಖವಾಗಿದೆ. ಈಗಾಗಲೇ ಮಂಡಲ ಅಧ್ಯಕ್ಷರು ಶಾಸಕರು ಘೋಷಣೆಯನ್ನು ಮಾಡಿದರು. 50,000 ಮತಗಳ ಅಂತರದಲ್ಲಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಲೀಡನ್ನು ಕೊಡ್ತೇವೆ. ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಯಾರೇ ಅಭ್ಯರ್ಥಿ ನಿಂತರೂ ಕೂಡ ಗೆಲುವಿಗೋಸ್ಕರ ನಮಗೆ ಸಮಸ್ಯೆ ಇಲ್ಲ. ಆದರೆ ಈ ಬಾರಿಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ಗೆಲುವು ಒಂದು ಹೊಸ ಇತಿಹಾಸ ನಿರ್ಮಾಣ ಆಗಬೇಕು. ಯಾಕೆ ಅಂತ ಕೇಳಿದ್ರೆ ಕಳೆದ 10 ವರ್ಷದ ಅವಧಿಯಲ್ಲಿ ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ. ಕಳೆದ 10 ವರ್ಷದ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ 1 ಲಕ್ಷ ಕೋಟಿಗೂ ಮಿತಿಯಾದಂತಹ ವಿಶೇಷ ಅನುದಾನವನ್ನ ಯೋಜನೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಕಳೆದ 10 ವರ್ಷದಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂತಹ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅವರು ಬಾಕಿ ಉಳಿಸಿರುವಂತಹ ಅನೇಕ ಯೋಜನೆಗಳಿದೆ. ಅದನ್ನು ನನಸು ಮಾಡಬೇಕಾದ್ರೆ, ಆ ಎಲ್ಲ ಕಾರ್ಯಗಳು ಮುಂದುವರಿಬೇಕಾದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರ ಕೈಯನ್ನು ನಾವೆಲ್ಲರೂ ಬಲಪಡಿಸಬೇಕು. 50,000 ಲೀಡನ್ನು ಕೊಡಬೇಕಾದ್ರೆ ಇಲ್ಲಿ ಕೂತಿರುವಂತಹ ನಾವೆಲ್ಲ ಪ್ರಮುಖರು ನಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಆಗಿ ನಾವು ಕೆಲಸವನ್ನ ಮಾಡಿದ್ರೆ, ನಾವು ನಮ್ಮ ಬೂತ್ಗಳಲ್ಲಿ ಸ್ವತಃ ನಾವೇ ಬೂತ್ಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ನಾವು ನೆನೆಸಿದಂತ 50,000 ಲೀಡಿ ಮೂಡಿಬಿದ್ರೆ ವಿಧಾನಸಭಾ ಕ್ಷೇತ್ರದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಈ ನೆಲೆಯಲ್ಲಿ ಮುಂದಿನ ಪಕ್ಷದ ಎಲ್ಲಾ ಕಾರ್ಯಚಟುವಟಿಕೆಯಲ್ಲಿ ಬೂತ್ ಅನ್ನ ಕೇಂದ್ರವಾಗಿಟ್ಕೊಂಡು ಬೂತ್ ಅನ್ನ ಅದು ಭಾರತೀಯ ಜನತಾ ಪಾರ್ಟಿಯ ಬೂತ್ ಆಗಿ ಪರಿವರ್ತಿಸುವುದರ ಮುಖಾಂತರ ನಮ್ಮ ಬೂತಿನಲ್ಲಿ ಅತಿ ಹೆಚ್ಚು ಮತಗಳನ್ನ ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರಿಗೆ ತೆಗೆಸಿಕೊಳ್ಳುವುದರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಅವರನ್ನು ಗೆಲ್ಲಿಸಬೇಕು ಎನ್ನುವ ಸಂಕಲ್ಪವನ್ನ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೇವೆ. ಇಲ್ಲಿ ಆಗಮಿಸಿದಂತಹ ಎಲ್ಲ ಕಾರ್ಯಕರ್ತರು ಇನ್ನು ಉಳಿದಿರುವಂತಹ 31 ದಿನಗಳನ್ನ ಭಾರತೀಯ ಜನತಾ ಪಾರ್ಟಿಯ ಕೆಲಸ ಕಾರ್ಯಗಳಿಗೆ ನೀವು ಮೀಸಲಿಡಬೇಕು. ಆ ಮೂಲಕ ನಾವೇನಿವತ್ತು ರಾಜಕೀಯ ಕ್ಷೇತ್ರದಲ್ಲಿ ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಆ ರಾಷ್ಟ್ರೀಯ ವಿಚಾರಧಾರೆಯನ್ನ ಮತ್ತಷ್ಟು ಬಲಪಡಿಸುವಂತಹ ಅನಿವಾರ್ಯತೆ ಇದೆ ಎನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ನಿಮ್ಗೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ನಿಕಟಪೂರ್ವ ಜಿಲ್ಲಾಧ್ಯಕ್ಷರಿಗೆ ವಂದಿಸಬಹುದು. ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ಬರೋದಲ್ಲ, ಶಿರ್ತಾಡಿ, ಗುತ್ತಿಗೆ, ಮೂಡಬಿದ್ರಿ ನಗರ ಮಹಾಶಕ್ತಿ ಕೇಂದ್ರದ ಸಮಸ್ತ ಕಾರ್ಯಕರ್ತ ಮಿತ್ರರ ಉದ್ದೇಶದ ಪಾತ್ರ ಮೇಲೆ ನಮ್ಮ ನೆಚ್ಚಿನ ಲೋಕಸಭಾ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್. ಭಾರತ್ ಮಾತಾ ಕಿ भारत माता की जय, भारत माता की जय, भारत माता की जय, भारतीय जनता पार्टी के जय, नरेंद्र मोदी के जय, जय श्री राम, 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 जय श्री राम. ಮುಲ್ಕಿ ಮೂಡುಬಿದ್ರೆ ಮಂಡಲದ ಬೆಳುವಾಯಿ, ಶಿರ್ತಾಡಿ, ಗುತ್ತಿಗೆ ಮತ್ತು ಮೂಡುಬಿದ್ರೆ ನಗರ ಮಹಾಶಕ್ತಿ ಕೇಂದ್ರಗಳ ಈ ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮುಲ್ಕಿ ಮೂಡುಬಿದ್ರೆಯ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ದಿನೇಶ್ ಪುತ್ರನವರೇ, ಮುಲ್ಕಿ ಮೂಡುಬಿದ್ರೆಯ ಶಾಸಕರು, ಆತ್ಮೀಯರು, ನನ್ನ ಮಾರ್ಗದರ್ಶಕರು, ಹಿತೈಷಿಗಳು ಆಗಿರುವಂಥ ಶ್ರೀಮನಾಥ್ ಕೋಟ್ಯಾನವರೇ, ಮುಲ್ಕಿ ಮೂಡುಬಿದ್ರೆಯ ಚುನಾವಣಾ ಸಂಚಾಲಕರಾಗಿರುವಂಥ ಆತ್ಮೀಯರಾಗಿರುವ ಈಶ್ವರ್ ಕಟೀಲ್ ಅವರೇ, ಚುನಾವಣೆಯ ಪ್ರಭಾರಿಗಳಾಗಿರುವಂಥ ಆತ್ಮೀಯರಾಗಿರುವ ಚಂದ್ರಶೇಖರ್ ರಾವ್ ಬಪ್ಪಳ್ಳಿ ಅವರೇ, ಜಿಲ್ಲೆಯ ಉಪಾಧ್ಯಕ್ಷರುಗಳಾಗಿರುವಂಥ ಶಾಂತಿ ಪ್ರಸಾದ್ ಹೆಗಡೆ ಅವರೇ, ಸುನೀಲ್ ಆಳ್ವಾ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರು ಆತ್ಮೀಯರಾಗಿರುವ ಸುದರ್ಶನ್ ಮೂಡುಬಿದ್ರೆ ಅವರೇ, ಮುಲ್ಕಿ ಮೂಡುಬಿದ್ರೆ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಮಿತ್ರರಾಗಿರುವ ರಂಜಿತ್ ಪೂಜಾರಿ ಅವರೇ, ಹರಿಪ್ರಸಾದ್ ಅವರೇ, SC ಮೋರ್ಚಾದ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ
ಜಗನ್ನಾಥ್ ಬೆಳವಾಯಿ ಅವರೇ, 3 ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರಾಗಿರುವಂಥ ಸೋಮನಾಥ್ ಅಣ್ಣ, ನಾಗವರ್ಮ ಜೈನ್ ಅವರೇ, ಲಕ್ಷ್ಮಣ್ ಪೂಜಾರಿ ಅವರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಹಿರಿಯರಾದ ಭುವನಾಭಿರಾಮ್ ಉಡುಪರೆ, ಕೃಷ್ಣರಾಜ್ ಹೆಗಡೆ ಅವರೇ, KR ಪಂಡಿತ್ ಅವರೇ, ದಯಾನಂದ್ ಪೈ ಅವರೇ, ಮೇಘನಾಥ್ ಶೆಟ್ರೆ, ಮೂಡುಬಿದ್ರೆ ನಗರಸಭೆಯ ಮಾಜಿ ಅಧ್ಯಕ್ಷರಾಗಿರುವ ಪ್ರಸಾದ್ ಭಂಡಾರಿ ಅವರೇ ಸೇರಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ ಮಿತ್ರರೇ, ನಾನು ಎಲ್ಲ ಕಡೆ ಹೋದಲ್ಲಿ ಬಂದಲ್ಲಿ ಒಂದು ಮಾತನ್ನು ಹೇಳ್ತೇನೆ, ಅದು ಹೇಳಲೇಬೇಕು ಈ ಸಂದರ್ಭದಲ್ಲಿ. ಒಬ್ಬ ಕಾರ್ಯಕರ್ತನಿಗೆ ಅತ್ಯಂತ ಸಂತೋಷದ ಕ್ಷಣ, ಅತ್ಯಂತ ಸಂಭ್ರಮದ ಕ್ಷಣ, ಅತ್ಯಂತ ಹೆಮ್ಮೆಯ ಕ್ಷಣ. ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಲ್ಲಿ ಇವತ್ತು ಅತ್ಯಂತ ನಿರ್ಣಾಯಕವಾದ ಭಾರತದ ಚುನಾವಣೆಯಲ್ಲಿ ಅತ್ಯಂತ ಪ್ರತಿಷ್ಠಿತವಾದಂತಹ ಲೋಕಸಭಾ ಕ್ಷೇತ್ರವಾದಂತಹ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಪ್ರತಿನಿಧಿಸಲಿಕ್ಕೆ, ಈ ಜಿಲ್ಲೆಯ ಜನರನ್ನ ಪ್ರತಿನಿಧಿಸಲಿಕ್ಕೆ ನನಗೊಂದು ಅವಕಾಶವನ್ನು ಕೊಟ್ಟ ಭಾರತೀಯ ಜನತಾ ಪಾರ್ಟಿ ಇದೊಂದು ಅತ್ಯಂತ ಸಂಭ್ರಮದ ಕ್ಷಣ ನನಗೆ, ಇದೊಂದು ಅತ್ಯಂತ ಹೆಮ್ಮೆಯ ಕ್ಷಣ ನನಗೆ. ಈ ಜವಾಬ್ದಾರಿಯನ್ನು ಅತ್ಯಂತ ವಿನಮ್ರತೆಯಿಂದ ವಿನೀತನಾಗಿ ನನ್ನೆಲ್ಲ ಕಾರ್ಯಕರ್ತ ಮಿತ್ರರ ಮುಂದೆ ಸ್ವೀಕಾರವನ್ನು ಮಾಡ್ತೇನೆ ಮತ್ತು ಈ ಸಂದರ್ಭದಲ್ಲಿ ಅತ್ಯಂತ ಜವಾಬ್ದಾರಿತವಾಗಿ ನಿಮ್ಮ ಮುಂದೆ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಅವಕಾಶ ನಮಗೆ ಸಿಗಬೇಕಾದ್ರೆ, ಈ ಜವಾಬ್ದಾರಿ ಪಾರ್ಟಿಯ ಹಿರಿಯರು ನಮಗೆ ಕೊಡಬೇಕಾದ್ರೆ ಖಂಡಿತವಾಗಿಯೂ ಇದು ನಾನು ನಂಬಿರುವ ಈ ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ, ನನ್ನ ಪೂರ್ವಜನ್ಮದ ಪುಣ್ಯದ ಕಾರಣಕ್ಕೆ, ಈ ಕಾರ್ಯಕರ್ತರಿಗಿರುವಂತಹ ಪ್ರೀತಿ, ವಿಶ್ವಾಸ, ಪ್ರಾರ್ಥನೆ, ಹಾರೈಕೆಯನ್ನು ನೀವು ಮಾಡಿದ್ದೀರಾ, ಅದರ ಕಾರಣಕ್ಕೆ ಅಂತ ನಾನಂತೂ ಖಂಡಿತವಾಗಿ ಭಾವಿಸ್ತಾ ಇದ್ದೇನೆ. ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಸಂಘಟನಾತ್ಮಕವಾದಂತಹ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ವಿಚಾರದ ಆಧಾರದಲ್ಲಿ ಸಂಘಟನೆಯನ್ನು ಕಟ್ಟಿದಂತಹ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ಯಕರ್ತರ ಆಧಾರದಲ್ಲಿ ಸಂಘಟನೆಯನ್ನು ಕಟ್ಟಿದಂತಹ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇಲ್ಲದಿದ್ರೆ, ಕಾರ್ಯಕರ್ತರ ಪ್ರೀತಿ ವಿಶ್ವಾಸವನ್ನು ಪಡೆಯದಿದ್ರೆ ಯಾರಿಗೂ ಯಾವುದೇ ಅವಕಾಶ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅವಕಾಶ ಸಿಕ್ಕಿದ್ರು ಅವರು ಅದರಲ್ಲಿ ಯಶಸ್ಸಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಮಾತನ್ನು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡು ಇನ್ನು ಮುಂದೆ ಕೂಡ ಈ ವಿಚಾರವನ್ನು ಸದಾ ಮನಸ್ಸಲ್ಲಿ ಇಟ್ಕೊಂಡು ನಾನು ಕೆಲಸವನ್ನು ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಈ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಯಾವ ರೀತಿಯ ಶ್ರಮವನ್ನು ಪಟ್ಟಿದ್ದಾರೆ, ಯಾವ ರೀತಿ ಸಂಘಟನೆಯನ್ನು ಕಟ್ಟಿದ್ದಾರೆ, ನಾವು ಏನೂ ಇಲ್ಲದಿರುವಂತಹ ಸಂದರ್ಭದಲ್ಲಿ, ಒಂದು ಬೂತಲ್ಲಿ 1 ವೋಟ್ ನಮಗೆ ಬರುತ್ತಿರುವಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಧ್ವಜವನ್ನು ನಿರಂತರವಾಗಿ ಎತ್ತಿ ಹಿಡಿದು ಈ ಜಿಲ್ಲೆಯಲ್ಲಿ ಪಾರ್ಟಿಯನ್ನ ಇವತ್ತು 8ರಲ್ಲಿ 7 ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲುವಂತ ಪರಿಸ್ಥಿತಿಗೆ ಮುಟ್ಟಿಸಿದ. ನಿರಂತರವಾಗಿ ನಮ್ಮ ಲೋಕಸಭಾ ಸದಸ್ಯರನ್ನ ಗೆಲ್ಲಿಸುವಂತಹ ಪರಿಸ್ಥಿತಿಗೆ ಮುಟ್ಟಿದ. ನಮ್ಮೆಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಗೆಲ್ಲಿಸುವಂಥದ್ದು, ತಾಲೂಕು ಪಂಚಾಯತ್ನಲ್ಲಿ ಗೆಲ್ಲಿಸುವಂಥದ್ದು, ಜಿಲ್ಲಾ ಪಂಚಾಯತ್ನಲ್ಲಿ ಗೆಲ್ಲಿಸುವಂಥದ್ದು ಹಂತಕ್ಕೆ ನಾವು ಈ ಸಂಘಟನೆಯನ್ನು ಮುಟ್ಟಿಸಿದ್ರೆ ಅದು ಕೇವಲ ಕಾರ್ಯಕರ್ತರ ಶ್ರಮ ಮತ್ತು ನಿರಂತರ ಶ್ರಮ, ನಿರಂತರ ಹೋರಾಟದ ಕಾರಣಕ್ಕೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಯಾವುದೇ ಭ್ರಮೆಯಲ್ಲಿಲ್ಲ. ನಾನು ಇದನ್ನು ಅತ್ಯಂತ ವಿಶ್ವಾಸದಿಂದ, ನಂಬಿಕೆಯಿಂದ, ಜವಾಬ್ದಾರಿಯುತವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾವುದೇ ಭ್ರಮೆಯಲ್ಲಿಲ್ಲ. ಹೋದಲ್ಲಿ ಬಂದಲ್ಲಿ ನನಗೆ ಸಿಗ್ತಾ ಇರುವಂತಹ ಸ್ವಾಗತ, ನನಗೆ ಬರ್ತಾ ಇರುವಂತಹ ಫೋನ್ ಕರೆಗಳು, ನನಗೆ ಬರ್ತಾ ಇರುವಂತಹ ಶುಭಾಶಯದ ಕರೆಗಳು, ಹಿರಿಯರು ಕೊಡ್ತಾ ಇರುವಂತಹ ಆಶೀರ್ವಾದ, ಕಿರಿಯರು ತೋರಿಸ್ತಾ ಇರುವಂತಹ ಪ್ರೀತಿ, ಈ ಜಿಲ್ಲೆಯ ಜನರು ತೋರಿಸ್ತಾ ಇರುವಂತಹ ಪ್ರೀತಿ, ಇದು ಯಾವುದು ನನಗೆ ಸಿಗ್ತಾ ಇದೆ ಅನ್ನುವಂಥ ಭ್ರಮೆಯಲ್ಲಿ ನಾನಿಲ್ಲ. ಇದು ನನ್ನ ಸಂಘಟನೆಗೆ ಸಿಗ್ತಾ ಇರುವಂತಹ ಗೌರವ, ನನ್ನ ಸಂಘಟನೆ ಮೇಲೆ ಜನ ತೋರಿಸ್ತಾ ಇರುವಂತಹ ಪ್ರೀತಿ, ನಮ್ಮ ಕಾರ್ಯಕರ್ತರ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿ, ನಾವೆಲ್ಲ ಆರಾಧನೆ ಮಾಡ್ತಾ ಇರುವಂತಹ ಆ ನರೇಂದ್ರ ಮೋದಿಯ ನಾಯಕತ್ವದ ಮೇಲೆ ತೋರಿಸ್ತಾ ಇರುವಂತಹ ಪ್ರೀತಿ ಅನ್ನುವಂಥ ಸ್ಪಷ್ಟ ಅರಿವು ನನಗೆ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾವುದೇ ಭ್ರಮೆಯಲ್ಲಿಲ್ಲ, ಯಾವುದೇ ಭ್ರಮೆಯಲ್ಲಿ ಇರಬಾರ್ದು ಅನ್ನುವಂಥ ಅರಿವನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳ, ಒಂದು ಅತ್ಯಂತ ಸಂತೋಷದ ಕ್ಷಣ ನನಗಿದು. ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಸಂಘಟನಾತ್ಮಕವಾಗಿ ಗಟ್ಟಿಯಾದಂಥ ಜಿಲ್ಲೆ. ಕಾರ್ಯಕರ್ತ ಪ್ರತಿ ಬೂತಲ್ಲಿ ಇರುವಂತಹ ಜಿಲ್ಲೆ. ಪ್ರತಿ ಬೂತ್ನಲ್ಲಿ ನಮ್ಮ ಕಾರ್ಯಕರ್ತರು ಈ ಪಾರ್ಟಿಯ ಧ್ವಜವನ್ನು ಎತ್ತಿ ಹಿಡಿದು ಹೋರಾಟ ಮಾಡ್ತಿರುವಂತಹ ಒಂದು ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ತುಳುನಾಡು ದೈವದೇವರ ನಾಡಿದು. ಇಂಥ ಒಂದು ಜಿಲ್ಲೆಯನ್ನ ಸಂಘಟನೆಯಲ್ಲಿ ಪ್ರತಿನಿಧಿಸಲಿಕ್ಕೆ, ಜಿಲ್ಲೆಯ ಜನರನ್ನ ಪ್ರತಿನಿಧಿಸಲಿಕ್ಕೆ ಒಂದು ಅವಕಾಶ ಪಾರ್ಟಿಯ ಹಿರಿಯರು ನಮ್ಗೆ ಮಾಡಿಕೊಟ್ಟಿದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ಒಂದು ಗೌರವ, ಇದಕ್ಕಿಂತ ದೊಡ್ಡ ಒಂದು ಅವಕಾಶ
ಇದಕ್ಕಿಂತ ದೊಡ್ಡ ಜವಾಬ್ದಾರಿ ಇನ್ನೇನು ಒಬ್ಬ ಕಾರ್ಯಕರ್ತನಿಗೆ ಸಿಗಬೇಕು. ನನಗಿಂತ ಹೆಚ್ಚು ಕೆಲಸ ಮಾಡಿದವರು, ನನಗಿಂತ ಹೆಚ್ಚು ಶ್ರಮ ಪಟ್ಟವರು, ನನಗಿಂತ ಹೆಚ್ಚು ಪ್ರಾಯದಲ್ಲಿ ಹೆಚ್ಚಿರುವವರು ಎಲ್ಲರೂ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಯುವಕನಿಗೆ, ಒಬ್ಬ ಕಾರ್ಯಕರ್ತನಿಗೆ, ಒಬ್ಬ ಸೈನ್ಯದಲ್ಲಿ ಕೆಲಸ ಮಾಡಿರುವ ಕಾರಣಕ್ಕೆ ಆ ಸೈನ್ಯಕ್ಕೆ ಕೊಟ್ಟ ಗೌರವ, ಸೈನಿಕರಿಗೆ ಕೊಟ್ಟ ಗೌರವ ಅಂತ ನಾನಂತೂ ಖಂಡಿತವಾಗಿ ಭಾವಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾನು ಇದನ್ನು ಮತ್ತೆ ಮತ್ತೆ ನಿಮ್ಗೆ ಯಾಕೆ ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಅಂದ್ರೆ, ನಾನು ಯಾವುದೇ ಭ್ರಮೆಯಲ್ಲಿಲ್ಲ. ಕಳೆದ 10 ವರ್ಷದಲ್ಲಿ ಈ ಸಂಘಟನೆಯಲ್ಲಿ ಕೆಲಸ ಮಾಡಿರುವಾಗ ನನಗೆ ಬಂದಿರುವ ಹಿರಿಯರು ಕೊಟ್ಟಂತಹ ದೊಡ್ಡ ಬಳುವಳಿ ಏನಂದ್ರೆ, ಒಬ್ಬ ಕಾರ್ಯಕರ್ತನ ಮಾನಸಿಕತೆಯನ್ನು ಬೆಳೆಸುವಂಥದ್ದು. ನಾನು ಯುವ ಮೋರ್ಚಾದ ಜವಾಬ್ದಾರಿಯನ್ನು ಪಡೆದು, ಜಿಲ್ಲೆಯ ಜವಾಬ್ದಾರಿಯನ್ನು ಪಡೆದು ಬೇರೆ ಬೇರೆ ಹಂತದಲ್ಲಿ ಸಂಘಟನೆಯ ಕೆಲಸವನ್ನು ಮಾಡ್ತಿರುವಂತಹ ಸಂದರ್ಭದಲ್ಲಿ ನಾನು ಸೈನ್ಯದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡಿ ಬಂದವನು. ಸೈನ್ಯದ ಅಧಿಕಾರಿಯ ಮಾನಸಿಕತೆ ಯಾವ ರೀತಿ ಇರ್ತದೆ, ಅಲ್ಲಿ ಯಾವ ರೀತಿಯ ಕೆಲಸವನ್ನು ಮಾಡ್ತೇನೆ, ಆ ಮಾನಸಿಕತೆಯಿಂದ ಇವತ್ತೊಬ್ಬ ಕಾರ್ಯಕರ್ತನ ಮಾನಸಿಕತೆಗೆ ಬದಲಾಗಬೇಕಾದ್ರೆ ಇದು ಕೇವಲ ನಮ್ಮ ಸಂಘಟನೆಯ ಕಾರ್ಯ ಪದ್ಧತಿಯ ಕಾರಣಕ್ಕೆ, ನಮ್ಮ ಸಂಘಟನೆಯ ಹಿರಿಯರ ಕಾರಣಕ್ಕೆ, ಅವರ ನಿರಂತರ ಮಾರ್ಗದರ್ಶನದ ಕಾರಣಕ್ಕೆ, ಕಾರ್ಯಕರ್ತರು ಹಲವಾರು ಕಡೆ ತೋರಿಸಿರುವಂತಹ ಪ್ರೀತಿ, ಅವರ ಒಡನಾಟದ ಕಾರಣಕ್ಕೆ ಅಂತ ನಾನಂತೂ ಖಂಡಿತವಾಗಿ ಭಾವಿಸ್ತಾ ಇದ್ದೇನೆ. ಹಾಗಾಗಿ ಇಂತಹ ಒಂದು ವಿಶೇಷವಾದ ಸಂದರ್ಭದಲ್ಲಿ, ಒಂದು ವಿಶೇಷವಾದ ಚುನಾವಣೆಯನ್ನು ನಾವು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ, ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಚುನಾವಣೆ, ಹಿಂದುತ್ವದ ಪ್ರತಿಷ್ಠಾಪನೆ ಮಾಡುವಂತಹ ಚುನಾವಣೆ, ಹಿಂದೂ ಸಮಾಜಕ್ಕೆ ಗೌರವ ಕೊಡುವಂತಹ ಚುನಾವಣೆಯನ್ನು ಎದುರಿಸುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದನ್ನು ಅತ್ಯಂತ ಜವಾಬ್ದಾರಿತವಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಬಂಧುಗಳ, ಒಂದು ನಿರ್ಣಾಯಕವಾದ ಚುನಾವಣೆಯಲ್ಲಿ ನಾವಿದ್ದೇವೆ. 2024ರ ಚುನಾವಣೆ, 2024ರ ಚುನಾವಣೆ ಇದು ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಚುನಾವಣೆ. 2014ರ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಆ ಸಂದರ್ಭದಲ್ಲಿ ಚುನಾವಣೆಯನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಎಲ್ಲರೂ ನಮಗೆ ತಮಾಷೆಯನ್ನು ಮಾಡ್ತಾ ಇದ್ರು. ಅವ್ರು ಹೇಳುವಾಗ, ಈ ಬಾರಿ ನಾವು ಬಹುಮತದ ಸರ್ಕಾರವನ್ನು ಮಾಡ್ತೇವೆ, 272 ಸ್ಥಾನವನ್ನು ಪಡಿತೇವೆ ಅಂತ ಹೇಳುವಾಗ, ಎಲ್ಲಿಯ 180 ಅಟಲ್ ಬಿಹಾರಿ ವಾಜಪೇಯಿ ಅತ್ಯಂತ ಹೆಚ್ಚಿನ ಸ್ಥಾನವನ್ನು ಪಡೆದದಂದ್ರೆ 182 ಅಂಕಿಅಂಶಗಳು ಚಂದ್ರಶೇಖರ ರಾಯರಿಗೆ ಗೊತ್ತಿದೆ. 182, 86, ಅಲ್ಲಿಂದ ಎಲ್ಲಿಗೆ 272. ನೀವು ಪೂರ್ವದಲ್ಲಿ ಇಲ್ಲ, ದಕ್ಷಿಣದಲ್ಲಿ ಇಲ್ಲ ಅನ್ನುವಂಥ ಉಲ್ಲೇಖವನ್ನು ತುಂಬ ಜನ ಮಾಡಿದರು. ಆದರೆ ನರೇಂದ್ರ ಮೋದಿ ಅವರು ನಮ್ಮ ಕಾರ್ಯಕರ್ತರ ಮೇಲೆ ವಿಶ್ವಾಸ ಇಟ್ಟು, ಈ ಜಿಲ್ಲೆ, ಈ ರಾಜ್ಯದ, ಈ ದೇಶದ ಜನರ ಮೇಲೆ ವಿಶ್ವಾಸವನ್ನು ಇಟ್ಟು 272 ಸ್ಥಾನವನ್ನು ನಾವು ಪಡಿತೇವೆ ಅನ್ನುವಂಥ ಒಂದು ಸಂಕಲ್ಪವನ್ನು ಮಾಡಿದರು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡಿದೆವು. ಜನ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ನಾವು 272 ಸ್ಥಾನವನ್ನು ಆ ಸಂದರ್ಭದಲ್ಲಿ ಪಡೆದೆವು. 2019ರಲ್ಲಿ ಮತ್ತೆ ನಾವು 300ರ ಮೇಲೆ ಪಡಿತೇವೆ ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಿದೆವು. ಆ ಸಂದರ್ಭದಲ್ಲೂ ನಮಗೆ ತಮಾಷೆಯನ್ನು ಮಾಡಿದ್ರು, 272 ಮ್ಯಾಕ್ಸಿಮಮ್, ನಿಮ್ಮದು 272ಕ್ಕಿಂತ ಜಾಸ್ತಿ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲೂ ಕೂಡ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟರು. ನರೇಂದ್ರ ಮೋದಿ ಅವರು 5 ವರ್ಷದ ಸಾಧನೆಯನ್ನು ನೋಡಿದ್ರು. ನಾವೇನು ಬದ್ಧತೆಯನ್ನು ಇಟ್ಕೊಂಡಿವ, ನಾವೇನು ಘೋಷಣೆಯನ್ನು ಮಾಡಿದೆವು ಅದನ್ನು ಸಾಧಿಸಿದ್ದಕ್ಕಾಗಿ 300 ಸ್ಥಾನಗಳನ್ನು ಕೂಡ ಕೊಟ್ಟು 303ಕ್ಕೆ ತಲುಪಿದೆವು ನಾವು. ಈ ಬಾರಿ ನಾವು ಹೇಳ್ತಾ ಇದ್ದೇವೆ, ಅಬ್ಕಿ ಬಾರ್ 400 ಪಾರ್ ಅನ್ನುವಂಥದ್ದು, 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ಪಡಿತೀವಿ ಅನ್ನುವಂಥ ಘೋಷಣೆಯನ್ನು ಪ್ರಧಾನಮಂತ್ರಿ ಮಾಡಿದ್ದಾರೆ. ಮತ್ತೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು, ಮತ್ತೆ ಈ ದೇಶದ ಜನರ ಮೇಲೆ ವಿಶ್ವಾಸ ಇಟ್ಟು, ಮತ್ತೆ ನಾವು ಕೆಲಸ ಮಾಡಿರುವ ಸಾಧನೆಯ ಮೇಲೆ ಭರವಸೆಯನ್ನು ಇಟ್ಟುಕೊಂಡು ಪ್ರಧಾನಮಂತ್ರಿ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ಮತ್ತು ಅತ್ಯಂತ ವಿಶ್ವಾಸದಿಂದ ನಾವು ಇವತ್ತು ಹೇಳಬೇಕು, ಅಬ್ಕಿ ಬಾರ್ 400 ಪಾರ್ ಹಾಗೆ ಆಗ್ತದೆ. ಯಾರು ಏನೇ ಹೇಳಲಿ, ಮತ್ತೆ ನರೇಂದ್ರ ಮೋದಿ ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಮತ್ತೆ ನರೇಂದ್ರ ಮೋದಿ 400 ಸ್ಥಾನಗಳನ್ನು ಪಡೆದು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ. ಯಾಕೆಂದ್ರೆ ಜನ ಇವತ್ತು ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರು ಅವರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಸಮಾಜದ ಎಲ್ಲ ವರ್ಗದ ಜನರನ್ನು ಅವರು ಕಳೆದ 10 ವರ್ಷದಲ್ಲಿ ತಲುಪುವಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ದೇಶದ ರೈತರನ್ನ, ಈ ದೇಶದ ಬಡವರನ್ನ, ಈ ದೇಶದ ಮಹಿಳೆಯರನ್ನ, ಈ ದೇಶದ ಯುವ ಸಮೂಹವನ್ನ ತಲುಪುವಂತ ಒಂದು ಪ್ರಯತ್ನವನ್ನು ಪ್ರಧಾನಮಂತ್ರಿಯವರು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಮಾಡಿರುವ ಯೋಜನೆಗಳನ್ನು, ಅವರ ಅನುಷ್ಠಾನಕ್ಕೆ ತಂದಿರುವ ಯೋಜನೆಗಳ ಉಲ್ಲೇಖವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಅವರು ಆಡಳಿತದಲ್ಲಿ ತಂದಿರುವ ಸುಧಾರಣೆಗಳನ್ನು, ಯಾವ ರೀತಿಯ ಬದಲಾವಣೆಯನ್ನು, ಒಂದು ದಿಕ್ಕನ್ನು ಚೇಂಜ್ ಮಾಡಿದ್ದಾರೆ ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಬಂಧುಗಳ, ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿದ್ರು, ₹1 ಡೆಲ್ಲಿಯಿಂದ ಕಳಿಸಿದ್ರೆ 85 ಪೈಸೆ ಮಧ್ಯದಲ್ಲಿ ಸೋರಿ ಹೋಗ್ತದೆ, 15 ಪೈಸೆ ಮಾತ್ರ ಜನರಿಗೆ ತಲುಪ್ತದೆ ಅಂತ ದೇಶದ ಪ್ರಧಾನಮಂತ್ರಿ ಹೇಳಿದ ಮಾತು. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ನಮ್ಮ ಪ್ರಧಾನಮಂತ್ರಿ ಕೇವಲ ಯೋಜನೆ ಘೋಷಣೆ ಮಾಡೋದಲ್ಲಿ ಅವರು ನಿಸ್ಸೀಮರಲ್ಲ.
ಆ ಯೋಜನೆಯನ್ನು ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡೋದು, ಆ ಯೋಜನೆಯ ಸೌಲಭ್ಯವನ್ನು ಪ್ರತಿಯೊಬ್ಬ ಮನೆಗೆ ತಲುಪಿಸುವುದು, ಅವನ ಕೈಗೆ ತಲುಪಿಸುವಂಥ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಯಾರಾದರೂ ಮಾಡಿದರೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಪ್ರತಿಯೊಂದು ಯೋಜನೆಯ ಅನುಷ್ಠಾನ, ಪ್ರತಿಯೊಂದು ಯೋಜನೆ ಲಾಭಾರ್ಥಿಯ ಮನೆಗೆ ತಲುಪ್ತಾ ಇದೆ ಅಂತ ಒಂದು ಸಾಧನೆಯನ್ನು ಮಾಡಿದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಪ್ರತಿಕೂಲ ಪರಿಸ್ಥಿತಿಯಲ್ಲಿ 2014ರ ಸಂದರ್ಭದಲ್ಲಿ ನಾವು ಆಡಳಿತವನ್ನು ತೆಗೆದುಕೊಂಡಂತಹ ಸಂದರ್ಭದಲ್ಲಿ ನಾವು ಫ್ರೆಜೈಲ್ 5 ಅಂತ ನಮ್ಮನ್ನು ಕರಿತಾ ಇದ್ವಿ. ವಿಶ್ವದ ಅತ್ಯಂತ 5 ದುರ್ಬಲ ಆರ್ಥಿಕತೆಗಳಲ್ಲಿ ಯಾವುದಾದ್ರೂ ಒಂದು ಇದ್ರೆ ಅದು ಭಾರತ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ. ಅಲ್ಲಿಂದ ಇವತ್ತು ವಿಶ್ವದ 5ನೇ ದೊಡ್ಡ ಆರ್ಥಿಕತೆಗೆ ನಾವು ತಲುಪಬೇಕಿದ್ರೆ ಯಾವ ರೀತಿಯ ಸಾಧನೆಯನ್ನು ನಾವು ಮಾಡಿರಬೇಕಿತ್ತು. ಮಧ್ಯದಲ್ಲಿ ಕೋವಿಡ್ ಬಂತು, ಮಧ್ಯದಲ್ಲಿ ಪಾಕಿಸ್ತಾನದ ಸಮಸ್ಯೆ ಬಂತು, ಮಧ್ಯದಲ್ಲಿ ಚೀನಾದ ಸಮಸ್ಯೆ ಬಂತು. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ನಮ್ಮ ಪ್ರಧಾನಮಂತ್ರಿಯ ಆರ್ಥಿಕ ಶಿಸ್ತಿನ ಕಾರಣಕ್ಕೆ, ಯೋಜನೆಯ ಅನುಷ್ಠಾನದ ಬಗೆಗಿನ ಬದ್ಧತೆಯ ಕಾರಣಕ್ಕೆ, ಅಧಿಕಾರಿಗಳನ್ನು ಕೆಲಸ ಮಾಡಿಸುವ ತಾಕತ್ತಿನ ಕಾರಣಕ್ಕೆ ಮತ್ತು ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಮುಕ್ತ ಒಂದು ರಾಷ್ಟ್ರ ನಿರ್ಮಾಣದ ಕಾರಣಕ್ಕೆ ಇಷ್ಟೊಂದು ಯಶಸ್ವಿಯಾಗಿ ಫ್ರೆಜೈಲ್ 5ನಿಂದ ದುರ್ಬಲ 5 ಆರ್ಥಿಕತೆಯಿಂದ ಇವತ್ತು 5ನೇ ದೊಡ್ಡ ಆರ್ಥಿಕತೆಗೆ ನಾವು ತಲುಪಿದ್ದೇವೆ. ಅಂತ ಒಂದು ಪ್ರಧಾನಮಂತ್ರಿಯನ್ನು ನಾವು ಪಡೆದಿದ್ದೇವೆ. ಅವರು ಕಳೆದ 10 ವರ್ಷ ಒಂದು ರಜೆಯನ್ನು ತೆಗೆದುಕೊಳ್ಳಿಲ್ಲ. ಈ ದಿನದ 24 ಗಂಟೆ ಕೆಲಸ ಮಾಡ್ತಾರೆ, 365 ದಿವಸ ಕೆಲಸ ಮಾಡ್ತಾರೆ. ಇದನ್ನು ಕೇಳಿದ್ದೇವೆ, ನಾವು ನೋಡಿದ್ದೇವೆ. ನಾವು ಸಾಧಾರಣವಾದ ನಾಯಕತ್ವ ಅಲ್ಲ ಇದು ಬಂಧುಗಳು. ಇಂಥ ಒಂದು ನಾಯಕತ್ವ ಸಿಕ್ಕಿರುವ ಸಂದರ್ಭದಲ್ಲಿ, ಇಂಥ ಒಂದು ಯುಗ ಪುರುಷನ ನಾಯಕತ್ವದ ಸಂದರ್ಭದಲ್ಲಿ ವಿಚಾರದ ಬಗೆಗಿನ ಬದ್ಧತೆ ಅವರದ್ದು, ಯಾವುದೇ ಕಾಂಪ್ರಮೈಸ್ ಅವರು ವಿಚಾರದಲ್ಲಿ ಮಾಡಲಿಲ್ಲ. ಕಳೆದ 10 ವರ್ಷದ ಅವರ ಮತ್ತೊಂದು ದೊಡ್ಡ 2 ಸಾಧನೆಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕು. ಆರ್ಟಿಕಲ್ 370 ಅವರು ಯಾವ ರೀತಿ ತೆಗೆದರು ಅನ್ನುವಂಥದ್ದನ್ನು ನಾವು ನೋಡಬೇಕು. ಆರ್ಟಿಕಲ್ 370ಯ ಕಾರಣಕ್ಕೆ ನಮ್ಮ ಪಾರ್ಟಿಯ ಉದಯ ಆಯಿತು. ಈ ದೇಶದಲ್ಲಿ ನಮ್ಮ ಪಾರ್ಟಿ ಜನಸಂಘದ ಉದಯ ಯಾಕಾಯ್ತು ಅಂತ ಕೇಳಿದ್ರೆ, ಈ ದೇಶದಲ್ಲಿ 2 ಕಾನೂನು ಇರಬಾರ್ದು, 2 ಪ್ರಧಾನಿ ಇರಬಾರ್ದು ಅನ್ನುವಂಥ ಕಾರಣಕ್ಕೆ ನಮ್ಮ ಪಾರ್ಟಿಯ ಉದಯ ಆಯಿತು. ಆ ವಿಚಾರದ ಬದ್ಧತೆಯನ್ನು ಇವತ್ತಿನವರೆಗೆ ಉಳಿಸಿಕೊಂಡು ಆರ್ಟಿಕಲ್ 370 ಎಲ್ಲರ ಒಪ್ಪಿಗೆಯನ್ನು ಪಡೆದುಕೊಂಡು ಈ ದೇಶದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ತಾವು ಕೊಟ್ಟಿರುವ ಶಕ್ತಿಯ ಕಾರಣಕ್ಕೆ, ತಾವು ಕೊಟ್ಟಿರುವ ಬಹುಮತದ ಕಾರಣಕ್ಕೆ, ಈ ದೇಶದ ಜನ ಕೊಟ್ಟಿರುವ ಶಕ್ತಿಯ ಕಾರಣಕ್ಕೆ ಅತ್ಯಂತ ಸುಲಲಿತವಾಗಿ ತೆಗೆದುಕೊಂಡು ಇಡೀ ರಾಷ್ಟ್ರವನ್ನು ಅಖಂಡವಾಗಿ ಸಮೃದ್ಧವಾಗಿ ಬೆಳೆಸುವ ಸಂಕಲ್ಪವನ್ನು ನಮ್ಮ ಪ್ರಧಾನಮಂತ್ರಿ ಮಾಡಿದ್ದಾರೆ. ನಾನು ಸೈನ್ಯದಲ್ಲಿ ಕೆಲಸ ಮಾಡಿ ಬಂದವನು, ಕಾಶ್ಮೀರದಲ್ಲಿ ಓಡಾಡಿದವನು, ಕಾಶ್ಮೀರದ ಜನರ ಜೊತೆ ಸಂವಾದವನ್ನು ಮಾಡಿದವನು, ಕಾಶ್ಮೀರದ ಜನರ ಜೊತೆ ಆರ್ಟಿಕಲ್ 370 ಇರುವಂಥ ಸಂದರ್ಭದಲ್ಲಿ, ಆರ್ಟಿಕಲ್ 370 ಇಲ್ಲದಿರುವಂಥ ಸಂದರ್ಭದಲ್ಲಿ, 2 ಸಂದರ್ಭದಲ್ಲಿ ಸಂವಾದವನ್ನು ಮಾಡಿದ್ದೇನೆ ನಾನು. ಬಂಧುಗಳೇ, ಆರ್ಟಿಕಲ್ 370 ಮುಖಾಂತರ ಯಾವುದೇ ಒಬ್ಬ ಕಾಶ್ಮೀರಿಗೆ ಲಾಭ ಆಗಲಿಲ್ಲ. ಲಾಭ ಆಗಿರುವುದು ಈ ರಾಷ್ಟ್ರದ 2 ಕುಟುಂಬಗಳಿಗೆ ಮಾತ್ರ. ನಾವು ಸತ್ಯವನ್ನು ನಿರಂತರವಾಗಿ ಹೇಳಬೇಕು. ಸತ್ಯವನ್ನು ಹೇಳುವುದರಲ್ಲಿ ಯಾವುದೇ ಮುಚ್ಚುಮರೆ ಇರಬಾರ್ದು. ಆರ್ಟಿಕಲ್ 370 ಯಾರಿಗಾದ್ರೂ ಲಾಭ ಆಗಿದ್ರೆ ಅದು ಅಬ್ದುಲ್ಲಾ ಕುಟುಂಬಕ್ಕೆ ಮತ್ತು ನೆಹರು ಕುಟುಂಬಕ್ಕೆ ಮಾತ್ರ. ಇವತ್ತು ತೊಂದರೆ ಯಾರಿಗಾದ್ರೂ ಆಗಿದ್ರೆ ಆ 2 ಕುಟುಂಬಕ್ಕೆ ಮಾತ್ರ. ದೇಶದ ಎಲ್ಲ ಜನರು ಇದನ್ನು ಅತ್ಯಂತ ಸಹರ್ಷದಿಂದ ಸ್ವಾಗತವನ್ನು ಮಾಡಿದ್ದಾರೆ. ಅಂತ ವಿಚಾರದ ಬದ್ಧತೆಯ ಒಂದು ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ತಾವು ಕೊಟ್ಟಿರುವ ಶಕ್ತಿಯ ಕಾರಣಕ್ಕೆ ಇಂಥ ಒಂದು ಸಾಧನೆಯನ್ನು ಮಾಡಿದ್ದೇವೆ ನಾವು. ಇವತ್ತು ಅವರು ಇಟ್ಟಿರುವ ಸಂಕಲ್ಪ ಅಬ್ಕಿ ಬಾರ್ 400 ಪಾರ್ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅವರು. ಆ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ನಾವು ಅವರಿಗೆ ಕೊಟ್ಟರೆ ಈ ರಾಷ್ಟ್ರದ ಭವಿಷ್ಯವನ್ನು ಒಂದು ಮುಂದಿನ 1000 ವರ್ಷಗಳಿಗೆ ಅವರು ಕಳೆದ 10 ವರ್ಷದಲ್ಲಿ ಹಾಕಿರುವ ಅಡಿಪಾಯಕ್ಕೆ ಕಟ್ಟಡವನ್ನು ಕಟ್ಟುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಈ ದೇಶದಲ್ಲಿ ಹಿಂದೂ ಸಮಾಜಕ್ಕೆ ಒಂದು ಗೌರವ ಸಿಗುವಂಥ ಕಾಲ ಪ್ರಾರಂಭ ಆಗಿದೆ. ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ, ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠೆ, ಇದು ಹಿಂದುವಿನ ಸ್ವಾಭಿಮಾನದ ಜಾಗೃತಿ. ಕಳೆದ 800 ವರ್ಷದಲ್ಲಿ ನಾವೇನು ಅವಮಾನವನ್ನು ಸಹಿಸ್ತಾ ಇದ್ದೀವ, ನಾವೇನು ಅವಮಾನವನ್ನು ಪಟ್ಟಿದ್ದೇವ, ನಾವೇನು ಹೋರಾಟವನ್ನು ಮಾಡಿದ್ದೇವ, ಲಕ್ಷಾಂತರ ಹಿಂದೂಗಳು ಇದಕ್ಕೆ ಬಲಿದಾನವನ್ನು ಮಾಡಿದ್ದಾರೆ. ಅದಕ್ಕೆಲ್ಲ ನ್ಯಾಯ ಸಿಕ್ಕಿದ ಕಾಲ ಮೊನ್ನೆ 22ನೇ ತಾರೀಕು. ಈ ದೇಶದ ಭವಿಷ್ಯಕ್ಕೆ ಒಂದು ಮುಹೂರ್ತವನ್ನು ಇಟ್ಟಂತ ದಿನ ಅದು. ಈ ದೇಶದ ಅಮೃತ ಕಾಲಕ್ಕೆ ಒಂದು ಭವಿಷ್ಯವನ್ನು ಮುಹೂರ್ತವನ್ನು ಇಟ್ಟಂತ ದಿನ ಅದು. 2047ರ ವಿಕಸಿತ ಭಾರತದ ಪ್ರಧಾನಮಂತ್ರಿಯ ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ, ವಿಕಸಿತ ಭಾರತಕ್ಕೆ ಒಂದು ಮುಹೂರ್ತವನ್ನು ಇಟ್ಟಂತ ದಿನ ಮೊನ್ನೆಯ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆಯ ದಿನ. ಅಂತ ಒಂದು ವಿಶೇಷವಾದ ಕಾಲಘಟ್ಟದಲ್ಲಿ, ವಿಶೇಷವಾದ ಸಂದರ್ಭದಲ್ಲಿ ಚುನಾವಣೆ ಬರ್ತಾ ಇದೆ. ಹಾಗಾಗಿ ನಾನು ಮೊನ್ನೆ ಅಭ್ಯರ್ಥಿತನ ಘೋಷಣೆ ಆದಮೇಲೆ ಮಾಡಿದಂಥ ಮೊದಲ ಕೆಲಸ ಏನಂದ್ರೆ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು. ಯಾಕೆಂದ್ರೆ ಈ ಚುನಾವಣೆಯನ್ನು ಎದುರಿಸ್ತಾ ಇರುವಂಥದ್ದು ಕಾರ್ಯಕರ್ತರು. ನಾವು ಒಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು. ಈ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಅನ್ನುವಂಥ ಹೇಳುವಂಥ ದೊಡ್ಡ ಜನ ನಾನಲ್ಲ. ಚುನಾವಣೆಯನ್ನು ಹೇಗೆ ಎದುರಿಸಬೇಕು, ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು ತಮಗೆ ಗೊತ್ತಿದೆ. ನಾನು ನಿಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ.
ತಮ್ಮ ಸಹಕಾರವನ್ನು ಕೋರಲಿಕ್ಕೆ ಬಂದಿದ್ದೇನೆ. ಪ್ರಾಮಾಣಿಕವಾಗಿ ನಾವು ಈ ಚುನಾವಣೆಯನ್ನು ಎದುರಿಸೋಣ. ಈ ರಾಷ್ಟ್ರದ ಭವಿಷ್ಯದ ದೃಷ್ಟಿಯಿಂದ ನಡೆಯುತ್ತಿರುವಂತಹ ಈ ಚುನಾವಣೆಯನ್ನು ಎದುರಿಸೋಣ. ನರೇಂದ್ರ ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡುವಂತ ಒಂದು ದೊಡ್ಡ ಚುನಾವಣೆಯನ್ನು ನಾವೆಲ್ಲ ಒಟ್ಟಾಗಿ ಒಂದಾಗಿ ಎದುರಿಸೋಣ ಅಂತ ವಿನಂತಿ ಮಾಡಲಿಕ್ಕೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಒಂದು ಪ್ರಗತಿಶೀಲ ಜಿಲ್ಲೆಯನ್ನ ಪ್ರತಿನಿಧಿಸಲಿಕ್ಕೆ ಸಿಕ್ಕಿರುವಂತಹ ಈ ಅವಕಾಶ ಮತ್ತೆ ನಾನು ಹೇಳ್ತಾ ಇದ್ದೇನೆ, ಅದು ನನ್ನ ಪೂರ್ವ ಜನ್ಮದ ಪುಣ್ಯ. ಈ ಜಿಲ್ಲೆಯ ಜನರು ಸಾಮರ್ಥ್ಯವಂತರು. ಈ ಜಿಲ್ಲೆಯ ಶೈಕ್ಷಣಿಕವಾಗಿ ಮುಂದುವರಿದಂತಹ ಜಿಲ್ಲೆ. ಈ ಜಿಲ್ಲೆಯ ಜನರು ಧಾರ್ಮಿಕವಾಗಿ ಶ್ರದ್ಧೆ, ಭಕ್ತಿ, ನಿಷ್ಠೆಯನ್ನು ಇಟ್ಕೊಂಡು ಬದುಕ್ತಾ ಇರುವಂತಹ ಜನರು. ಈ ಜಿಲ್ಲೆಯ ಜನರು ಸಾಂಸ್ಕೃತಿಕವಾಗಿ ಶ್ರೀಮಂತಿಕೆಯನ್ನು ಇಟ್ಕೊಂಡು ಇರುವಂತಹ ಜನರು. ಈ ಜಿಲ್ಲೆಯ ಜನರು ಪ್ರತಿಕೂಲ ಸಂದರ್ಭದಲ್ಲಿ, ಪರಿಸ್ಥಿತಿ ನಮಗೆ ಪೂರಕ ಇಲ್ಲದಂತಹ ಸಂದರ್ಭದಲ್ಲಿ, ಸರ್ಕಾರಿ ವ್ಯವಸ್ಥೆ ನಮಗೆ ಪೂರಕ ಇಲ್ಲದಂತಹ ಸಂದರ್ಭದಲ್ಲಿ ಇಲ್ಲಿಂದ ಹೋಗಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಸಾಧನೆಯನ್ನು ತೋರಿಸಿ ಉದ್ಯಮವನ್ನು ನಿರ್ಮಾಣ ಮಾಡಿ ಉದ್ಯೋಗವನ್ನು ಕೊಟ್ಟಂತಹ ಜನ ನಮ್ಮ ಜಿಲ್ಲೆಯ ಜನರು. ಅಂತ ಜಿಲ್ಲೆಯ ಜನರು ನಾವು ನಮ್ಮ ಸಾಮರ್ಥ್ಯವನ್ನ ನಿಜವಾದ ರೀತಿಯಲ್ಲಿ ಅನಾವರಣ ಮಾಡುವಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇದೆ. ವಿಕಸಿತ ಭಾರತಕ್ಕೋಸ್ಕರ ನಾವು ಇದನ್ನು ಮಾಡಬೇಕಾಗಿದೆ. ಅಂತ ಒಂದು ಜಿಲ್ಲೆಯನ್ನು ಪ್ರತಿನಿಧಿಸಿ ಸಿಕ್ಕಿರುವಂತಹ ಈ ಅವಕಾಶವನ್ನು ನಾನು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಿಂದುತ್ವಕ್ಕೆ ನನ್ನ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ನಿರಂತರವಾಗಿ 24 ಗಂಟೆ 365 ದಿವಸ ಕೆಲಸ ಮಾಡಲಿಕ್ಕೆ ಬದ್ಧನಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಯ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡೋಣ. ಈ ಜಿಲ್ಲೆಯ ಜನರ ಯುವ ಮನಸ್ಸುಗಳ ಆಕಾಂಕ್ಷೆಗಳೇನಿದೆಯಾ, ಅಪೇಕ್ಷೆಗಳೇನಿದೆಯಾ, ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ನಾವೆಲ್ಲ ಜನಪ್ರತಿನಿಧಿಗಳು, ನಮ್ಮ ಪಾರ್ಟಿಯ ಕಾರ್ಯಕರ್ತರು, ನಮ್ಮ ಪಾರ್ಟಿಯ ಎಲ್ಲ ಹಂತದ ಪದಾಧಿಕಾರಿಗಳು ಸೇರಿ ಜನರ ಅಭಿಪ್ರಾಯವನ್ನು ಪಡೆದು ಅವರ ಆಕಾಂಕ್ಷೆಗಳೇನಿದೆಯಾ ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನ ಜನರ ಭಾಗಿದಾರಿಕೆಯೊಂದಿಗೆ, ಈ ಜಿಲ್ಲೆಯ ಜನರ ಪರಿಣಿತರೇನಿದ್ದಾರ, ವಿಷಯ ತಜ್ಞರೇನಿದ್ದಾರ, ಅವರ ಭಾಗಿದಾರಿಕೆಯೊಂದಿಗೆ, ಎಲ್ಲರ ಭಾಗಿದಾರಿಕೆಯೊಂದಿಗೆ ಸರ್ಕಾರಿ ವ್ಯವಸ್ಥೆಯನ್ನ ಪೂರಕವಾಗಿ ಪಡೆದುಕೊಂಡು ಅದನ್ನೊಂದು ನಿರ್ಮಾಣ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಲವು ಅವಕಾಶಗಳಿದೆ ಈ ಜಿಲ್ಲೆಗಳಿಗೆ. ಈ ಜಿಲ್ಲೆಯ ಸಾಧ್ಯತೆಗಳ ಸಾಗರ ಅಂತ ನಾನಂತೂ ಖಂಡಿತ ಭಾವಿಸ್ತಾ ಇದ್ದೇನೆ. ಸಾಧ್ಯತೆಗಳಿದೆ, ತುಂಬಾ ಸಾಧ್ಯತೆಗಳಿದೆ ಈ ಜಿಲ್ಲೆಯ ಜನರಿಗೆ. ನಾವು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು, ನಾವು ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲೆಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ತೇನೆ, ಮತದಾರರ ಬಳಿಗೆ ಹೋಗೋಣ. ಮತದಾರರ ಆಕಾಂಕ್ಷೆಗಳೇನಿದೆಯಾ, ಅಪೇಕ್ಷೆಗಳೇನಿದೆಯಾ, ಯುವ ಮನಸ್ಸುಗಳ ಆಕಾಂಕ್ಷೆಗಳೇನಿದೆಯಾ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಯಾಕೆಂದ್ರೆ ನಾವೊಂದು ಪಾರ್ಟಿ ವಿತ್ ಡಿಫರೆನ್ಸ್. ನಾವು ಬೇರೆಲ್ಲ ಪಾರ್ಟಿಗಳ ತರ ಅಲ್ಲ. ತಂದೆ ಹೋದ್ರೆ ಮಗನಿಗೆ ಟಿಕೆಟ್ ಕೊಡೋದು, ಈ ರೀತಿಯ ಪ್ರಕ್ರಿಯೆ ಪಾರ್ಟಿ ನಾವು ಅಲ್ವೇ ಅಲ್ಲ. ನಾವು ಜನರ ಪಾರ್ಟಿ, ಜನರ ಧ್ವನಿಯಾಗುವಂತ ಪಾರ್ಟಿ, ಮಣ್ಣಿನ ಸಂಸ್ಕೃತಿಯನ್ನ ಗೌರವಿಸುವಂತ ಪಾರ್ಟಿ ನಾವು. ಹಾಗಾಗಿ ಜನರ ಹತ್ರ ಹೋಗುವ, ಜನರ ಅಭಿಪ್ರಾಯವನ್ನು ಪಡೆಯೋಣ. ಕಳೆದ 10 ವರ್ಷದಲ್ಲಿ ನಾವು ಮಾಡಿರುವ ಸಾಧನೆಯನ್ನು ಜನರಿಗೆ ತಿಳಿಸೋಣ. ಅವರ ಅಪೇಕ್ಷೆಗಳ ಆಕಾಂಕ್ಷೆಗಳೇನಿದೆಯಾ ಅದನ್ನು ನಮ್ಮ ನಾಯಕರಿಗೆ ತಿಳಿಸೋಣ. ಒಟ್ಟಾಗಿ ಒಂದಾಗಿ ಈ ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡೋಣ. ಪ್ರತಿಯೊಬ್ಬ ಕಡೆಯ ಹಿಂದೂ ಯಾರಿದಾರ ಅವನನ್ನು ಆರ್ಥಿಕವಾಗಿ, ಸಾಮಾಜಿಕವಾಗಿ ಸದೃಢಗೊಳಿಸುವ ಕೆಲಸವನ್ನು ನಾವು ಒಟ್ಟಾಗಿ ಒಂದಾಗಿ ಮಾಡಬೇಕಾಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಇಷ್ಟನ್ನು ನಿರಂತರವಾಗಿ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಕಲ್ಪನೆ ಏನಿದೆ, ಅಂತ್ಯೋದಯದ ಕಲ್ಪನೆ. ಒಂದು ಸಾಮಾನ್ಯ ಹಿಂದೂ ಯಾರಿದ್ದಾನ, ಕಡೆಯ ಹಿಂದೂ ಯಾರಿದ್ದಾನ, ಅವನನ್ನ ಆರ್ಥಿಕವಾಗಿ ಸದೃಢಗೊಳಿಸಬೇಕು, ಅವನನ್ನು ಸಾಮಾಜಿಕವಾಗಿ ಬಲಗೊಳಿಸಬೇಕು. ಇದೇ ನಿಜವಾದ ಹಿಂದುತ್ವ. ನಾನು ಈ ಸಂದರ್ಭದಲ್ಲಿ ನಿರಂತರವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇರುವಂತದ್ದು ಅದೇ. ಸಬ್ಕಾ ಸಾಥ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥದ್ದಿದೆ. ನಾವೆಲ್ಲ ಒಂದಾಗಿ ಎಲ್ಲರ ವಿಶ್ವಾಸವನ್ನು ಪಡೆದು ಎಲ್ಲರ ಸಾಮರ್ಥ್ಯವನ್ನು ಒಟ್ಟುಗೂಡಿಸಿ ಈ ರಾಷ್ಟ್ರವನ್ನು ಅಭಿವೃದ್ಧಿಗೊಳಿಸಬೇಕು, ನಮ್ಮ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಬೇಕು, ನಮ್ಮೆಲ್ಲ ಹಿಂದೂ ಸಮಾಜವನ್ನು ಸದೃಢಗೊಳಿಸಬೇಕು ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಜಿಲ್ಲೆಗೆ ವಿಪುಲವಾದ ಅವಕಾಶ ಇದೆ. ನಾನು ತುಂಬಾ ಯುವಕರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅಭಿವೃದ್ಧಿಗೊಳಿಸುವಂಥ ಅವಕಾಶ ನಮಗಿದೆ. IT ಸೆಕ್ಟರ್ ಇರ್ಬೋದು, ಪ್ರವಾಸೋದ್ಯಮ ಸೆಕ್ಟರ್ ಇರ್ಬೋದು, ಫಿಶರೀಸ್ ಇರ್ಬೋದು, ಹಾರ್ಬರ್ ಇರ್ಬೋದು, ಎಲ್ಲವೂ ಈ ಜಿಲ್ಲೆಯಲ್ಲಿದೆ. ನಾವು ಇದನ್ನ ಏನು 2.0 ಏನು ಹೇಳ್ತೀವಿ, ಅಭಿವೃದ್ಧಿಯ 2.0 ಒಂದು ಹೊಸ ಶಕೆಯನ್ನು ಪ್ರಾರಂಭ ಮಾಡಬೇಕಾದ ಅವಶ್ಯಕತೆ ಇದೆ. ಏನು ಕೆಲಸಗಳಾಗಿದೆ ಅದನ್ನು ಇವ್ಯಾಲ್ಯೂಯೇಷನ್ ಮಾಡುವಂಥ ಅವಶ್ಯಕತೆ ಇದೆ. ಅದನ್ನು ತಾರ್ಕಿಕ ಹಂತಕ್ಕೆ ತಲುಪಿಸುವಂಥ ಅವಶ್ಯಕತೆ ಇದೆ. ಮುಂದಿನ 25-50 ವರ್ಷಗಳಿಗೆ ಈ ಜಿಲ್ಲೆಯಲ್ಲಿ ಏನಾಗಬೇಕು ಅನ್ನುವಂಥದ್ದನ್ನು ಜನರ ಜೊತೆ ಸಂವಾದ ಮಾಡಿ ತಿಳಿದುಕೊಳ್ಳುವಂಥ ಅವಶ್ಯಕತೆ ಇದೆ. ಅದನ್ನು ಒಟ್ಟಾಗಿ ಒಂದಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಹೆಚ್ಚಿಗೆ ಏನನ್ನು ಮಾತನಾಡಿದ್ರೆ ನಾನು ಈ ಸಂದರ್ಭದಲ್ಲಿ ನಿಮಗೆ ಇಷ್ಟು ಮಾತ್ರ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ನಾನು ಮಾಡ್ತೇನೆ. ಕಾರ್ಯಕರ್ತರ ಪ್ರೀತಿ ವಿಶ್ವಾಸಕ್ಕೆ ಸದಾ ಚಿರಋಣಿಯಾಗಿರ್ತೇನೆ. ಕಾರ್ಯಕರ್ತರ ಪ್ರೀತಿ ವಿಶ್ವಾಸ ಇದೇ ರೀತಿ ನನ್ನ ಮೇಲೆ ಇರಲಿ, ಅದನ್ನು ಉಳಿಸಿಕೊಳ್ಳುವಂತ ಶಕ್ತಿಯನ್ನ, ಸಾಮರ್ಥ್ಯವನ್ನ ಭಗವಂತ ನನಗೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ.
ನನ್ನ ಬದ್ಧತೆ ನಿರಂತರವಾಗಿ ಹಿಂದುತ್ವಕ್ಕೆ ಇರ್ತದೆ. ಹಿಂದುತ್ವದಲ್ಲಿ ಯಾವುದೇ ಕಾಂಪ್ರಮೈಸ್ ಅನ್ನು ಮಾಡದೆ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ನಿಮ್ಮ ಸಹಕಾರವನ್ನು ಪಡೆದು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಬೋಲೋ ಭಾರತ್ ಮಾತಾ ಕಿ ಮುಲ್ಕಿ ಮೂಡಬಿದ್ರಿ ಮಂಡಲದ ಶಿಲ್ತಾಡಿ ಗುತ್ತಿಗೆ ಮೂಡಬಿದ್ರಿ ನಗರ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರನ್ನ ಸಭೆಗೆ ಆಗಮಿಸಿದ ನೆಚ್ಚಿನ ಮಾತ ಕಾರ್ಯಕರ್ತ ಬಂಧು ಮಿತ್ರರೆಲ್ಲ ಅಂಚನೆ ಪಕ್ಷದ ನಾಯಕರನ್ನೆಲ್ಲ ಮಿತ್ರ ವೇದಿಕೆ ಪಂಚಿನ ಮಾತ ಮಂಡಲಕ್ಕೆ ಸಲ್ಲಿಸಬಹುದು.